7:05 ಸ್ಪರ್ಧೆಗಳ ಆರಂಭವಾಗ್ತವೆ. ಕೇವಲ ಏಕಮುಖ ಅವಕಾಶ.
ಇದೆ. ಡೋಲು. ದೀಪಂ ಈ ಎಲ್ಲ ಸಪ್ಪಳಗಳು ಕೇಳಿದ್ರೆ ದುಷ್ಟ ಶಕ್ತಿಗಳ ದೂರವಾಗ್ತದೆ. ಬ್ರಹ್ಮ ಬೈದ್ರಗಳನ್ನು ನೆನಪಿಸಿಕೊಂಡು ದೀಪವನ್ನು ಬೆಳಗಿಸುವ ಈ ಕಾರ್ಯಕ್ರಮ ಈ ವರ್ಷದ ಬನ್ನಾಡಿ ಕಂಬಳ ಮಹೋತ್ಸವಕ್ಕೆ ಅದ್ದೂರಿಯ ಚಾಲನೆ. ಹಚ್ಚಿದ ಒಂದು ದೀಪ ಮತ್ತೆ ಸಹಸ್ರಾರು ದೀಪಗಳನ್ನು ಬೆಳಗುವ ಹಾಗೆ ದೀಪಂ ಜ್ಯೋತಿ ಪರಬ್ರಹ್ಮ ಅನ್ನುವ ಮುಖೇನವಾಗಿ ಈ ಒಂದು ಕಂಬಳ ವಿದ್ಯುಕ್ತವಾದ ಚಾಲನೆಯನ್ನು ಕಂಡುಕೊಳ್ತಾ ಇದೆ. ಗುರು ಹಿರಿಯರ ಸಮ್ಮುಖದಲ್ಲಿ ಸಂಪನ್ನಗೊಳ್ತಾ ಇದೆ. ಬನ್ನಾಡಿ ಬ್ರಹ್ಮ ಬೈದಲ್ಕಳ ಗರಡಿಯ ಸಂಪೂರ್ಣ ದೈವಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ಹಾಗೆ ಆಗಮಿಸಿರುವಂತಹ ಎಲ್ಲ ಕಂಬಳಾಭಿಮಾನಿಗಳಿಗೆ ಹೃದಯ ಸ್ಪರ್ಶಿಯಾದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದಾವೆ. ಎಲ್ಲ ಅತಿಥಿಗಳನ್ನು ಆಸನದಲ್ಲಿ ಆಸೀನರಾಗುವಂತೆ ಕೇಳಿಕೊಂಡು ಉದ್ಯುಕ್ತವಾಗಿ ಚಾಲನೆ ಮಾಡಿಕೊಂಡಿದ್ದೇವೆ. ಇದುವೇ ಶುಭ ಕಾಲ, ಶುಭಗಳಿಗೆ. ಈಗಾಗಲೇ ಹೆಸರು ನೋಂದಾವಣೆ ಮಾಡಿದಂತೆ ಯಜಮಾನರ ಗಮನಕ್ಕೆ ನಿಮ್ಮ ಹೆಸರನ್ನು ಕರಿತೇವೆ. ತರಬೇತಿಗಿಳಿಸಬಹುದು. ಇನ್ನೇನು ಕೆಲವು ಜನ ಸ್ಪರ್ಧೆ ಆರಂಭವಾಗ್ತದೆ. ಕೇವಲ ಒಂದು ಅವಕಾಶಗಳು ಮಾತ್ರ ಗಮನಿಸಿಕೊಳ್ಬೇಕು. ನಮ್ಮಿ ಕಂಬಳವನ್ನು ವಿದ್ಯುಕ್ತವಾಗಿ ಚಾಲನೆ ಮಾಡಿದಂತ ಶ್ರೀಯುತ ಮಾನ್ಯ ಶಾಂತರಾಮ ಶೆಟ್ರು, ಕರ್ನಾಟಕ ರಾಜ್ಯೋತ್ಸವ ಹಾಗೆ ಇತ್ತೀಚಿನ ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ರತ್ನ ಪಡೆದವರು. ಇಂದು ನಮ್ಮ ಬಡಗಿನ ಕಂಬಳದ ಕೊಂಡಿ ಅವರು ಒಂದೆರಡು ಶುಭಾಶಯದ ನುಡಿಗಾಗಿ ಕೇಳಿಕೊಂಡಿದ್ದೇವೆ. ಮಾನ್ಯ ಶಾಂತರಾಮ ಶೆಟ್ರು ಈ ಕಂಬಳನ್ನು ಉದ್ದೇಶಿಸಿ ಶುಭಾಶೀರ್ವಾದ ನೀಡುವಂತೆ ಕೇಳಿಕೊಂಡಿದ್ದೇವೆ. ಇವತ್ತು ಬನ್ನಾಡಿ ಬ್ರಹ್ಮ ಬೈದರ್ಕಳ ಕಂಬಳ ಮಹೋತ್ಸವ ಜರುಗ್ತಾ ಇದೆ. ಈ ಒಂದು ಕಂಬಳ ಮನೆಯ ಎಲ್ಲ ಹಿರಿಯರು ಹಾಗೆ ಯುವಕರನ್ನು ಒಳಗೂಡಿ ಈ ಒಂದು ಕಂಬಳೋತ್ಸವವನ್ನು ಇಲ್ಲಿ ಏರ್ಪಡಿಸ್ತಾ ಇದ್ದಾರೆ. ಜೊತೆಗೆ ಭಾಳ ಒಂದು ಸಂತೋಷ ಅಂತೇಳಿ ಹೇಳಿದರೆ ಈ ಸಾಂಪ್ರದಾಯ ಕಂಬಳದ ಪೈಕಿ ಮಾಡುವವರ ಪೈಕಿಯಲ್ಲಿ ಬಹುಶಃ ಈ ಬನ್ನಾಡಿಯವರ ಒಂದು ನ್ಯೂಸ್ ಬಂದಷ್ಟು ವಾಟ್ಸಪ್ನಲ್ಲಿ ಯಾರ್ದು ಬರೋದಿಲ್ಲ. ಯಾವುದೇ ರೀತಿಯಲ್ಲಿ ಯಾರಿಗೆ ಏನು ಒಳ್ಳೆಯದಿದ್ದರೆ ಅವರು ಅದನ್ನೊಂದು ಶುಭಾಶಯ ಹಾಕುವಂಥದ್ದು, ಇಂಥ ಎಲ್ಲ ಕೆಲಸ ಮಾಡುವಂಥದ್ದು ಈ ಬನ್ನಾಡಿ ಕಂಬಳ ಗ್ರೂಪಿನವರು. ಆ ದಿಸೆಯಲ್ಲಿ ನಾನು ಕೋಣದ ಮಾಲಕರಿಗೆ ಹೆಚ್ಚು ಪ್ರೋತ್ಸಾಹ ಕೊಡುವಂಥ ಈ ಬನ್ನಾಡಿ ಕಂಬಳದ ಎಲ್ಲ ಯಜಮಾನರಿಗೂ ಹಾಗೂ ಅವರ ತಂಡದವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ, ಈ ಕಂಬಳ ಒಂದು ನಿಗದಿತ ಸಮಯಕ್ಕೆ ನಾವೆಲ್ಲ ಒಟ್ಟು ಸೇರಿ ಮುಗಿಸಿಕೊಡ್ಬೇಕು ಅನ್ನೋದು ನನ್ನ ವಿನಂತಿ. ಯಾಕಂತೇಳಿದರೆ ಅವರು ಈಗಾಗಲೇ ಹೇಳಿದ್ದಾರೆ, ಸಾಧಾರಣ ಈಗ ಎಷ್ಟು ಟ್ರಯಲ್ ಮಾಡಿದರೂ ಒಂದು 3 ರಿಂದ 3:30 ಗಂಟೆಗೆ ನಾವು ರಿಯಲ್ ಸ್ಟಾರ್ಟ್ ಮಾಡ್ತೇವೆ. ಒಂದೇ ಚಾನ್ಸ್ ಕೊಡುವಂಥದ್ದು. ಒಟ್ಟಾರೆ ಮೇಲೆ 4:15 ಗಂಟೆಯೊಳಗೆ ಕಂಬಳ ಮುಗಿದು ಬಹುಮಾನ ಎಲ್ಲ ವಿತರಣೆ ಆಗುವಾಗ ಒಂದು 6 ಗಂಟೆ ಆಗ್ಬೋದು. ಆದ್ದರಿಂದ 4:15 ಗಂಟೆಯೊಳಗೆ ಕಂಬಳ ಮುಗಿಸುವ ಬಗ್ಗೆ ತಾವೆಲ್ಲರೂ ಸಹಕಾರ ಕೊಡಬೇಕಂತ ವಿನಂತಿ ಮಾಡ್ತಾ, ಈ ಒಂದು ಎಲ್ಲ ಬನ್ನಾಡಿ ಕಂಬಳಗದ್ದೆ ಮನೆಯವರ ಒಗ್ಗಟ್ಟು ಇದೇ ರೀತಿ ಇರಲಿ. ಕಂಬಳಕ್ಕೋಸ್ಕರ ಮಾತ್ರ ಅಲ್ಲ, ಎಲ್ಲ ಅವರ ದೇವರ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತನು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ನಮ್ಮ ಕಂಬಳಕ್ಕೆ ಬಂದು ಹಾಗೆ ಒಂದು ಜೊತೆ ಯಜಮಾನಿಗೆ ಪಾಲನೆ ಪಡೆದಂತ ಶ್ರೀಯುತ ಮಾನ್ಯ ಶಾಂತರಾಮ ಶೆಟ್ಟರಿಗೆ ಬಹುಶಃ ಹಲಗೆ ಭಾಗದಲ್ಲಿ ಕ್ರಮ ಸಂಖ್ಯೆ 1ರಲ್ಲಿ ತಮ್ಮ ನೋಂದಣಿ ಆಗಿದೆ. ಅವರಿಗೆ ಈ ಬನ್ನಾಡಿಯ ಕಂಬಳದ ಗೌರವವನ್ನು ನೀಡಿ ಗೌರವಿಸಿಕೊಳ್ಳುವರೆ ಕೇಳಿಕೊಂಡಿದ್ದೇವೆ. ಇಂದು ಬನ್ನಾಡಿ ಕಂಬಳ ಮಹೋತ್ಸವದಲ್ಲಿ ಹಲಗೆಯ ವಿಭಾಗದಲ್ಲಿ ಕ್ರಮ ಸಂಖ್ಯೆ 1 ಆ ಯಜಮಾನಿಕೆಯ ಗೌರವವನ್ನು ಈ ಮೂಲಕವಾಗಿ ಗೌರವದ ಶಾಲು ತೊಡಿಸಿ ಗೌರವಿಸಿಕೊಳ್ಳುವಂತೆ ಕೇಳಿಕೊಂಡಿದ್ದೇವೆ. ಸಾಂಪ್ರದಾಯಿಕ ಕಂಬಳದ ಬೂಸ್ಟರ್ ಡೋಸ್ ಬನ್ನಾಡಿ ಕಂಬಳಗದ್ದೆ ಮನೆ ಅಶೋಕ್ ಕುಮಾರ್ ಶೆಟ್ಟಿ, ಧನ್ಯವಾದಗಳು.
ಈಗಾಗಲೇ ಬನ್ನಾಡಿ ಕಂಬಳಕ್ಕೆ ಬಂದಂತ ಯಜಮಾನರಿಗೆ ಬನ್ನಾಡಿ ಕಂಬಳದ ಗೌರವ ಆತಿಥ್ಯವನ್ನು ವೇದಿಕೆಯ ಮೇಲೆ ನಿಮ್ಮನ್ನು ಗೌರವಿಸಿಕೊಳ್ಳಿದ್ದೇವೆ. ನಿಮ್ಮ ಹೆಸರು ಕರೆದಾಗ ತಕ್ಷಣ ನಿಮ್ಮ ಪರವಾಗಿ ನೀವು ಬರಬಹುದು, ಹಾಗೆ ನಿಮ್ಮ ಕಂಬಳದ ಓರ್ವ ಸದಸ್ಯನು ಬಂದು ಕೂಡ ಪಡ್ಕೊಂಡ್ಕೊಳ್ಬಹುದು. ಮುಖ್ಯವಾಗಿ ಈಗಾಗಲೇ ನೋಂದಣಿ ಮಾಡಿದವರ ಗಮನಕ್ಕೆ ಹಗ್ಗ ಹಿರಿ ಭಾಗ ವೆಂಕಟ ಪೂಜಾರಿ ಸಸಿತ್ಲು ಬೈಂದವರು ನಾವೆಲ್ಲ ನೆನಪಿಸಿಕೊಳ್ಬೇಕಾಗಿದೆ ಬಂಧುಗಳೇ. ಈ ಭಾಗದ ಮತ್ತೊಂದು ಕಂಬಳದ ಕೊಂಡಿ ನಮ್ಮೊಂದಿಗಿಲ್ಲ, ದಿವಂಗತ ವೆಂಕಟ ಪೂಜಾರಿ ಸಸಿತ್ಲು. ಇಂದು ಇವತ್ತು 2 ಜೊತೆ ಕೋಣದ ಯಜಮಾನಿಗೆ ಪಾಲನ್ನು ಪಡ್ಕೊಂಡಿದ್ದಾರೆ. ಅವರ ಪರವಾಗಿ ಅವರ ಮಕ್ಕಳಾಗಿರುವಂತಹ ವೀರೇಂದ್ರ ವಿಕ್ರಮ ಇದ್ರ ದಯವಿಟ್ಟು ವೇದಿಕೆಗೆ ಬಂದು ಗೌರವವನ್ನು ಪಡೆದುಕೊಳ್ಳುವವರೆ ಕೇಳಿಕೊಂಡಿದ್ದೇವೆ. ಈಗಾಗಲೇ ಈ ಗೌರವವನ್ನು ಪಡೆದುಕೊಳ್ಳಬೇಕು. ಆ ನೆಲೆಯಲ್ಲಿ ನಮ್ಮ ಚಂಡೆ ಅವರು ಕೂಡ ನಮ್ಮೊಂದಿಗೆ ಸಹಕಾರ ಕೊಡಬೇಕು. ಅವರಿಗೆ ಗೌರವದ ಶಾಲು ಹಾಕುವಾಗ ನಮ್ಮ ಬಡಗಿನ ಕಂಬಳ ಕೂಡ ಅದರಲ್ಲಿ ಸದ್ದು ಸುದ್ದಿ ಆಗಬೇಕು. ಚಂಡೆ ಅವರು ನಮ್ಮೊಂದಿಗೆ ಸಹಕರಿಸುವಂತೆ ಕೇಳಿಕೊಂಡಿದ್ದೇವೆ. ನಮ್ಮಿ ಕಂಬಳದಲ್ಲಿ ಹಗ್ಗ ಹಿರಿಯ ಭಾಗದಲ್ಲಿ ವೆಂಕಟ ಪೂಜಾರಿ ಸಸಿತ್ಲು ಬೈಂದೂರು ಮಾಲೀಕತ್ವದ ಯಜಮಾನಿಕೆಯ ಗೌರವವನ್ನು ಕಂಡುಕೊಳ್ಳುವರಿದ್ದಾರೆ. ಅವರಿಗೆ ಗೌರವದ ಶಾಲು ನೆನಪಿನ ಬಿಂಬ ನೀಡಿಕೊಳ್ಳುವ ಹೊತ್ತು ಈ ಬನ್ನಾಡಿ ಕಂಬಳಕ್ಕೆ ಬಂದಿದ್ದೀರಿ ದಿವಂಗತ ವೆಂಕಟ ಪೂಜಾರಿ ಸಸಿತ್ಲು ಬೈಂದೂರು. ಇವರಿಗೆ ಕಂಬಳದ ಮನೆಯವರು ಗೌರವದ ಶಾಲು ತೊಡಿಸಿ ಗೌರವಿಸಿಕೊಳ್ಳುವರೆ ಕೇಳಿಕೊಂಡಿದ್ದೇವೆ. ನೇರ ಪ್ರಸಾರ ಇದೆ, ಹಾಗಾಗಿ ನಮ್ಮೊಂದಿಗೆಲ್ಲ ಸಹಕರಿಸಬೇಕು. ವೇದಿಕೆ ಮೇಲ್ಭಾಗದಲ್ಲಿ ಹಾಗೆ ಹೊಳೆಕಟ್ಟು ಮನೆತನದವರು ವರ್ಷಂಪ್ರತಿ ಸಂಪ್ರದಾಯನ ಉಳಿಸಿ ಬೆಳೆಸುವಲ್ಲಿ ಬನ್ನಾಡಿ ಕಂಬಳಕ್ಕೆ ಬರುವಂತಹ ಏಕೈಕ ಮನೆತನ ಹೊಳೆಕಟ್ಟು ಮನೆತನ. ಬನ್ನಿ, ಈ ವರ್ಷದ ಕಂಬಳದಲ್ಲಿ ಭಾಗವಹಿಸಿದಂತಹ ಹೊಳೆಕಟ್ಟು ಮನೆತನದವರು ದಯವಿಟ್ಟು ಯಾರಾದ್ರೂ ಇದ್ರೆ ಹೊಳೆಕಟ್ಟು ಮನೆತನ, ಹಾಗೆ ನೈರಿ ಮನೆತನದವರು, ಬನ್ನಾಡಿ ಮನೆ, ಹಾಗೆ ಬಾರ್ಕೂರು ಮನೆತನ, ಒಟ್ಟು 3 ಮನೆತನ. ಚಾರ್ಕೂರು ಮನೆತನ ಪ್ರತಿ ವರ್ಷದಂತೆ ಸಂಪ್ರದಾಯ. ಹಾಗೆ ವೇದಿಕೆ ಮೇಲ್ಭಾಗಕ್ಕೆ ಬರುವಂತೆ ಈ ವರ್ಷದ ಯಜಮಾನಿಕೆಯನ್ನು ಕೊಂಡವರು ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸಪೂಚಾರಿ ಭೋಜಪೂಚಾರಿ ದಯವಿಟ್ಟು ವೇದಿಕೆಗೆ ಬರಮಾಡಿಕೊಂಡು ಬನ್ನಾಡಿ ಕಂಬಳದ ಆತಿಥ್ಯವನ್ನು ಪಡ್ಕೊಳ್ಳುವರೆ ಕೇಳಿಕೊಂಡಿದ್ದೇವೆ. ನಿಮಗೊಂದು ಗೌರವದ ಶಾಲು. ಹಗ್ಗ ಒಡ್ಡದ ಅತಿಕಿರಿಯ ಮನೆತನದಲ್ಲಿ ಕ್ರಮ ಸಂಖ್ಯೆ 1 ಚೇರ್ಕಾಡೆ ಕಕ್ಕುಂಜೆ ಬಬ್ಬಾರಿಯ ನಂದಿಕೇಶ್ವರ ಯಜಮಾನರಿದ್ದರೆ ದಯವಿಟ್ಟು ವೇದಿಕೆ ಬರಬೇಕು. ಲವಕುಶ ಬನ್ನಾಡಿ ಈ ಕಂಬಳದ ಯಜಮಾನರು ವೇದಿಕೆ ಬರುವಂತೆ ಕೇಳಿಕೊಂಡಿದ್ದೇವೆ. ಚಂದ್ರನೈರಿ ಬನ್ನಾಡಿ ಬೆಟ್ಲಕ್ಕಿ ಈಗಾಗಲೇ ವೇದಿಕೆ ಮೇಲ್ಭಾಗವನ್ನು ಕೊಂಡುಕೊಳ್ಳುವರು. ಈ ಭಾಗದಲ್ಲಿ ಬಡಗಿನಿಂದ ತೆಂಕಣ ಭಾಗಕ್ಕೆ ಕೋಣೆಗಳ ಓಟಗಳು ಈ ವರ್ಷದ ಸಾಕಷ್ಟು ಬಹುಮಾನಗಳನ್ನು ಬಾಚಿಕೊಂಡಂತ ಏಕೈಕ ಮೇಳೆಗಾರಿಕೆ ಭೋಜಪೂಜಾರಿ ಅವರಿಗೆ ಗೌರವವನ್ನು ನೀಡಿ ಗೌರವಿಸಿಕೊಳ್ಳುವರೆ ಕೇಳಿಕೊಂಡಿದ್ದೇವೆ. ನಮ್ಮ ಚಂಡೆ ನಮ್ಗೆ ಗೊತ್ತು ನಿಮ್ಮ ತಾಕತ್ತು. ಭೋಜಪೂಜಾರಿ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕೂಸಪೂಜಾರ್ ಅವರ ಯಜಮಾನಿಕೆಗೆ ಈ ಬನ್ನಾಡಿ ಕಂಬಳದಿಂದ ಅಭಿವಂದನೆಗಳು. ಧನ್ಯವಾದಗಳು. ಲವಕುಶ ಬನ್ನಾಡಿ ಈ ಯಜಮಾನಿಕೆ ಎದುರು ದಯವಿಟ್ಟು ಬರಬೇಕು. ಚಂದ್ರನೈರಿ ಬನ್ನಾಡಿ ಮನೆ ಈಗಾಗಲೇ ವೇದಿಕೆಯನ್ನು ಕೊಂಡುಕೊಳ್ಳುವರಿದ್ದಾರೆ. ಚೇರ್ಕಾಡಿ ಕಕ್ಕುಂಜೆ ಬೊಬ್ಬಾರಿಯ ನಂದಿಕೇಶ್ವರ ಯಜಮಾನಿಕೆ ಪಾಲು. ಹಗ್ಗ ಅತಿಕಿರಿಯದಲ್ಲಿ ಕ್ರಮ ಸಂಖ್ಯೆ 1 ಬನ್ನಿ, ಚೇರ್ಕಾಡಿಯಿಂದ ಬಂದಿದ್ದೀರಿ. ಚೇರ್ಕಾಡಿಯಲ್ಲೂ ಕಂಬಳ ನಡೀತದೆ. ಕೋಟ ಅಂಡಿಕೆರೆ ಗಿಳಿಯಾರು ರಾಘವೇಂದ್ರ ಶೆಟ್ಟರಿಂದ ಬರಬೇಕು.
ದುರ್ಗಾ ಫ್ರೆಂಡ್ಸ್ ಕೂಡ್ಲಿ ಬಾರ್ಕೂರು, ಪುರುಷ ನಾಯಕ ಕೊಕ್ಕರಣೆ, ದಿವಂಗತ ಶೀನ ಪೂಜಾರಿ ಕಮ್ಮಟ್ಟು ಹೊಸಮನೆ, ನಡೂರು ಖಂಡಿಕೆ, ದಯವಿಟ್ಟು ವೇದಿಕೆ ಬರಬೇಕು. ಲವಕುಶ ಬನ್ನಾಡಿ ಇದ್ರೆ ಬರಬೇಕು. ಶಿರೂರು ಮುದ್ದುಮನೆ ವಿಶ್ವನಾಥ ನಾಯಕರವರ ಯಜಮಾನಿಕೆ ಇದ್ರೆ ದಯವಿಟ್ಟು ವೇದಿಕೆ ಬರಬೇಕು. ಶ್ರೀ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ, ಬಲರಾಮ್ ಶರಿಗರ್ ಹೆಗಡೆ ಮನೆ ಉಳ್ಳೂರು ಕಂದಾವರ, ಕೋಟಪಡುಕೆ ರಿಜ್ವಾನ್ ಬ್ಯಾರಿ, ಗೋಪಾಲ್ ನಾಯ್ಕ ಶಿರೂರು ಮುದ್ದುಮನೆ, ಜೈಶೀಲ್ ಪೂಜಾರಿ ಶಾಂತಿ ನಿವಾಸ ಕಲಿತ್ನು, ಕಮ್ಮಟ್ಟು ಯಜಮಾನಿಕೆ ಕೊಂಡ್ಕೊಂಡಿದ್ದೆ. ಕಮ್ಮಟ್ಟು ಒಂದು ಜೋರದ ಚಪ್ಪಾಳೆ ಕೊಡಬೇಕು. ಈ ಭಾಗದ ಮತ್ತೋರ್ವ ಮೇಳೆಗಾರಿಕೆ ನೋಡ ವಿಜಯ್ ಅವರು, ಅವರ ತಂಡ ಕಮ್ಮಟ್ಟು. ನೋಂದಣಿ ಆದವರು ಯಾರೆಲ್ಲ ಗೌರವವನ್ನು ಪಡ್ಕೊಳ್ಳಿಲ್ಲ ದಯವಿಟ್ಟು ಬರಬೇಕು. ಬನ್ನಾಡಿಯ ಈ ಮನೆತನದ ಸಂಪ್ರದಾಯವನ್ನು ಉಳಿಸುವಲ್ಲಿ ನೀವೆಲ್ಲ ಶ್ರಮ ಮಾಡಿದ್ದೀರಿ, ಬನ್ನಿ. ಗೋಪಾಲ್ ನಾಯ್ಕ ಶಿರೂರು ಮುದ್ದುಮನೆ ಬಹುಶಃ ಈ ಬನ್ನಾಡಿಯ ಕಂಬಳಕ್ಕೆ ಸಾಕಷ್ಟು ಕೊಂಡಿಯಾಗಿ ಕೆಲಸ ಮಾಡಿದವರು, ಬಹುಶಃ ನಮ್ಮ ಬಡಗಿನಲ್ಲಿ ಕ್ರೀಡಾ ರತ್ನವನ್ನು ಪಡ್ಕೊಂಡವರು ಅಂತ ಏಕೈಕ ಮೇಳೆಗಾರಿಕೆ ಹೊಂದಿರುತ್ತೆ ಗೋಲ್ಟನ್ ಗೋಪಾಲ್ ನಾಯ್ಕ ಶಿರೂರು ಮುದ್ದುಮನೆ. ನಿಮ್ಮೆಲ್ಲರ ಕೈ ಚಪ್ಪಾಳೆ ಬರಬೇಕು. ಈ ಕಂಬಳ ಅಂದ್ರೆ ಹಾಗೆ, ಈ ಬಡಗಿನಲ್ಲಿ ಕ್ರೀಡಾ ರತ್ನ ಬಹುಶಃ ಬಾರ್ಕೂರು ಶಾಂತರಾಮ ಶೆಟ್ಟಿ ಅವರಿಗೆ ರಾಜ್ಯೋತ್ಸವ, ಹಾಗೆ ಅವರ ಮನೆತನದ ಕೋಣಗಳು ಓಡಿಸಿದವರಿಗೆಲ್ಲ ಕ್ರೀಡಾ ರತ್ನ ಬರ್ತಾ ಇದೆ. ಹಾಗಾಗಿ ಈ ವರ್ಷ ಭಾಸ್ಕರ ದೇವಡಿಗೆ ಕೂಡ ಕ್ರೀಡಾ ರತ್ನಗಳು ಲಭಿಸಿ ಎಂಬ ಹೆಮ್ಮೆಯ ಸಂಗತಿಯನ್ನು ಸುದ್ದಿಸಿಕೊಂಡು ಗೋಪಾಲ್ ನಾಯ್ಕರಿಗೆ ಅಭಿನಂದನೆಗಳು. ಶ್ರೀಯುತ ಲಕ್ಷ್ಮೀನಾರಾಯಣ ಶೆಟ್ಟಿ, ಮಂಜುನಾಥ್ ಶೆಟ್ಟಿ ಹಾಗೆ ಸುಧಾಕರ್ ಶೆಟ್ಟರು ಮೇಲ್ಭಾಗವನ್ನು ಹಂಚಿಕೊಳ್ಳುವಂತೆ ಕೇಳಿಕೊಂಡಿದ್ದೇವೆ. ಕೋಣಗಳ ಯಜಮಾನರು ನೋಂದಣಿ ಮಾಡ್ಕೊಂಡಿದ್ದೀರಿ, ದಯವಿಟ್ಟು ಒಂದು ಗೌರವವನ್ನು ಪಡ್ಕೊಳ್ಬೇಕು. ನಿಮಗೆ ಸ್ಮರಣಿಕೆ ನೀಡಿ ಗೌರವಿಸುತ್ತಿದ್ದೇವೆ, ದಯವಿಟ್ಟು ಗಮನಿಸಿಕೊಳ್ಬೇಕು. ಸ್ಪರ್ಧೆ ಆರಂಭದ ಕ್ಷಣ ಮತ್ತೆ ಆಗೋದಿಲ್ಲ, ನೀವೆಲ್ಲ ಗಡಿಬಿಡಿಯಲ್ಲಿ ಇರ್ತೀರಿ, ಗಮನಿಸಿಕೊಳ್ಬೇಕು. ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿಯರು ದಯವಿಟ್ಟು ವೇದಿಕೆ ಬರಬೇಕು, ಗೌರವವನ್ನು ಪಡ್ಕೊಳ್ಬೇಕು. ಈಗಾಗಲೇ ವೇದಿಕೆ ಮೇಂಬದಲ್ಲಿ ಶ್ರೀದುರ್ಗ ಕೂಡ್ಲಿ ಬನ್ನಿ. ಪುರುಷ ನಾಯಕ್ ನಿಂಜೂರವೆಟ್ಟು ಇವರ ಕೋಣಗಳ ಯಜಮಾನಿಕೆ ಅವರಿಗೆ ಗೌರವವನ್ನು ಕೊಡ್ಕೊತಿದ್ದೇವೆ. ಪುರುಷ ನಾಯಕ ನಿಂಜೂರವೆಟ್ಟು ಹೊಸಕೇರಿ ಅವರು ವೇದಿಕೆಯನ್ನು ಕಲಂಗಿಸುವಂತೆ ಕೇಳಿಕೊಂಡಿದ್ದೆ. ದೇವದಾಸ್ ಹೊಸಕೆರೆ, ಪುರುಷ ನಾಯಕರಿಗೆ ಅಭಿನಂದನೆಗಳು. ಕೋಟಗಿಳಿಯಾರು ಅಂಡಿಕೆರೆ ರಾಘವೇಂದ್ರ ಶೆಟ್ರು ವೇದಿಕೆಯ ಗೌರವವನ್ನು ಪಡ್ಕೊಳ್ಳುವಂತೆ ಕೇಳಿಕೊಂಡಿದ್ದೇವೆ. ಕೋಟಗಿಳಿಯಾರು ಅಂಡಿಕೆರೆ ರಾಘವೇಂದ್ರ ಶೆಟ್ಟಿ ಯಜಮಾನಿಕೆಯ ಕೋಣಗಳಿಗೆ ಗೌರವ. ಹೆಸರು ನೋಂದಣಿ ಮಾಡಿಕೊಂಡವರು ದಯವಿಟ್ಟು ಗಮನಿಸಿಕೊಳ್ಬೇಕು. ನಿಮಗೆ ಗೌರವದ ಸ್ಮರಣಿಕೆ ನೀಡಿ ಗೌರವಿಸಿಕೊಳ್ಳುತ್ತಿದ್ದೇವೆ, ದಯವಿಟ್ಟು ಗಮನಿಸಿಕೊಳ್ಬೇಕು. ಹಾಗೆ ಹಲಗೆ ಭಾಗದಲ್ಲಿ ಕೂಡ ಕೋಟ ಗಿಳಿಯಾರು ಅಂಡಿಕೆರೆ ರಾಘವೇಂದ್ರ ಶೆಟ್ಟಿ ಅವರ ಯಜಮಾನಿಕೆ ಇನ್ನೊಂದು. ಈ ಸಂದರ್ಭ ನಮ್ಮೊಂದಿಗಿದ್ದಾರೆ ಶ್ರೀಯುತ ನಾಗೇಂದ್ರ ಪುತ್ರನ್, ನಿಮ್ಮನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ಸಾಮಾಜಿಕ ಹೋರಾಟಗಾರರು. ಕೇವಲ ಒಂದೇ ಅವಕಾಶ, ಗಮನಿಸಿಕೊಳ್ಬೇಕು.
ಶಂಕರ್ ಶೆಟ್ಟಿ ಹೆಗ್ಡೆರ ಮನೆ, ಹಾಗೆ ಶಂಕರ್ ಶೆಟ್ಟಿ ಹಳೆ ಮನೆ, ದಯವಿಟ್ಟು ವೇದಿಕೆ ಬರಬೇಕು. ಈ ಸಂದರ್ಭದಲ್ಲಿ ನಮ್ಮ ಈ ಕಂಬಳಕ್ಕೆ ಏನ್ ಬೇಕು ಕೇಳಿದ್ರು ಕೊಡ್ತಾರೆ. ನಮ್ಮ ಕಂಬಳದ ಮಹಾಪೋಷಕರು ಕೊತ್ತಾಡಿ ಮನೆಯ ವಿಜಯ್ ಕುಮಾರ್ ಶೆಟ್ಟಿ ಇದ್ದಾರೆ, ದಯವಿಟ್ಟು ವೇದಿಕೆ ಬರಬೇಕು. ಗೌರವವನ್ನು ಪಡ್ಕೊಳ್ಳುವಂತೆ ಕೇಳಿಕೊಂಡಿದ್ದೇವೆ. ಕಂಬಳದ ಯಜಮಾನರ ಗಮನಕ್ಕೆ ಈಗಾಗಲೇ 3:15 ಭಾರತೀಯ ಕಾಲಮಾನ. ಇನ್ನು 3:30 ಸ್ಪರ್ಧೆಗಳು ಆರಂಭವಾಗ್ತದೆ, ಗಮನಿಸಿಕೊಳ್ಬೇಕು. ಅದಾದ ಬಳಿಕ ಯಾವುದೇ ರೀತಿಯ ತರಬೇತಿಗಿಲ್ಲ, ನೇರವಾಗಿ ಸ್ಪರ್ಧೆಗಿರಿಸ್ತೇವೆ, ಗಮನಿಸಿಕೊಳ್ಬೇಕು. ಸಬ್ ಜೂನಿಯರ್, ಹಗ್ಗ ಹಿರಿಯ, ಹಗ್ಗ ಕಿರಿಯ ಹಾಗೂ ಹಲಗೆ ಭಾಗ. ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ ಈ ಕಂಬಳದಲ್ಲಿ ಬಾರ್ಕೂರು ಮನೆತನದ ಆತ್ಮಜ್ ಶೆಟ್ಟಿ ಅವರನ್ನು ಕೂಡ ಗುರುತಿಸಿ ಗೌರವಿಸಿಕೊಂಡಿದ್ದೇವೆ. ಸಾಂಪ್ರದಾಯಿಕ ಕಂಬಳಕ್ಕೆ ತನ್ನದೇ ಆದ ಕೊಡುಗೆ ನೀಡಿರುವಂತಹ ಕೊತ್ತಾಡಿ ವಿಜಯ್ ಕುಮಾರ್ ಶೆಟ್ಟಿ ಪ್ರಥಮ ದರ್ಜೆ ಲೋಕೋಪಯೋಗಿ ಗುತ್ತಿಗೆದಾರರು ತಮ್ಮ ಮಾಲೀಕತ್ವದ 2 ಜೊತೆ ಕೋಣಗಳನ್ನ ತಂದಿರುವಂತಹ ಶ್ರೇಯ ಇವರಿಗೆ ಸಲ್ತದೆ. ಕಂಬಳದ ಪ್ರಾಯೋಜಕರ ಪರವಾಗಿ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ನಿತೇಶ್ ಹೆಗಡೆ ಉಳ್ಳೂರು ಕಂದವರ ಗೌರವವನ್ನು ಪಡ್ಕೊಳ್ಳುವಂತೆ ಕೇಳಿಕೊಂಡಿದ್ದೇವೆ. ಈ ವರ್ಷದ ಕಂಬಳದಲ್ಲಿ ಬಹುಮಾನಗಳನ್ನು ಬಾಚಿಕೊಳ್ಳುವಂತ ಒಂದು ಯಜಮಾನರು ನಮ್ಮ ಶ್ರೀಯುತ ನಿತೇಶ್ ಹೆಗಡೆ ಉಳ್ಳೂರು ಕಂದವರ. ಒಂದು ಯಜಮಾನರಿಗೆಲ್ಲ ಒಂದು ಚಪ್ಪಾಳೆ ಕೊಡಬೇಕು, ಸುಮ್ಮನೆ ಕೂತ್ಕೊಂಡು ನೋಡೋದಲ್ಲ. ನಮ್ಮ ಕಂಬಳ ಬನ್ನಾಡಿಯ ಕಂಬಳ. ಬನ್ನಿ. ಹಾಗೆ ಮುಂದಿನ ಸರದಿಯಲ್ಲಿ ಬಂದಾಗ ದಿವಂಗತ ಶೀನ ಪೂಜಾರಿ ಕೋಟಮಣ್ಣೂರು ಪಡುಕೆರೆ ಇವರ ಯಜಮಾನಿಕೆಯ ಕೋಣಗಳನ್ನು ನಮ್ಮಿ ಬನ್ನಾಡಿ ಕಂಬಳಕ್ಕೆ ಬಂದಿದ್ದೀರಿ, ನಿಮಗೆ ಗೌರವವನ್ನು ನೀಡಿ ಗೌರವಿಸುತ್ತಿದ್ದೇವೆ. ಕೋಟ ಮಣೂರು ಪಡುಕೆರೆ ದಿವಂಗತ ಶೀನ ಪೂಜಾರಿ ಅವರು ಈಗ ಕಡೆಯಿಂದ ಬರಬೇಕು, ಗಮನಿಸಿಕೊಳ್ಬೇಕು. ನಮ್ಮದೊಂದು ಸಂಪ್ರದಾಯವಾದಂತಹ ಕಂಬಳ, ಆ ನೆಲೆ ನಮ್ಮ ಎಲ್ಲ ಯಜಮಾನರು ಓಟಗಾರರು ಸಹಕರಿಸಿಕೊಳ್ಬೇಕು. ಮುಂದೆ ವೇದಿಕೆ ಬರಮಾಡಿಕೊಳ್ಳುವಂತೆ ಕೋಟ ಅರ್ತಟ್ಟು ಶೇಖರ ದೇವಾಡಿಗೆ ಯಜಮಾನಿಕೆಯ ಕೋಣದ ಯಜಮಾನರಿಗೆ ಗೌರವವನ್ನು ನೀಡಿ ಗೌರವಿಸಿಕೊಳ್ಳುತ್ತಿದ್ದೇವೆ. ಅದಾದ ಬಳಿಕ ತೆಕ್ಕಟ್ಟೆ ಮೇಲುಗುಡ್ಡೆ ಮನೆ ದಿವಂಗತ ಆನಂದ ದೇವಾಡಿಗ ಹಲಗೆ ಭಾಗ. ಯಾರೆಲ್ಲ ಗೌರವವನ್ನು ಪಡ್ಕೊಳ್ಳಿಲ್ಲ ದಯವಿಟ್ಟು ಬನ್ನಾಡಿ ಕಂಬಳ ಗದ್ದೆ ಮನೆಯವರು ಹೃದಯ ಶ್ರೀಮಂತಿಕೆಯ ಉಳ್ಳಂತವರು. ಊಟ ಆಗದೇ ಇದ್ದರೆ ಯಾರು ದಾಕ್ಷಿಣ್ಯ ಮಾಡಿಕೊಳ್ಳುವುದು ಬೇಡ. ಕೋಟ ಅರ್ತಟ್ಟು ಶೇಖರ ದೇವಾಡಿಗರವರಿಗೆ ಗೌರವದ ಅಭಿನಂದನೆ. ಆಗಮಿಸಿರುವಂತಹ ಎಲ್ಲ ಮುಂದೆ ಕೊಕ್ಕರ್ಣೆ ಒಡ್ಡಾಪೇವ ಇವರ ಕೋಣಗಳಿಗೆ ಗೌರವ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಕೋಟ ಹೊಸಕ್ಲು ಬಾಬು ಭೂಚಾರಿ ಅವರ ಯಜಮಾನಿಕೆಯ ಕೋಣಗಳು ಈ ಒಂದು ಬನ್ನಾಡಿ ಕಂಬಳದಲ್ಲಿ ಗೌರವವನ್ನು ಪಡೆಯುವರೇ ಕೇಳಿಕೊಂಡಿದ್ದೇವೆ. ತೆಕ್ಕಟ್ಟೆ ಮೇಲುಗುಡ್ಡೆ ಮನೆ ವಾಲಿಬಾಲ್ ಇರಲಿ, ಕ್ರಿಕೆಟ್ ಇರಲಿ, ಅಥ್ಲೆಟಿಕ್ಸ್ ಇರಲಿ, ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಅಭಿಜಿತ್ ಪಾಂಡೇಶ್ವರ ಇವರನ್ನ ಸಾಂಪ್ರದಾಯಿಕ ಕಂಬಳ ಸಮಿತಿಯ ಪರವಾಗಿ ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ವೆಲ್ಕಮ್ ಸರ್. ಬ್ರಹ್ಮ ಬೈದರ್ಕಳ ಸಾಂಪ್ರದಾಯಿಕ ಕಂಬಳ. ಈ ಒಂದು ಕಂಬಳದಲ್ಲಿ ಕಂಬಳ ಸಮಿತಿಯ ಪಾತ್ರ ಅತ್ಯಂತ ಮಹತ್ವದ್ದು. ಕಂಬಳ ಗದ್ದೆ ಮನೆಯವರ ಪಾತ್ರ ಮತ್ತೂ ಮುಖ್ಯ. ಅದರೊಂದಿಗೆ ಈ ಒಂದು ಕಂಬಳವನ್ನ ಇಷ್ಟೊಂದು ಅಚ್ಚುಕಟ್ಟಾಗಿ ನೆರವೇರಿಸಿರುವಂತಹ ಕೀರ್ತಿ ಸನ್ಮಾನ್ಯ ಅಶೋಕ್ ಶೆಟ್ಟಿ ಬನ್ನಾಡಿ ಕಂಬಳ ಗದ್ದೆ ಮನೆ ಇವರಿಗೆ ಸಲ್ತದೆ. ಸಾಂಪ್ರದಾಯಿಕ ಕಂಬಳ ಎಲ್ಲೇ ಆದರೂ ಅದರ ಎಲ್ಲ ವಿವರಗಳನ್ನ ವಾಟ್ಸ್ಆಪ್ ನಲ್ಲಿ ತಿಳಿಸುವ ಮುಖೇನವಾಗಿ ನಮ್ಮ ಸಾಂಪ್ರದಾಯಿಕ ಕಂಬಳದ ಮೇರು ಧ್ವನಿ ಅಶೋಕ್ ಕುಮಾರ್ ಶೆಟ್ಟಿ. ಹಲೋ ಹಲೋ, ಅಲ್ಲಿ ಟ್ರಯಲ್ ಬಿಡುವವರು ಸ್ವಲ್ಪ ಮುಂದಿನ ಬಿಡಿ, ಅಲ್ಲಿ ಸೆನ್ಸರ್ ಹತ್ರ ಹೋಗೋದು ಬೇಡ. ಸೆನ್ಸರ್ ಸುಮ್ಮನೆ ಅದನ್ನು ಕೋಣ ತಾಗಿ ಪುನಃ ಹಾಳಾಗೋದು ಬೇಡ. ಸೆನ್ಸರ್ ಇಂದ ಮುಂದಿನ ಬಿಡಿ, ಇಲ್ದಿದ್ರೆ ತುಂಬಾ ಹಿಂದಿನ ಬಿಡಿ.
ಹಲೋ, ದಯವಿಟ್ಟು ಸೆನ್ಸರ್ ಹತ್ರ ಯಾರು ಬಿಡಬೇಡಿ. ಸೆನ್ಸರ್ ಡ್ಯಾಮೇಜ್ ಆದರೆ ಮತ್ತೆ ಕಂಬಳ ನೋಡೋದು ಕಷ್ಟ ಆಗ್ತದೆ, ಟೈಮ್ ನೋಡೋದು ಕಷ್ಟ ಆಗ್ತದೆ. ಒಂದ ಮುಂದಿನ ಬಿಡಿ, ಒಂದ ಹಿಂದಿನ ಬಿಡಿ. ಕಂಬಳದ ಕೋಣದ ಯಜಮಾನಿಕೆಯನ್ನು ವಹಿಸಿರುವಂತಹ ಉದ್ಯಮಿಗಳು ಆಗಿರುವಂತಹ ಶ್ರೀಯುತ ಅಶೋಕ್ ಕುಮಾರ್ ಶೆಟ್ಟಿ ಅಲಿಯಾಸ್ ಗುಡ್ಡ ಬನ್ನಾಡಿಯ ಒಂದು ಆಸ್ತಿ ಹಿರಿಯರಿಂದ ಗೌರವ ರಕ್ಷೆಯನ್ನ ಸ್ವೀಕರಿಸಿಕೊಳ್ತಾ ಇದ್ದಾರೆ. ಅಶೋಕ್ ಕುಮಾರ್ ಶೆಟ್ಟಿ ಕಂಬಳದ ಕೋಣಗಳ ಯಾಜಮಾನ್ಯಕ್ಕೆ ವಿಭಾಗದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ ಅಶೋಕ್ ಕುಮಾರ್ ಶೆಟ್ಟಿ ಬನ್ನಾಡಿ. ಬಂಗಾಳ ಕೊಲ್ಲಿಯಲ್ಲಿ ನಿಮ್ನ ಒತ್ತಡ ಪ್ರದೇಶ ಕಂಡು ಬಂದ್ರೆ ಅರಬ್ಬಿ ಸಮುದ್ರದಲ್ಲೇ ವಾಯು ಪ್ರಕ್ಷುಬ್ಧಗೊಂಡಿದೆ. ಸಂತೋಷ. ಆದ್ರೆ ಅಶೋಕ್ ಕುಮಾರ್ ಶೆಟ್ಟಿ ಗುಂಡರವರು ಒಂದ್ ಜೊತೆ ಕೋಣ ತರಲಿಲ್ಲ, ಕೇವಲ ಒಂದು ಕೋಣ ತಂದಿದ್ದಾರೆ ಅಲ್ವಾ? ಗದ್ದೆಗಳಿಸುವರಿದ್ದಾರಾ? ಇಲ್ಲ ಇಲ್ಲ. ವೇದಿಕೆಯಲ್ಲಿ ಗೌರವವನ್ನು ಪಡ್ಕೊಳ್ಳುವರಿದ್ದಾರೆ ರಿಜ್ವಾನ್ ಬ್ಯಾರಿ ಕೋಟಪಡುಕೆರೆ, ದಯವಿಟ್ಟು ಗಮನಿಸಿಕೊಳ್ಬೇಕು. ರಿಜ್ವಾನ್ ಬ್ಯಾರಿ ಕೋಟಪಡುಕೆರೆ. ಅಣ್ಣ ಹಗ್ಗ ಕೊಟ್ಟು ನಿಲ್ಬೇಕಣ್ಣ, ತರಬೇತಿ ಮುಗಿತಾ ಬಂದಿದೆ, ಸುರದ ಚಾನ್ಸು, ಗಮನಿಸ್ಕೊಳ್ಬೇಕು. ಕೋಟದವರು ಹಂಡಿಕೆರೆ ಹೇಳಿ 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 ಹೇಳಿ. ಅಶೋಕ್ ಶೆಟ್ಟಿ ಅವರ ಹಾಲು ತೋಟದ ಮನೆ ಕಾವಡಿ 15 ನಂಬರ್ 15. ಸರಿ, ಸುಮಾರು ದಶಕಗಳ ಹಿಂದೆ ಈ ಒಂದು ಕಂಬಳ ವಿಭಾಗದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಕುಂದಾಪುರಕ್ಕೆ ಅತ್ಯಂತ ಕಡಿಮೆ ಪ್ರಾಶಸ್ತ್ಯ ಇತ್ತು. ಆ ಕುಂದಾಪುರದ ಹಿರಿಮೆ ಗರಿಮೆಯನ್ನ ಆಕಾಶದೆತ್ತರಕ್ಕೆ ಏರಿಸಿರುವಂತಹ ಕೀರ್ತಿ ಸನ್ಮಾನ್ಯ ಶಾಂತರಾಮ್ ಶೆಟ್ಟಿ ಬಾರ್ಕೂರ್ ಇವರಿಗೆ ಸಲ್ತದೆ. ಪ್ರಜ್ಞಾಲ್ ಬಾಡಿ ತೊನ್ನಾಸ್ ಇವರ ಕೋಣಗ ಯಜಮಾನರಿಗೆ ಗೌರವವನ್ನು ನೀಡಿ ಗೌರವಿಸಿಕೊಳ್ಳುವಂತೆ ಕೇಳಿಕೊಂಡಿದ್ದೇವೆ. ಹಗ್ಗ ಕಿರಿ ಭಾಗದಲ್ಲಿ ಕ್ರಮ ಸಂಖ್ಯೆ 16. ಬನ್ನಿ ಅಲ್ಬಾಡಿ ತೊನ್ನಾಸೆ. ಹಾಗೆ ಈ ಒಂದು ಕಂಬಳದಲ್ಲಿ
3 ಕಂಬಳ ಗದ್ದೆಗಳ ಯಾಜಮಾನಿಕೆಯನ್ನು ಹೊಂದಿರುವಂತಹ ಶ್ರೀಯುತ ಶರತ್ ಕುಮಾರ್ ಶೆಟ್ಟಿ, ಬನ್ನಾಡಿ ಕಂಬಳ ಗದ್ದೆ ಮನೆ, ಬನ್ನಾಡಿ ಬ್ರಹ್ಮ ಬೈದರ್ಕಳ ಕಂಬಳ, ಹೊರ್ಲಾಳಿ ಕೇಚರಾಹುತ ಕಂಬಳ, ಹೆಗ್ಗುಂಜೆ ಹೈಗುಳಿ ಕಲ್ಲುಕುಟಿ ಕಂಬಳ. ಈ 3 ಕಂಬಳದ ಯಾಜಮಾನಿಕೆ ಶ್ರೇಯ ಸನ್ಮಾನ್ಯ ಶರತ್ ಕುಮಾರ್ ಶೆಟ್ಟಿ ಅವರಿಗೆ ಸಲ್ತದೆ. ಲವಕುಶ ಬನ್ನಾಡಿ ಅವರಿದ್ರೆ ದಯವಿಟ್ಟು ಗಮನಿಸಿಕೊಳ್ಬೇಕು. ಲವಕುಶ ಬನ್ನಿ, ಒಂದು ಚಪ್ಪಾಳೆ ಕೊಡ್ಬೇಕು. ಬಹುಶಃ ಕುಶಣ್ಣ ಓರ್ವ 2 ಜೊತೆ ಕೋಣಗಳನ್ನು ಗದ್ದೆಗಿಳಿಸಿದವರು. ಬನ್ನಾಡಿ ಹೆಸರನ್ನು ಲವಕುಶ. ಲವಕುಶ ಇತ್ತಂಡಗಳೊಂದಿಗೆ ಅಂಕಣಕ್ಕೆ ಧಾವಿಸ್ತಾ ಇದ್ದಾರೆ ಶ್ರೀಯುತ ಕುಶಕ್ ಕುಮಾರ್, ವಿಶ್ರಾಂತ ಪಂಚಾಯತ್ ಸದಸ್ಯರು ಒಡ್ಡರ್ಸೆ. ಇವರಿಗೆ ಸಾಂಪ್ರದಾಯಿಕ ಕಂಬಳ ಸಮಿತಿ ಬನ್ನಾಡಿಯ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎರಡು ಜೊತೆ ಕೋಣಗಳ ಯಾಜಮಾನಿಕೆ ಕುಶಕುಮಾರ್ ಅವರದ್ದಾಗಿರ್ತದೆ. ಬನ್ನಾಡಿಯ ಮಾಣಿಕ್ಯ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಟ್ರಯಲ್ ಪೂರ್ಣ ವಿರಾಮವನ್ನು ಕಂಡುಕೊಳ್ಳಿಕ್ಕಿದೆ. ಕಂಬಳ ಗುರಿಕಾರರಾಗಿರುವಂತಹ ಶಾಂತರಾಮ್ ಶೆಟ್ಟಿ ಅವರ ದಕ್ಷವಾದ ನಿರ್ದೇಶನದೊಂದಿಗೆ ಈ ಒಂದು ಕಂಬಳ ಫಲಪ್ರದವಾಗಿ ಮೂಡಿ ಬರಲಿಕ್ಕಿದೆ. ಹಲೋ ಸಂತೋಷ್ ಶೆಟ್ರೆ, ಅಲ್ಲಿ ಕೆಳಗೆ ಒಂದ್ ಜೊತೆ ಹೋಗ್ತಾ ಇದೆ, ಆ ಹೆಸರು ಕೊಟ್ಟಿದ್ದಾರೆ ನೋಡಿ. ಒಂದ್ ಚಪ್ಪಾಳೆ ಕೊಡ್ಬೇಕು, 2 ಕಾಲಿದು ಒಂದ್ ಚಪ್ಪಾಳೆ ಕೊಡ್ಬೇಕು ನಮ್ಮ ಕಂಬಳ ಉಳಿಗಾಗಿ ಯುವ ಪ್ರತಿಭೆಗಳು. ಎಸ್, ಇಟ್ ಈಸ್ ಔಟ್ಸ್ಟ್ಯಾಂಡಿಂಗ್, ಎಕ್ಸ್ಟ್ರಾ ಆರ್ಡಿನರಿ. ಅದು ಯಾವ ಜೊತೆ ಅಣ್ಣ? ಒಂಟಿ ಕೋಣ. ಹಾ ಸರಿ ಸರಿ. ನಮ್ಮ ಬನ್ನಾಡಿಯ ಕಂಬಳದಲ್ಲಿ ಬಣ್ಣ ಬಣ್ಣದ ಅಂಗಿ, ಬಣ್ಣ ಬಣ್ಣದ ಲುಂಗಿ. ಇವತ್ತಿನ ವಿಶೇಷ ನೋಡೂರು ಖಂಡಿಕೆ ಸ್ವಸ್ತಿಕ್ ಸಿ ಪರಿಷತ್ ಪೂಜಾರನ ಕೋಣಗಳು ಯಜಮಾನಿಗೆ ಕೊಂಡ್ಕೊಂಡಿವೆ. ನಡೂರು ಖಂಡಿಕೆ ಇವರಿಗೆ ಗೌರವ. ನಡೂರು ಖಂಡಿಕೆ ಸ್ವಸ್ತಿ ಶ್ರೀ ಇವರಿಗೆ ಯಾಜಮಾನ್ಯದ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಂಬಳ ಒಂದು ದೈವಿಕವಾದ ಕೊಡುಗೆ. ದೈವ ದೇವರುಗಳನ್ನ ಹೆಚ್ಚಾಗಿ ನಮ್ಮಂತಹ ಕುಟುಂಬಗಳಿರುವಂತಹ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಕಂಬಳಕ್ಕೆ ವಿಶೇಷವಾದ ಪ್ರಾತಿನಿಧ್ಯ. ಇವತ್ತಿನ ಕಂಬಳದಲ್ಲಿ ಅತಿಥಿ ಉದ್ಘೋಷಕರಾಗಿ ನಮ್ಮೊಂದಿಗೆ ಇರ್ತಾರೆ ಶ್ರೀಯುತ ಶಾಂತರಾಮ್ ಶೆಟ್ಟಿ ಸರ್ ಅವರು. ಕಂಬಳದ ನೀತಿ ನಿಯಮಗಳು, ಕಂಡೀಷನ್ಸ್ ಅಪ್ಲೈ, ಇದರಲ್ಲಿ ಡಾಕ್ಟರೇಟ್ ಪಡೆದಿರುವಂತಹ ಶ್ರೀಯುತ ಅಭಿ ಪಾಂಡೇಶ್ವರ. ಅಣ್ಣ ಸ್ಪರ್ಧೆಗ ಹಲೋ ಕೊಟ್ಟದವರು. ಹಾ ಸ್ಪರ್ಧೆಗಾದ್ರೆ ಹಿಂದೆ ಹೋಗ್ಬೇಕು ಬೇಗ. ಮಾಮೂಲಿ ಹರಕೆ ಕೋಣಗಳನ್ನ ಪ್ರತಿ ವರ್ಷಂಪ್ರತಿ ನೀಡಿರುವಂತಹ ಶ್ರೇಯ ಚಂದ್ರನಾಯರಿ ಬನ್ನಾಡಿ ಮನೆ ಬೆಟ್ಲಕ್ಕಿ, ಕೃಷ್ಣ ಪೂಜಾರಿ ಚಾರ್ಕೂರು ಮನೆ ಗಿಳಿಯಾರು, ದಿನಕರ್ ಶೆಟ್ಟಿ ಹೊಳೆಕಟ್ಟು ಮನೆ ಗಿಳಿಯಾರು
ಇವರ ಕೊಡುಗೆ ಅನನ್ಯ ಅಪಾರ. ನಶಿಸುತ್ತಿರುವಂತಹ ಕಂಬಳವನ್ನ ಮೇಲೆತ್ತುವಲ್ಲಿ ಇವರ ಕೈಂಕರ್ಯ ದೊಡ್ಡದು. ಬ್ರಹ್ಮ ಬೈದರ್ಕಳರು ಇವರ ಪಾಲಿಗೆ ಭಾಗ್ಯವನ್ನು ನೀಡಲಿ ಅಂತ ಹೇಳ್ತಾ ಮುದ್ದೂರು ಅಂಕ್ರಾಲು ಅಣ್ಣ ಬೇಗ ಹೋಗ್ಬೇಕು. ಮುದ್ದೂರು ಅಂಕ್ರಾಲು ಬನ್ನಾಡಿಯ ಕಂಬಳದಲ್ಲಿ ಈಗಾಗಲೇ ಹಗ್ಗ ಕಿರಿಯ ಭಾಗದಲ್ಲಿ ಲವಕುಶವನ್ನಾಡಿ ಇವರ ಕೋಣಕ್ಕೆ ಶಿರೂರು ಮುದ್ದುಮನೆ ವಿಶ್ವನಾಥ್ ನಾಯಕರಿಗೆ, ಈ ಸ್ವಾಮಿಧಾಮ ಹೊಳೆಕಟ್ಟು ಕೊಂಬಾಶಿಗೆ ಬಲರಾಮ್ ಶೇರಿಗಾರರಿಗೆ, ಎಕಡೆಕೆರೆ ಉಳ್ಳೂರು ಕಂದವರ, ಕೋಟಬಡುಕೆರೆ ರಿಜ್ವಾನ್ ಬ್ಯಾರಿಗೆ, ಗೋಪಾಲ್ ನಾಯ್ಕ ಶಿರೂರು ಮುದ್ದುಮನೆಗೆ, ಜೈಶೀಲ್ ಪೂಜಾರಿ ಶಾಂತಿ ನಿವಾಸ ಕಳುಹಿತ ನಾಯಕನ ಕಟ್ಟೆಗೆ, ಕೋಟ ಹೊಸಕ್ಲು ಮನೆ ಬಾಬು ಪೂಜಾರಿಗೆ. ವೇದಿಕೆ ಮೇಲ್ಭಾಗ ಬರುವಂತೆ ದಿಯಾ ಯಶ್ವಿನ್ ಪೂಜಾರಿ ಕಾಮನ ಮನೆ ಕೆರ್ಗಾಲು ಇವರು ಗೌರವವನ್ನು ಪಡ್ಕೊಳ್ಳುವಂತೆ ಕೇಳಿಕೊಂಡಿದ್ದೇವೆ. ಹಗ್ಗ ಓಟ ಕಿರಿಯ ಭಾಗದಲ್ಲಿ ಕ್ರಮ ಸಂಖ್ಯೆ 9 ಗೋಪಾಲ್ ನಾಯ್ಕ್ ಅಲ್ಬಾಡಿ ಬುಕ್ಕಿಗುಡ್ಡೆಗೆ, ವಿಜಯ್ ಕುಮಾರ್ ಶೆಟ್ಟಿ ಕೊತ್ತಾಡಿ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿಗೆ, ಶೇಖರ್ ದೇವಾಡಿ ಕೋಟ ತಟ್ಟಿಗೆ, ಕೊಕ್ಕರ್ಣೆ ವಡ್ಡಾಪೆ ಮುದ್ದೂರು ಅಂಕ್ರಾಲಿಗೆ, ಅಶೋಕ್ ಶೆಟ್ಟಿ ಅವರಾಲು ತೋಟದ ಮನೆ ಕಬಡಿಗೆ, ಪ್ರಜ್ಞಾ ಅಲ್ಬಾಡಿ ತೊನ್ನಾಸೆಗೆ. ಈ ಎಲ್ಲ ಕೋಣದ ಯಜಮಾನರು ಸಿದ್ಧ ಮಾಡ್ಕೊಳ್ಬೇಕು. ಹಾಗೆ ಹಗ್ಗ ಅತಿ ಕಿರಿಯ ಭಾಗದಲ್ಲಿ ಚೇರ್ಕಾಡಿ ಕಕ್ಕುಂಜೆಗೆ, ಲವಕುಶ ಬನ್ನಾಡಿಗೆ, ಚಂದ್ರನಾಯರಿ ಬನ್ನಾಡಿ ಮನೆಗೆ, ಕೋಟ ಅಂಡಿಕೆರೆ ಗಿಳಿಯಾರು ರಾಘವೇಂದ್ರ ಶೆಟ್ಟರಿಗೆ. ಮಿಸ್ಟರ್ ಬಾಲಕೃಷ್ಣ ಶೆಟ್ಟಿ ಬನ್ನಾಡಿ ಕಮಲಗದ್ದೆ ಮನೆ ಸ್ಟೇಜಿಗೆ ಬರಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೀವಿ. ಹಗ್ಗ ಹಿರಿಯ ಭಾಗದಲ್ಲಿ ದಿವಂಗತ ಶೀನ ಪೂಜಾರಿಗೆ, ಬೈಂದು ಸಸಿತ್ಲು ವೆಂಕಟ ಪೂಜಾರಿಗೆ. ಬನ್ನಾಡಿ ಕಮಲಗದ್ದೆ ಮನೆ ಬಾಲಕೃಷ್ಣ ಶೆಟ್ಟಿ ಅವರನ್ನು ನಾವಿಲ್ಲಿ ವೇದಿಕೆಯಲ್ಲಿ ನಿರೀಕ್ಷಿಸ್ತಾ ಇದ್ದೇವೆ. ಸರ್, ತಮ್ಮ ಆಗಮನದ ನಿರೀಕ್ಷೆಯಲ್ಲಿ. ದುರ್ಗಾ ಫ್ರೆಂಡ್ಸ್ ಕೂಡ್ಲಿ ಬಾರ್ಕೂರಿಗೆ, ಪುರುಷ ನಾಯಕ ಕೊಕ್ಕರಣ ಎಂಜೂರು ಬೆಟ್ಟಿಗೆ, ದಿವಂಗತ ಶೀನ ಪೂಜಾರಿ ಕಮ್ಮಟ್ಟೋಸ ಮನೆಗೆ, ನಡೂರು ಕಂಡಿಕೆ ಸ್ವಸ್ತಿಕ್ ರಾಮ ಪೂಜಾರಿಗೆ, ವಿಜಯ್ ಕುಮಾರ್ ಶೆಟ್ಟಿ ಕೊತ್ತಾಡಿ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿಗೆ, ದಿವಂಗತ ಶೀನ ಪೂಜಾರಿ ಕೋಟ ಮಣೂರು ಪಡುಗೆರಿಗೆ, ದಿಯಾ ಯಶ್ವಿನ್ ಪೂಜಾರಿ ಕಾಮನ ಮನೆ ಕೆರ್ಗಾಲಿಗೆ. ಸ್ಪರ್ಧೆಗಳು ಆರಂಭವಾಗ್ಲಿಕ್ಕಿವೆ. ಗೋಪಾಲ್ ನಾಯ್ಕ ಶಿರೂರು ಮತ್ತು ಮನೆ. ಈಗ ಸಮಯ 3:33. ಇನ್ನೇನು ಕೇವಲ 10 ನಿಮಿಷದ ಬಳಿಕ ಸ್ಪರ್ಧೆಗಳು ಆರಂಭವಾಗ್ತವೆ. ಕೇವಲ ಒಂದೇ ಚಾನ್ಸು, ಗಮನಿಸಿಕೊಳ್ಬೇಕು. ವೇದಿಕೆ ಮೇಲ್ಭಾಗವಂತೆ ಬರುವಂತೆ ಪನ್ನಗೆ ಹೆಬ್ಬಾರ್ ಭಟ್ಕಳ ದೂರದ ಉತ್ತರ ಕನ್ನಡದಿಂದ ಬಂದವರು ದಯವಿಟ್ಟು ಒಂದು ಚಪ್ಪಾಳೆ ಕೊಡಬೇಕು. ಬಹುದೂರಿಂದ ಬಂದಂತ ಯಜಮಾನಿಕೆ ಪಾಲನೆ ಪಡ್ಕೊಂಡವರು ಬನ್ನಾಡಿ ಕಂಬಳಕ್ಕೆ ಬಂದಂತ ಪನ್ನಗ ಹೆಬ್ಬಾರ್ ಭಟ್ಕಳ ಪನ್ನಗ ಹೆಬ್ಬಾರ್. ಮುಂದಿನ ಗೌರವ ಪಡ್ಕೊಳ್ಳುವಂತೆ ಅರ್ಚಿಲು ಧನ್ಯಶ್ರೀ ಹರೀಶ್ ನಾಯ್ಕರಿಗೆ ಈ ವರ್ಷದ ಕೆಲವೊಂದು ಕಂಬಳದಲ್ಲಿ ಬಹುಮಾನಗಳನ್ನು ಬಾಚಿಕೊಂಡು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಒಳ್ಳೆಯ ವಿಡಿಯೋ ಚಿತ್ರೀಕರಣ ಪಡೆದಂತ ಯಜಮಾನಿಕೆ ಪಾಲನ್ನು ಅರ್ಜಿಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರಿಗೆ. ಕೊತ್ತಾಡಿ ವಿಜಯ್ ಕುಮಾರ್ ಶೆಟ್ಟಿ ಪ್ರಥಮ ದರ್ಜೆ ಗುತ್ತಿಗೆದಾರರು
ವಡ್ಡರ್ಸೆ ಇವರನ್ನ ನಾವು ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ನಿರೀಕ್ಷಿಸ್ತಾ ಇದ್ದೇವೆ. ಅಣ್ಣ ಭೋಜ ಪೂಜಾರಿ ಅವರೇ, ಹಂಡಿಕೆರೆ ಅವರೇ, ನಿಮ್ಮ ಮಾರ್ಗದರ್ಶನ ಬೇಕು ನಮಗೆ. ಹಾ ಸರಿ. ಬನ್ನಾಡಿಯ ಕಂಬಳ, ಈಗಾಗಲೇ ಕಂಬಳ ಗದ್ದೆಯಲ್ಲಿ 97,384 ಕ್ಯೂಸೆಕ್ ನೀರು ಈ ಒಳಹರಿವನ್ನು ಕಂಡುಕೊಂಡು ಈ ಸ್ಪರ್ಧೆ ಆರಂಭವಾಗ್ಲಿಕ್ಕಿವೆ. ಈಗಾಗಲೇ ದೂರದ ಕಾರವಾರದಿಂದ ಒಂದು ವೇಣುಗೋಪಾಲ್ ರವರು ಬಂದಿದ್ದಾರೆ. ಈ ಕಂಬಳಕ್ಕೋಸ್ಕರ ಬಂದಿದ್ದವರಿಗೆ ಸಂಜೆ ಮತ್ಸ್ಯಗಂಧ ಎಕ್ಸ್ಪ್ರೆಸ್ಗೆ ಹೋಗಬೇಕಾಗಿದೆ. ಆ ನೆಲೆಯಲ್ಲಿ ತಾವೆಲ್ಲ ಒಂಚೂರು ಬೇಗ ಕಂಬಳ ಪೂರೈಸಬೇಕಾಗಿದೆ. ವೇದಿಕೆ ಮೇಲ್ಭಾಗಕ್ಕೆ ಬರುವಂತೆ ಗೌರವ ಪಡ್ಕೊಳ್ಳುವಂತೆ ಅರ್ಜುನ ಕುಂಜಾಲು ಧನ್ಯಶ್ರೀ ಯುವ ಬಾಂಧವರಿಗೆ ಅಭಿನಂದನೆಗಳು. ಕೇವಲ ಒಂದ್ ಜೊತೆ ಕೋಣ, ನೀವು ಇನ್ನೊಂದು ಜೊತೆ ತಂದಿದ್ರೆ ಇನ್ನೊಂದು ಗೌರವವನ್ನು ನಾವು ಕೊಡ್ತಿದ್ದೇವೆ. ದಂಡೆಯ ಒಂಜಟ್ಟಿ ಭಾಗದಲ್ಲಿ ಇದ್ದವರು ಅದು ಗಮನಿಸಿಕೊಳ್ಬೇಕು. ಸ್ಪರ್ಧೆ ಆರಂಭದ ತಕ್ಷಣ ನೀವೆಲ್ಲ ಬದಿಗೆ ಹೋಗ್ಬೇಕಾಗ್ತದೆ. ಬನ್ನಾಡಿ ಕಂಬಳ ಅಂದ್ರೆ ಹಾಗೆ. ಇಂದು ಹಲೋ ಸ್ಪರ್ಧೆಯ ಕಳಿಸ್ತೇ, ಬರ್ತಾರೆ ಒಂದೆರಡು ನಿಮಿಷ. ಹಗ್ಗ ಹಿರಿಯ ಭಾಗದಲ್ಲಿ ಈಗಾಗಲೇ 5 ಜೊತೆ ಯಜಮಾನರು. ಹಗ್ಗ ಅತಿಕಿರಿಯ ಸಬ್ ಜೂನಿಯರ್ ಈಗಾಗಲೇ 12 ಜೊತೆ. ಹಗ್ಗ ಹಲಗೆ ಭಾಗದಲ್ಲಿ ಈಗಾಗಲೇ 3 ಜೊತೆ. ಹಗ್ಗ ಕಿರಿಯ ಭಾಗದಲ್ಲಿ ಒಟ್ಟು 16 ಜೊತೆ. ಈಗಾಗಲೇ ಬನ್ನಾಡಿಯ ಕಂಬಳಕ್ಕೆ 36 ಜೊತೆ ಯಜಮಾನಿಗೆ ಬಂದು ಗಟ್ಟಿಯಾದ ಚಪ್ಪಾಳೆಯ ಎಲ್ಲ ಬಂಧುಗಳು ನೀಡಿ ಗೌರವಿಸಿಕೊಳ್ಳುವಂತೆ ಕೇಳಿಕೊಂಡಿದ್ದೇವೆ. ಬನ್ನಾಡಿಯ ಕಂಬಳಕ್ಕೆ ಈ ವರ್ಷ 36 ಜೊತೆ ಯಜಮಾನಿಕೆ ಪಾಲು. 36 ಇನ್ನು ಬರುವರಿದ್ದಾರೆ. ಹಾಗೆ ಸ್ವಚ್ಛತೆ ವಿಭಾಗವನ್ನ ದಕ್ಷವಾಗಿ ನಿರ್ವಹಿಸಿರುವಂತಹ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು 7ನೇ ಗ್ರಾಮ ಪಂಚಾಯತ್ ವಡ್ಡರ್ಸೆ ಇವರನ್ನು ನಾವು ಇಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ. ಹಲೋ ಭೋಜಣ್ಣ, ಅಲ್ಲಿ ಯಾರಾದರೂ ರಿಯಲ್ಗೆ ಬಿಡುವವರು ಇದ್ರ ರೆಡಿ ಇದ್ರ? ಹಾ, ಇದು ಕಂಬಳ. ಎಷ್ಟು ಜನ ರೆಡಿ ಇದ್ದಾರೆ? ಕಳಿಸಿಕೊಡ್ತೇವೆ ಮೈಕು. ರಿಯಲ್ ಈಗ ಹಾಗಾದ್ರೆ 1 ನಿಮಿಷ. ಹಲೋ ಹಲೋ ಹಲೋ, ದಯವಿಟ್ಟು ನೀವು ಎದುರಿಂದ ಯಾರು ಇರಿಸಬಾರ್ದು. ಅಲ್ಲಿ ಇನ್ಯಾರು ಟ್ರಯಲ್ ಉಂಟಾ? ಭೋಜಣ್ಣ ಟ್ರಯಲ್ ಉಂಟಾ ಅಲ್ಲಿ ಯಾರಾದ್ರು ಇದ್ರ? ಕಳಿಸಿಕೊಡಿ, ಕೂಡಲೇ ಕಳಿಸಿಕೊಡಿ ಬೇಗ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಲ್ಲಿ ಶುರು ಮಾಡುವ. ಅಣ್ಣ ಸುನಿಲ್ ನಾಯ್ಕ್ ಓರ್ವ ಹೆಸರಾಂತ ಓಟಗಾರ. ಕೋಣಕ್ಕೆ ತಕ್ಕಂತೆ ಓಟ, ಒಂದು ಚಪ್ಪಾಳೆ ಕೊಡಬೇಕು. ಒಳ್ಳೆ ಓಟಗಾರ, ಸಾಕಷ್ಟು ಕೋಣಗಳು ಓಡಿಸಬಲ್ಲ ದಕ್ಷತೆ ಇದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಸುನಿಲ್ ನಾಯ್ಕ್ ಅಲ್ಲಿ ಟ್ರಯಲ್ ಇದ್ದವ್ರು ಇದ್ರೆ ಬಿಡಿ. ಮತ್ತೆ ಯಾರಾದರೂ ಫೈನಲ್ಗೆ ಚಾನ್ಸಿಗೆ ಓಡಿಸೋರು ಇದ್ರೆ ಆ ಭಾಗದಲ್ಲಿ ಹೋಗ್ಬೋದು, ಎಡಭಾಗದಲ್ಲಿ ಹೋಗ್ಬೋದು. ನಿಮ್ಗೆ ಅಡ್ಡ ಇಲ್ಲ ಕಣಿ.
ಆಚೆಂದ ಹೋಗ್ಬೇಕು, ಆಚೆಂದ ಹೋಗ್ಬೇಕು, ಆಚೆಂದ ಎಡಭಾಗದಲ್ಲಿ ಇನ್ನು ಯಾರಿಗೂ ಇಳಿಲಿಕ್ಕೆ ಅವಕಾಶ ಇಲ್ಲ. ಎಡಭಾಗದಲ್ಲಿ ಹೋಗಿ. ಸೆನ್ಸರ್ ಮುಟ್ಬೇಡಿ ಮಾರೆ, ಎಡಭಾಗದಲ್ಲಿ ಹೋಗಿ. ಇಲ್ಲಿ ಎದುರಿಂದ ಇನ್ನು ಯಾರಿಗೂ ಇಳಿಲಿಕ್ಕೆ ಇಲ್ಲ, ಅವಕಾಶ ಇಲ್ಲ. ಅಲ್ಲಿ ಸ್ವಯಂ ಸೇವಕರು, ಸಂಘಟಕರು ಹಾಗೆ ಕೋಣದ ಯಜಮಾನರು ಸಹಕರಿಸಬೇಕು. ಹಿರಿಯ ಪೂಜಾರಿ ಉಪ್ಲಾಡಿ ತೆಂಕ ಬಿಟ್ಟು ಗೌರವವನ್ನು ಪಡ್ಕೊಳ್ಬೇಕು. ಹಲಗೆ ಭಾಗ ಅಭಿ ಅವರೇ ಹೇಳಿ. ಕಂಬಳ ನೋಡ್ಲಿಕ್ಕೆ ಬನ್ನಾಡಿಯ ಮನೆತನದವರು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಹೌದು, ಇಡೀ ಉದ್ದಕ್ಕೂ ಕಲ್ಲು ಕಟ್ಟಿ, ಹೌದಪ್ಪ, ಸಿಮೆಂಟ್ ಹಾಕಿ ಅಂದ ಚಂದ. ಈ ವರ್ಷ ಮಾತ್ರ ಸ್ವಲ್ಪ ಹೊಸ ಮಣ್ಣು ಹಾಕಿದಕ್ಕೆ ಹೆಸರುಂಟು. ಬರುವ ವರ್ಷದಿಂದ ಚಂದ ಮಾಡಿ ಕೂತ್ಕೊಳ್ಬಹುದು, ಜಗಲಿ ಕತ್ಕೊಳ್ಬಹುದು. ಬಾಲ್ಕನಿ, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್. ಅವ್ರ ಮನಸ್ಸು ವಿಶಾಲ. ಬರುವ ವರ್ಷ ಗ್ಯಾಲರಿನೇ ಮಾಡಬಹುದು. ಅವರು ಒಂದು ಬನ್ನಾಡಿ ಕಂಬಳಕ್ಕೊಂದು ಚಪ್ಪಳೆ ಕೊಡಬೇಕು. ಆ 4 ಮನೆಯವರ ಶ್ರಮ, ಪ್ರೋತ್ಸಾಹ. ಬರುವ ವರ್ಷ ಗ್ಯಾಲರಿ ಕೂಡ ಮಾಡಬಹುದು, ಪ್ರೇಕ್ಷಕ ಗ್ಯಾಲರಿ. ರೆಡಿಯಾ? ನಂಬರ್ 2 ಕಳಿಸಿದ್ದೇವೆ. ಮೈಕು ಬರ್ತಾರೆ, 2 ನಿಮಿಷ. ಅಲ್ಲಿ ಗದ್ದೆ ಇವರೇ ಮೈಕ್ ಆಚೆ ತಗೊಂಡೋಗಿ ಗದ್ದೆಯಲ್ಲಿ ನಿಂತ್ಕೊಂಡು ಹೊರಗೆ ಮೇಲೆ ನಿಂತ್ಕೊಂಡೆ ನಂಬರ್ ಹೇಳಿ ಸಾಕು, ನೀವು ಕೆಳಗೆ ಇಳಿದು ಬೇಡ. ಕಿಶೋರ್ ಅವರು ಇದ್ದಾರೆ, ಬಂದಿದ್ದಾರೆ. ಆರಂಭದ ಉದ್ಘೋಷಕರು ನಿಮ್ಗೆ ಅಲ್ಲಿ ಮೈಕ್ ಕೊಡಿ ಅವ್ರಿಗೆ. ಮೈಕ್ ಬಂತು ಕಿಶೋರ್. ಅಲ್ಲಿ ನಿಮ್ಮ ಸಾಧನ ಕಳಿಸಿಕೊಡ್ತೇವೆ. ಹಲೋ ಅಣ್ಣ, ಸೌಂಡ್ ಇಂಜಿನಿಯರ್, ಬನ್ನಾಡಿಯ ಕಂಬಳ ಮಹೋತ್ಸವ. ಹಲೋ ಭೋಜಣ್ಣ, ಅಲ್ಲಿ ಯಾರೋ 1-2 ಜೊತೆ ಹರಕೆ ಅವರು ಇದ್ದಾರೆ ಅಂತ, ಅವರನ್ನೊಂದು ಕಳಿಸಿ ಮೇಲೆ. ಅಲ್ಲವರು ಸ್ಪರ್ಧೆಯಲ್ಲಿದ್ದಾರೆ. ಸ್ಪರ್ಧೆಯಲ್ಲಿದ್ರೆ ಆಗುದಿಲ್ಲ. ಹೌದು, ಹರಕೆ ಆದ್ರೆ ಕಳಿಸುವ, ಸ್ಪರ್ಧೆಯಲ್ಲಿದ್ರೆ ಇಲ್ಲ. ಹರಕೆ ಅಂತ ಅವರು ಸ್ಪರ್ಧೆಯಲ್ಲಿ ಇಲ್ಲ. ಚಂದ್ರನಾಯಿರಿ ಬನ್ನಾಡಿ ಸ್ಪರ್ಧೆಯಲ್ಲಿ ಹೆಸರು ಕೊಟ್ಟಿದ್ದಾರೆ ಇಲ್ಲಿ. ಹಾಗಾದ್ರೆ ಇಲ್ಲ, ಹಾಗಾದ್ರೆ ಸ್ಪರ್ಧೆ ಪ್ರಕಾರ ಬರಬೇಕು. ಹಲೋ, ಚಾರ್ಕೂರ ಮನೆಯವರು ಹರಕೆ ಆಗಬೇಕಾದ್ರೆ ಟ್ರ್ಯಾಕ್ ಒಳಗೆ ಓಡ್ಬೇಕಂತಿಲ್ಲ, ಹೊರಗಿಂದ ಓಡಿ ಬರ್ಬೋದು. ನೀವು ಆಚಿಂದ ಓಡಿಸ್ಕೊಂಡು ಬರ್ಬೋದು. ಹರಕೆ ಅಂತೇಳಿ ಆದ್ರೆ, ಸ್ಪರ್ಧೆಗೆ ಅಂತೇಳಿ ಆದ್ರೆ ಟ್ರ್ಯಾಕ್ ಅಲ್ಲೇ ಬರ್ಬೇಕಾಗ್ತದೆ. ಹಾಗಾದ್ರೆ 1 ನಿಮಿಷ ನಿಲ್ಲಿ. ಓಡುವಾಗಲೇ ನೀವು ಹರಕೆ ದೇವರು ಹೇಳ್ಕೊಳ್ಳಿ, ನಿಮ್ದೇ ಫಸ್ಟ್ ಬಂದ್ರು ಬರ್ಬೋದು. ಸಂಪ್ರದಾಯ. ಇದೀಗ ಸ್ಪರ್ಧಾ ಕಣದಲ್ಲಿ ಹಗ್ಗ ಹಿರಿಯ ವಿಭಾಗ ಕ್ರಮ ಸಂಖ್ಯೆ 2 ವೆಂಕಟ ಪೂಜಾರಿ ಸಸಿತ್ಲ ಬೈಂದೂರು ಬಿ. ಈ ವರ್ಷದ ಎಲ್ಲ ಕಂಬಳದಲ್ಲಿ ಅತಿ ಹೆಚ್ಚು ಕಂಬಳದ ಬಹುಮಾನಗಳನ್ನು ಬಾಚಿಕೊಂಡ ಯಜಮಾನಿಕೆ ವೆಂಕಟ ಪೂಜಾರಿ ಸಸಿತ್ಲು ಬೈಂದೂರು. ಅಲ್ಲಿ ಹರಕೆ ಅವರಲ್ಲಿ ಮುಂದೆ ಬಂದು ನಿಲ್ಲಿ ಮಾರ್ರೆ, ಅಲ್ಲಿ ಮುಂದೆ ಬಂದು ನಿಲ್ಲಿ, ನೀವು ಮುಂದೆ ಹೋಗಿ. ಅಲ್ಲ, ಹರಕೆ ಅವ್ರನ್ನ ಇದ್ರೆ ಬಿಡ್ತೇವೆ. ಇಲ್ಲಿ ಯಾರು ಬರ್ಲಿಲ್ಲ, ಬಂದದಿದ್ರೆ ಬಿಡ್ತೇವೆ ಅವ್ರಿಗೆ. ಸಮಯ ದಾಖಲಾತಿ ವಿಭಾಗದಲ್ಲಿ ಸೇವೆ ಸಲ್ಲಿಸುವವರು ಆರಂಭಿಕ ವೀಕ್ಷಕ ವಿವರಣೆಯಲ್ಲಿ ಅಭಿಜಿತ್ ಪಾಂಡೇಶ್ವರ. ಇವರೆಲ್ಲರ ಸೇವೆಯನ್ನು ಸ್ಮರಿಸಿಕೊಂಡು ಇದೀಗ ಬನ್ನಾಡಿ ಕಂಬಳೋತ್ಸವದ ಹಗ್ಗ ಹಿರಿಯ ವಿಭಾಗದ ಕ್ರಮ ಸಂಖ್ಯೆ 2 ಸ್ಪರ್ಧಾ ಕಣದಲ್ಲಿ ಬೈಂದೂರು ಸಸಿತ್ಲು ವೆಂಕಟ ಪೂಜಾರಿ ಅವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ. ಬೈಂದೂರು ಸಸಿತ್ಲು ವೆಂಕಟ ಪೂಜಾರಿ ಅವರ ಕೋಣಗಳು. ನಮ್ಮ ಕಂಬಳ ಬನ್ನಾಡಿ ಕಂಬಳ. ಇದೀಗ ಬಿಟ್ಟಿದ್ದಾರೆ. ಅಲೇ ಬೈಂದೂರು ವೆಂಕಟ ಪೂಜಾರಿ ಸಸಿತ್ಲು ಬೈಂದೂರು. ಓಡಿಸೋರು ಶಂಕರ ದೇವಾಡಿಗ. ಬೈಂದೂರು ವೆಂಕಟ ಪೂಜಾರಿ ಸಸಿತ್ಲು ಇವರ ಕೋಣ ತೆಗೆದುಕೊಂಡ ಸಮಯ 11.06. ಚಪ್ಪಾಳೆ ಕೊಡಬೇಕು. ಒಂದು ಕೋಣ ಮೇಲ್ಭಾಗವನ್ನು ಕಂಡುಕೊಂಡಾಗ ನೀವೆಲ್ಲ ಕೊಡಬೇಕಾಗದು ಚಪ್ಪಾಳೆ. ಹಲೋ ಕಿಶೋರ್ ಅವರೇ. ಹಲೋ, ಬಣ್ಣ ದಂಗಿ
ಹರಕೆ ಅವರು ಹಾ ರವೀಂದ್ರ ನಾಯ್ರಿ, ಹಾ ಉಪ್ಲಾಡಿ ನಾಯ್ರಿ ಮನೆ. ರವೀಂದ್ರ ನಾಯರಿ, ಉಪ್ಲಾಡಿ ನೈರಿ ಮನೆತನ. ಒಂದು ಚಪ್ಪಾಳೆ ಕೊಡಬೇಕು. ನಮ್ಮ ಕಂಬಳದಲ್ಲಿ ಸಂಪ್ರದಾಯ ಉಳಿಸುವಾಗ ಒಂದು ಮನೆತನ ನೈರಿ ಮನೆತನ. ರವೀಂದ್ರ ನಾಯರಿ, ರವೀಂದ್ರ ನಾಯರಿ ಇವರ ಕೋಣಗಳು ಬನ್ನಾಡಿಯ ಕಂಬಳದಲ್ಲಿ. ಮೇಲ್ಭಾಗದಲ್ಲಿ ಯಜಮಾನ್ ರೆಡಿ ಇದ್ರು ಸಾಕಾಗೋದಿಲ್ಲ, ಕೋಣದ ಯಜಮಾನ್ ರೆಡಿ ಇದ್ರು ಸಾಕಾಗೋದಿಲ್ಲ. ಕೋಣಗಳ ಓಟಗಾರರು ಕೋಣವು ಕೂಡ ಸಿದ್ಧತೆ ಮಾಡ್ಕೊಳ್ಬೇಕು. ರವೀಂದ್ರ ನಾಯರಿ, ರವೀಂದ್ರ ನಾಯರಿ, ರವೀಂದ್ರ ನಾಯರಿ, ರವೀಂದ್ರ ನಾಯರಿ ಇವರ ಕೋಣಗಳು ನಾಯರಿ ಮನೆತನದ ಕೋಣಗಳು. ತೆಗೆದುಕೊಂಡ ಸಮಯ 12:48. ರವೀಂದ್ರ ನಾಯರಿ, ಹಲೋ, ಹಲಗೆ ವಿಭಾಗ ಕ್ರಮ ಸಂಖ್ಯೆ 3. ಕ್ರಮ ಸಂಖ್ಯೆ 3. ಒಂದ್ ನಿಮಿಷ ಸ್ವಲ್ಪ ಒಂದು ಬಿಡಬೇಡಿ. ನಿಮಿಷ, ಒಂದು ನಿಮಿಷ. ಈಗ ಓಡಿ ಬಂದ ಕೋಣ ಯಾರ್ದದು? ರವೀಂದ್ರ ನಾಯ್ರೆ, ಹರಕೆ ಹರಕೆ. ಅಲ್ಲ, ಅದನ್ನ ಟೈಮ್ ನೋಡುದು ಬೇಡವಾ? ಬೇಡ ಬೇಡ ಬೇಡ. ಹಾ ಸರಿ. ಹರಕೆ ಅದು ಹರಕೆಯೊಂದಿಗೆ ಮನೋರಂಜನೆ ಅಲ್ವಾ ಅಣ್ಣ? ಕಿಶೋರ್ ಅವರೇ, ಓ ಆರಂಭ ಅಷ್ಟೇ ಅಲ್ಲ, ಸ್ವಲ್ಪ ಹಾಗೆ. ಹೌದು ಹೌದು, ಸರಿಯಾಗಿ ಎಲ್ಲ ಸೆಟ್ ಆಗ್ತಾ ಇದ್ದಾರೆ. ಸ್ವಲ್ಪ ಬಿಸಿಲಿನ ತಾಪ ಜಾಸ್ತಿ ಇದೆ. ಹೌದು ಹೌದು, ಹಾ. ಬೆಳಿಗ್ಗೆ ಚಳಿ ಚಳಿ. ರೆಡಿ ಇದೆ ಸೆನ್ಸರ್. ಕ್ರಮ ಸಂಖ್ಯೆ 3 ಹಲಗೆ ವಿಭಾಗ. ಕ್ರಮ ಸಂಖ್ಯೆ 3 ಹಲಗೆ ವಿಭಾಗ. ಸುಧೀರ್ ದೇವಾಡಿಗರು, ಕೋಟ ಗಿಳಿಯಾರು, ಅಪ್ಪು ಅಭಿಮಾನಿಗಳ ಬಳಗ. ಬಹುಶಃ ಅಪ್ಪು ಅಭಿಮಾನಿಗಳ ಬಳಗ, ಬಹುಶಃ ರಾಘವೇಂದ್ರ ಶೆಟ್ಟಿ ಹಂಡಿಕೆರೆ ಅವರಿಗೆ ಈ ಸಾಂಪ್ರದಾಯಿಕ ಕಂಬಳದಲ್ಲಿ 21 ಜೊತೆ ಮೆಡಲ್ ಒಳಗೊಂಡಂತ ಅಪ್ಪು ಇಂದು ನಮ್ಮೊಂದಿಗೆ ಇಲ್ಲ. ಇವು ತೆಗೆದುಕೊಂಡ ಸಮಯ 12:59. ಅಪ್ಪು ಅಭಿಮಾನಿಗಳ ಬಳಗ. ಕಿಶೋರ್ ಅವರೇ, ಹಲೋ, ಓ ಸ್ವಲ್ಪ ಕೇಳ್ಕೊಂಡು ಬಿಡುವಂತ ವ್ಯವಸ್ಥೆ ಮಾಡ್ಬೇಕು ಇವತ್ತು. ಕೇವಲ ಒಂದು ಇದೀಗ ಅವಕಾಶಗಳಿದೆ. ಹಗ್ಗ ಹಿರಿಯ ವಿಭಾಗ. ಅಣ್ಣ, ಕ್ರಮ ಸಂಖ್ಯೆ 3 ಅಜೆಂಡ ಇವ್ರೆ. ಕೋಟ ಮಣೂರು ಪಡುಕೆರೆ ದಿವಂಗತ ಸೀನ ಪೂಜಾರರ ಕೋಣಗಳು. ಒಂದು ನಿಮಿಷ ಬಿಡಬೇಡಿ. ಬಿಡುವುದಿಲ್ಲ. ಅಷ್ಟು ಸುಲಭಕ್ಕೆ ಬಿಡ್ಲಿಕ್ಕಿದ್ರೆ ರಿಮೋಟ್ ಕಾರ್ ಅಲ್ಲ, ಗೊತ್ತು. ಅಣ್ಣ, ಎಡಭಾಗದಲ್ಲಿ ಹೋಗಿ. ಗಣೇಶ್ ಪೂಜಾರು ಎಡಭಾಗದಲ್ಲಿ ಹೋಗಿ. ಅಣ್ಣ, ಹೊರಭಾಗದಿಂದ ಬರಬೇಕು. ಟ್ರ್ಯಾಕ್ ನ ಮಧ್ಯಭಾಗದಲ್ಲಿ ಬರಬಹುದು. ಕೋಣಗಳ ಮಾಲಕರು ಸಹಕಾರವನ್ನು ಕೊಡಬೇಕು. ಇದೀಗ ಸಿದ್ಧತೆಯಲ್ಲಿದ್ದಾರೆ ಹಗ್ಗ ಹಿರಿಯ ವಿಭಾಗ. ಕೋಟ ಮಣೂರು ಪಡುಕೆರೆ ದಿವಂಗತ ಶೀನ ಪೂಜಾರಿ ಅವರ ಕೋಣಗಳು ಇದೀಗ ಸ್ಪರ್ಧಾ. ಮಣೂರು ಪಡುಕೆರೆ ದಿವಂಗತ ಶೀನ ಪೂಜಾರರ ಕೋಣಗಳು. ಓಡಿಸುವವರು ರಾಘು ಗಿಳಿಯಾರ್, ಪುಟ್ಟ, ನಮ್ಮೆಲ್ಲರ ಪ್ರೀತಿಯ ಪುಟ್ಟ. 1999 ಹಾಗೆ 2000 ಇಸ್ವಿಯಲ್ಲಿ ಜೋಡುಕೆರೆಗೆ ಪಾದಾರ್ಪಣೆ ಮಾಡಿದ ಈ ಭಾಗದ ಯಜಮಾನಿಕೆಯನ್ನು ಕೊಂಡವರು ಕೋಟ ದಿವಂಗತ ಶೀನ ಪೂಜಾರರು. ಇವತ್ತು ಬನ್ನಾಡಿ ಕಂಬಳದಲ್ಲಿ 2 ಜೊತೆ ಕೋಣಗಳ ಯಜಮಾನಿಕೆಯನ್ನು ಕೊಂಡುಕೊಂಡು ಚಪ್ಪಾಳೆ ಕೊಡಬೇಕು. ಒಂದು ಜೊತೆ ತರುವುದು ಅಷ್ಟು ಸುಲಭದ ಮಾತಲ್ಲ. ಇಂದು ಕಂಬಳಕ್ಕೆ 2 ಜೊತೆ ಯಜಮಾನಿಗೆ ಪಾಲನೆ ಪಡ್ಕೊಂಡಿದ್ದಾರೆ. ಸೆನ್ಸರ್ ರೆಡಿ ಇದೆಯಲ್ಲ? ಇಲ್ಲ ಇಲ್ಲ, ಒಂದ್ ನಿಮಿಷ. ಹಲೋ, ಸೆನ್ಸರ್ ರೆಡಿ ಅಲ್ಲ? ಸರಿ ಸರಿ ಸರಿ, ಸರಿ ಇದೆ. ಸ್ಪರ್ಧಾಕಣದಲ್ಲಿ ಕೋಟ ಮಣೂರು ಪಡುಕೆರೆ ದಿವಂಗತ ಸೀನ ಪೂಜಾರಿ ಅವರ ಕೋಣಗಳು ಸ್ಪರ್ಧಾ ವಿಭಾಗ. ಕ್ರಮ ಸಂಖ್ಯೆ 3. ಈ ವರ್ಷದ ಕಂಬಳದಲ್ಲಿ ಬಹುಮಾನಗಳನ್ನು ಪಡೆದುಕೊಂಡಂತ ಯಜಮಾನಿಕೆ. ಕೋಟ ಮಣೂರು ಪಡುಕೆರೆ ದಿವಂಗತ ಶೀನ ಪೂಜಾರನ ಕೋಣಗಳು. ಕೋಟ ಮಣೂರು ಪಡುಕೆರೆ ತೆಗೆದುಕೊಂಡ ಸಮಯ 11:88. ಅಣ್ಣ, ಒಂದ್ ಸ್ವಲ್ಪ ಇಟ್ಕೊಳ್ಳಿ, ಓಟಗಾರನ ಇಟ್ಕೊಳ್ಳಿ ಸ್ವಲ್ಪ.
ಇದೀಗ ಮುಂದಿನ ತಯಾರಿಯಲ್ಲಿ ಹಲಗೆ ವಿಭಾಗ ಕ್ರಮ ಸಂಖ್ಯೆ 1 ನೋಡೋ ಹಲಗೆ ವಿಭಾಗ ಹಲಗೆ ಕ್ರಮ ವಿಭಾಗ. ಸಂಖ್ಯೆ 1 ಕ್ರಮ ಸಂಖ್ಯೆ 1 ನೀರಜ್ ಆತ್ಮಜ್ ಬಾರ್ಕೂರು. ಆತ್ಮಜ್ ನೀರಜ್ ಬಾರ್ಕೂರು. ಬಾರ್ಕೂರು ಶ್ರೀ ಶಾಂತರಾಮ ಶೆಟ್ಟರ ಕೋಣಗಳು ಮಣ್ಣಾಡಿಯ ಕಂಬಳದಲ್ಲಿ ಮೊನ್ನೆ ದಿನ ಮೊದಲ ಬಹುಮಾನ 8.84 ಸೆಕೆಂಡುಗಳಲ್ಲಿ ಓಡಿದಂತ ಯಜಮಾನಿಕೆ. ಈ ವರ್ಷದ ಚೇರ್ಕಾಡಿ ಕಂಬಳದಲ್ಲಿ ಬಹುಮಾನ, ತಗ್ಗರ್ಸೆ ಕಂಬಳದಲ್ಲಿ ಬಹುಮಾನ, ಹೊಸೂರು ಹೊಂಬಾಡಿ ಕಂಬಳದಲ್ಲಿ ಬಹುಮಾನ, ಪ್ರಥಮ ಬಹುಮಾನ, ಬಾರ್ಕೂರು ನಡುಮನೆ ಕಂಬಳದಲ್ಲಿ ಪ್ರಥಮ ಬಹುಮಾನ. ಈ ವರ್ಷದ ಅತಿ ಹೆಚ್ಚು ಕಂಬಳದಲ್ಲಿ ಬಹುಮಾನಗಳು ಪಡೆದಂತ ಮೋಡೆ ಕುಟ್ಟಿ. ದಯವಿಟ್ಟು ಸ್ಪರ್ಧೆಯಲ್ಲಿ ಭಾಗವಹಿಸುವವರು ದಯವಿಟ್ಟು ಹೆಸರು ನೋಂದಾಯಿಸಬೇಕು. ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಯಾರಾದರೂ ಇದ್ದರೆ ಹೆಸರು ನೋಂದಾಯಿಸಬೇಕು. ಬಾರ್ಕೂರು ಈ ಮನೆತನ 1990ರಲ್ಲಿ ಕಂಬಳ ಕ್ಷೇತ್ರಕ್ಕೆ, ಅಂದು ದೇವದಾಸ್ ಗಡಿಯಾರ್ ಅವರ ಮಾರ್ಗದರ್ಶನದಲ್ಲಿ ಬಾರ್ಕೂರು ಶಾಂತರಾಮ ಶೆಟ್ಟರು ಕಂಬಳ ಕ್ಷೇತ್ರಕ್ಕೆ ಹೋದ್ರು. ಆ ಕಂಬಳದಲ್ಲಿ ಇಂದು ಕೂಡ ಮನೆತನ ಬಾರ್ಕೂರು ಮನೆತನ. ಅಲ್ಲೇ ಬಾರ್ಕೂರು ಬಾರ್ಕೂರು ಶ್ರೀ ಶಾಂತರಾಮ ಶೆಟ್ಟರ ಕೋಣಗಳು ಬಾರ್ಕೂರು ಬಾರ್ಕೂರು. ತೆಗೆದುಕೊಂಡ ಸಮಯ 11.27. ಮುಂದಿನ ಸಿದ್ಧತೆಯಲ್ಲಿ ಸಬ್ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 1 ಹೆಸರು ಹೇಳಿ. ಸಬ್ ಜೂನಿಯರ್ ವಿಭಾಗ ನಂಬರ್ ಕ್ರಮ ಸಂಖ್ಯೆ 1 ಚೇರ್ಕಾಡಿ ಕಕ್ಕುಂಜೆ ಒಬ್ಬರಿಯ ನಂದಿಕೇಶ್ವರ. ಬೊಬ್ಬರಿಯ ನಂದಿಕೇಶ್ವರಿ ಅವರ ಕೋಣಗಳು. ಕಿಶೋರ್ ಅವರೇ, ಓ ಬರೀ ಕ್ರಮ ಸಂಖ್ಯೆ ಹೇಳಿದ್ರೆ ಚಂದ ಆಗೋದಿಲ್ಲ, ನೀವು ಸ್ವಲ್ಪ ಹೆಸರು ಕೇಳಬೇಕು. ಸ್ವಲ್ಪ ದೂರದಲ್ಲಿದ್ದವರು ಅವರು. ಅಲ್ಲ ಕೇಳ್ಕೊಳ್ಳಿ, 30 ಜನ ಬಂದಿದ್ದಾರೆ ಕುಟುಂಬದವರು, ಒಬ್ಬರು ಸಿಗುದಿಲ್ಲ ನಿಮ್ಗೆ. ಅಲ್ಲ ನಿಮ್ಗೆ ಅಲ್ಲಿ ಕ್ರಮ ತೆಗೆದುಕೊಂಡ ಸಂಖ್ಯೆ ಸಮಯ ಹೇಳಿದ್ರೆ ಕಷ್ಟ ಆಗ್ತದಾ? 14.28. ಮುಂದಿನ ತಯಾರಿಯಲ್ಲಿ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 7 ಕಳಿತ್ಲು ಕೆರ್ಗಾಲು ದಿವಂಗತ ಸಂಜೀವ ಪೂಜಾರಿ ಅವರ ಕೋಣಗಳು. ಕಳಿತ್ಲು ಕೆರ್ಗಾಲು ದಿವಂಗತ ಸಂಜೀವ್ ಪೂಜಾರರ ಕೋಣಗಳು. ಕಳಿತ್ಲು ಕೆರ್ಗಾಲು ಸಂಜೀವ ಪೂಜಾರಿ. ಅಣ್ಣ ಬದಿಯಿಂದ ಬರಬೇಕು, ಇವರು ಬರುವರು. ಕಳಿತ್ಲು ಕೆರ್ಗಾಲು ಸಂಜೀವ ಪೂಜಾರಿ ಅವರ ಕೋಣಗಳು. ಅಲ್ಲ 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 ಅದು ಅವ್ರು ಖುಷಿ ಬಂದಾಗ ಬಿಡ್ತಾ ಇದ್ದಾರೆ ಇಲ್ಲಿ. ಅಲ್ವಾ? ಇಲ್ಲ ಇಲ್ಲ, ಅವ್ರು ಆಚೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ, ಇವ್ರು ಖುಷಿ ಬಂದಾಗ ಈಚೆ ಬಿಡ್ತಾ ಇದ್ದಾರೆ. ನಾವು ಅವ್ರಿಗೆ ಎಂತ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ. ಅಣ್ಣ ಇದು ಅದು ಹರಕೆಯ ಅಣ್ಣ? ಇದು ಯಾರ್ದು ಕೋಣ? ಹರಕೆಯ? ಹರಕೆದು 3 ಜೊತೆ ಕೋಣಗಳಿದ್ದಾವೆ. ಗೋಪಾಲಣ್ಣ ಇದು ಯಾರ್ದು? ಬಂದದ್ದು ಯಾರ್ದು? ಒಂದು ಚಾರ್ಕೂರು ಮನೆ ಕೃಷ್ಣ ಪೂಜಾರಿ ಹಾಗೂ ಹೊಳೆಕಟ್ಟು ಮನೆ ದಿನಕರ್ ಶೆಟ್ಟಿ. ಅಲ್ಲ, ಈಗ ಬಂದದ್ದು ಯಾರ್ದು ಕೇಳಿದ್ ನಾನು. ಈಗ ಒಂದು ಬಂತಲ್ಲ, ವಿದೇಶದ ಅಲ್ಲ ಅಣ್ಣ, ಎಂತ ಕತಿ ಮಾರ ಅಣ್ಣ. ಈಗ ಬಂದ ಕೋಣ ಯಜಮಾನ್ರಿ ಯಾರಣ್ಣ? ಹಿಡುವರಿಲ್ವಾ? ಕೈ ತಪ್ಪಿ ಬಂದದಾ? ಹಲೋ ಅಲೋ, ಅವರು ನಾವು ಇನ್ನೊಂದು ಕೋಣ ಆಚೆ ಸಿದ್ಧತೆಯಲ್ಲಿ ಇತ್ತು, ಇವ್ರು ಖುಷಿ ಬಂದಾಗೆ ಬಿಟ್ಟಿದ್ದಾರೆ ಈಚೆ, ನಮ್ಮ ಗಮನಕ್ಕಿಲ್ಲ, ಅದನ್ನ ಪರಿಗಣನೆಗೆ ತಗೊಳ್ಬೇಡಿ. ಆಯ್ತು ಸರಿ, ಇದೀಗ ಸಿದ್ಧತೆಯಲ್ಲಿ ಸಿದ್ಧತೆಯಲ್ಲಿ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 7 ಕ್ರಮ ಸಂಖ್ಯೆ 7 ಜೈಶೀಲ್ ಪೂಜಾರಿ ಶಾಂತಿ ನಿವಾಸ ಕಳಿತ್ಲು ನಾಯಕನಕಟ್ಟೆ ಅಲ್ವಾ? ಜೈಶೀಲ್ ಪೂಜಾರಿ ಶಾಂತಿ ನಿವಾಸ ಕಳಿತ್ಲು ನಾಯಕನಕಟ್ಟೆ. ಟ್ರಯಲ್ ಇಲ್ಲ, ಟ್ರಯಲ್ ಇಲ್ಲ, ಟ್ರಯಲ್ ಇಲ್ಲ. ಆ ಹರಕೆ ಕೋಣಗಳಿಗೆ ಮಾತ್ರ ಒಂದು ಚಾನ್ಸ್ ಕೊಡಿ. ಟ್ರಯಲ್ 3 ಹೆಸರು ಹೇಳಿದ್ರಲ್ಲ, ಮತ್ತೆ ಯಾರಿಗೂ ಟ್ರಯಲ್ ಇಲ್ಲ. ಅಣ್ಣ 1 ತಿಂಗಳು ಕಂಬಳಕ್ಕೆ ಬಂದಿದ್ದೀರಿ, ಯಾಕೆ ತಡ ಮಾಡ್ತೀರಿ? ಕಳಿತ್ಲು ಕೆರ್ಗಾಲು ದಿವಂಗತ ಸಂಜೀವ ಪೂಜಾರಿ ಅವರ ಕೋಣಗಳು. ಹಾಗೆ ಕಿರಿಯ ವಿಭಾಗ ಕಳಿತ್ಲು ಕೆರ್ಗಾಲು ದಿವಂಗತ ಸಂಜೀವ ಪೂಜಾರಿ ಕೆರ್ಗಾಲು ಇವರ ಕೋಣಗಳು. ಸಂಜೀವ ಪೂಜಾರಿ ಕೆರ್ಗಾಲು 11.57. ಜೈಶೀಲ್ ಪೂಜಾರಿ ನೇತೃತ್ವದ ಕೋಣಗಳು. ಅದೇ ಅಣ್ಣ, ಜೈಶೀಲ್ ಅಂತ ಕೊಟ್ಟಿದ್ದಾರೆ.
ಸರಿ ಸರಿ ಹಾ, ನಮ್ಗೆ ಶಾಂತಿ ನಿವಾಸ್. ಕಮ್ಯುನಿಕೇಟ್ ಮಾಡ್ಲಿಕ್ಕೆ ದೂರ ಆಗ್ತಾ ಇದೆ ಅವ್ರದ್ದು. ಹಾ. ನೀವು ಕ್ರಮ ಸಂಖ್ಯೆ ಆ ಭಾಗದಲ್ಲೇ ಹೆಸರನ್ನ ಹೇಳಿದ್ರೆ ನಮ್ಗೆ ಅನುಕೂಲ. ನೀವು ಸಂಜೀವ್ ಪೂಜಾರನ್ ಕಳಿಸ್ರಿ, ಇಲ್ಲಿ ಜಯಶೀಲ್ ಪೂಜಾರ್ ಇದ್ರ. ಅದೇ ನೀವು ಕ್ರಮ ಸಂಖ್ಯೆ ನಾವು ಹೇಳ್ತೇವೆ, ಆ ಭಾಗದಲ್ಲಿ ಹೆಸರು ಒಂದು ಕಂಪ್ಲೀಟ್ ಹೇಳಿ. ನೋಂದಾವಣಿ ಯಾವ ರೀತಿ ಆಗಿದೆ ಅಂತ ನಮ್ಗೆ ಗಮನಕ್ಕೆ ಇರುವುದಿಲ್ಲ. ಗೊತ್ತಾಗಿದೆ. ಆಯ್ತು, ಸರಿ ಸರ್, ಓಕೆ ಓಕೆ. ಸಮ ಸಮ. ಕಂಬಳ ಅಂದ್ರೆ ಹಾಗೆ ಸ್ವಲ್ಪ ಗೌಜ್ ಇರಬೇಕು. ಅಣ್ಣ ಆ ಕಡೆಯಿಂದ ಹೋಗಿ ಮುಂದಿನ ತಯಾರಿಯಲ್ಲಿ ಎಡಭಾಗದಲ್ಲಿ ಹೆಬ್ಬರ್ರೆ. ಹಾ. ಎಡಭಾಗದಲ್ಲಿ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 8. ಹಾ, ಕ್ರಮ ಸಂಖ್ಯೆ 8 ಕೋಟ ಹೊಸಕ್ಲು ಮನೆ ಬಾಬು ಪೂಜಾರನ ಕೋಣಗಳು ಅಲ್ವಾ? ಕೋಟ ಹೊಸಕ್ಲು ಮನೆ ಬಾಬು ಪೂಜಾರಿ ಅವರ ಕೋಣಗಳು ಇದೀಗ ಜೂನಿಯರ್ ವಿಭಾಗದ ಸ್ಪರ್ಧಾಕಣದಲ್ಲಿ. ಕ್ರಮ ಸಂಖ್ಯೆ 8 ಕ್ರಮ ಸಂಖ್ಯೆ 8 ಓಡಿಸೋರು ಶಂಕರ ದೇವಾಡಿಗ, ಶಂಕರ ದೇವಾಡಿಗ ನಾಗೂರು. ಆ 8ರ ನಂಟು ಇನ್ನೇನು ರಮೇಶ್ ಅಣ್ಣನ ಗಂಟು. ಇಂದು ಯಾವುದು ಬೀಳ್ತದೆ ಬುತ್ತಿಗೆ ಅಂತ ಕುತೂಹಲ. ಈ ವರ್ಷದ ಕೆಲವೊಂದು ಕಂಬಳದಲ್ಲಿ ಹೊಸಕ್ಲು ಮನೆ ಬಹುಮಾನಗಳನ್ನು ಬಾಚಿಕೊಂಡವರು. ಬಹಳಷ್ಟು ಚುರುಕಿನ ಕೋಣಗಳು ಕೂಡ. ಅನುಭವಿ ರಮೇಶ್ ಅಣ್ಣನ ನೇತೃತ್ವ. ಅಷ್ಟು ಸುಲಭಕ್ಕೆ ಅವರು ಬನ್ನಾಡಿಗೆ ಬರಲಿಲ್ಲ. ಹಾ, ನೋಡ್ಬೇಕಿನ್ನು ಹಲವಾರು ಕೋಣಗಳ ಪರಿಚಯ, ಬ್ರೀಡ್ಗಳ ಮಾಹಿತಿ ಎಲ್ಲ ಇರುವುದು ರಮೇಶ್ ಅಣ್ಣನಿಗೆ. ಹೌದು. ಹಾ, ಓರ್ವ ಕೃಷಿಕರು ಕೂಡ. ಹೌದೌದೌದು. ಒಂದೆರಡು ವರ್ಷ ಅಲ್ಲ, ಕೆಲವು ವರ್ಷ ಆಯ್ತು ಅವರು. ಹಾಗೆ ಬನ್ನಾಡಿ ಗರಡಿ ನಮ್ದರಂತೆ. ಇನ್ನೇನಾಗುತ್ತೋ ಗೊತ್ತಿಲ್ಲ. ಬನ್ನಾಡಿಯಲ್ಲಿ ಅದ್ದೂರಿಯ ಕಂಬಳ. ನಮ್ಮ ಭಾರತದಲ್ಲಿ ಹಲವು ಬಗೆಯ ಹಾ, ಪ್ರಭೇದಗಳಿದೆ. ಯಾವ್ದಲ್ಲ? ಮುರ್ರಾ ಬಫೆಲೋ, ನೀಲಿ ರವಿ, ನೀಲಿ, ಬದಾವರಿ, ಬದಾವರಿ, ಮೇಷಾನ, ಮೇಷಾನ, ಸುಲ್ಟಿ, ಶುಲ್ಟಿ, ನಾಗ್ಪುರಿ, ನಾಗ್ಪುರಿ, ಜಫ್ರಾಬಾದಿ, ಜಫ್ರಾಬಾದಿ, ಚಿಲಿಕಾ ಬಫೆಲೋ, ಸಿಲಿಕ ಬಫೆಲೋ, ಬನ್ನಿ. ಬನ್ನಿ. ಹಾ, ಹೀಗೆ ಇದ್ಯಾವುದು? ಹಲವು ವಿಧದ ವಾಟರ್ ಬಫೆಲೋಗಳಿದೆ. ಹಾ, ಇವುಗಳಿಗೆ ನೀರೇ ಪ್ರಾಮುಖ್ಯ. ಖಂಡಿತ. ಅದಕ್ಕೋಸ್ಕರ ಅವುಗಳನ್ನ ನೀರಿಗೆ ಹೆಚ್ಚಾಗಿ ಬಳಸ್ತೇವೆ. ಮತ್ತೆ ಸ್ವಿಮ್ಮಿಂಗ್ ಪೂಲ್ಗಳಾಗಿ ಇತ್ತೀಚಿನ ದಿನಗಳಲ್ಲಿ ಆಧುನೀಕರಣ ಕೂಡ ಮಾಡಲಾಗ್ತಾ ಇದೆ. ನೀವು ಆ ಭಾಗದಲ್ಲಿ ಹೇಳಿದ್ರಿ. ಆ ನಮ್ಮಲ್ಲಿದೆ ಕಾಳು, ಬೆಳ್ಳು, ಬೆಳ್ಳು, ಕಾಟಿ, ಕುಂಟುಮೋಳಿ, ಹಾ, ಮೋಡೆ, ಚುಂಬಾಲ. ಬ್ರೀಡ್ಗಳಿಗೆ ಸರಿಯಾಗಿ ಈ ನಮ್ಮ ಕರಾವಳಿ ಭಾಗದಲ್ಲೂ ಕೂಡ ಒಂದಿಷ್ಟು ಅದಕ್ಕೆ ಸರಿಯಾದ ಸಮಾನವಾದ ಹೆಸರುಗಳನ್ನ ಅಂದಿನ ಕಾಲದಿಂದಲೂ ಬಳಕೆಯಲ್ಲಿ ಬಳಸಿಕೊಂಡು ಬರ್ತಿದ್ರು. ಕೆಲವರು ಹೇಳ್ತಾ ಇದ್ದಾರೆ, ನೀವು ಕೋಣ ಕೇಳಿದ್ರಿ, ನಾವು ಕೋಳಿ ಕೆಲವು ಹೇಳ್ತೇವೆ ಅಂತ ಹೇಳ್ತಿದ್ದಾರೆ. ಬಣ್ಣ ಬಣ್ಣದಲ್ಲಿ ಇವೆ. ಬಣ್ಣ ಬಣ್ಣ ಅಲ್ವಾ? ಬಣ್ಣ ಹೇಳ್ಬೇಕಂತೆ ಕೆಲವರಿಗೆ. ಈಗ ಬೇಡ, ಸ್ವಲ್ಪ ಕೋಣ ಬಿಡ್ಬೇಕಲ್ಲ ಅಣ್ಣ. ಬನ್ನಡಿ ಟು ಕೊರ್ಗಿ ಇದೆ. ಹಲೋ, ಕೋಟ ಹೊಸಕ್ಲು ಮನೆ ಬಾಬು ಪೂಜಾರಿ ಅವರು. ಹೊಸಕ್ಲು ಮನೆ ಬಾಬು ಪೂಜಾರಿ ಇದೀಗ ಓಡಿ ಬರುತ್ತಿರುವಂತ ಕೋಣ ಕೋಟ ಹೊಸಕ್ಲು ಎಕ್ಸ್ಪ್ರೆಸ್. ಕೋಟ ಹೊಸಕ್ಲು ಮನೆ ಬಾಬು ಪೂಜಾರ್ನ ತೆಗೆದುಕೊಂಡ ಸಮಯ 10.68 10.68 ಕೋಟ ಹೊಸಕ್ಲು ಮನೆ ಬಾಬು ಪೂಜಾರ್ನ ಕೋಣಗಳು. ಎಲ್ಲ ಒಂದು ಚಪ್ಪಾಳೆ ಕೊಡ್ಬೇಕು, ಸುಮ್ಮನೆ ಕಂಬಳಕ್ಕೆ ಬರೋದಲ್ಲ. ಚಪ್ಪಾಳೆ ಕೊಟ್ಟಿದ್ರೆ ರೋಗ ರುಜಿನಗಳೆಲ್ಲ ಮಾಯವಾಗ್ತದೆ. ಅಣ್ಣ, ಹಲೋ, ಈಗಾಗಲೇ ಒಬ್ಬರು ಕಂಬಳ ಪ್ರೇಮಿಯವರು 11:15 ಕೆಳಗೆ ಬಂದ್ರೆ 500 ರೂಪಾಯಿ ಕೊಡ್ತೇನೆ ಅಂತ ಅನೌನ್ಸ್ ಮಾಡಿದ್ದಾರೆ. ಹಲೋ ಹೆಸರು ಕಿಶೋರ್, ಹೇಳ್ಬೋದಲ್ವಾ? ಹಲೋ ಅಣ್ಣ, ಇದ್ಯಾವುದು ಹೆಸರು ಹೇಳ್ಬೋದಲ್ವಾ? ಹರಕೆ? ಸಂತೋಷ್ ಶೆಟ್ಟಿ ಬನ್ನಾಡಿ ಹಳ್ಮನೆಯವರು 11:15 ಕೆಳಗೆ ಬಂದ್ರೆ 500 ರೂಪಾಯಿ ಅಂತ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಒಂದು ಕೋಣ 10.68 ಕ್ರಮಿಸಿದೆ. ಅಣ್ಣ, ಇದೀಗ ಬಂದ ಯಾವುದು? ರಿಜ್ವಾನ್ ಬ್ಯಾರಿ ಕೋಟ ಬಡುಕೆರೆ 10.71 ಕೋಟ ಬಡುಕೆರೆ ರಿಜ್ವಾನ್ ಬ್ಯಾರಿ. ಹಲೋ ಅಣ್ಣ, ಮೈಕ್ ಗೊತ್ತಿಲ್ಯಾ? ಬರ್ತಾರೆ, ಒಂದು ನಿಮಿಷ. ಹಲೋ, ಅಲ್ಲಿ ಮೈಕ್ ಇದಾಗಿದೆ, ಒಂದು ನಿಮಿಷ. ಮೈಕಿನವ್ರು ದಯವಿಟ್ಟು ಸ್ವಲ್ಪ ಆ ಕಡೆ ಹೋಗ್ಬೇಕು. ಕೋಡ್ಲೆ ಸರಿ ಇಲ್ಲಂತೆ. ಅಲ್ಲ, ಸರಿ ಮಾಡ್ತಾ ಇದ್ದಾರೆ. ಹಲೋ 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 ಹಲೋ. ಹಾ, ಈಗ ಬಂತು. ಕೋಟ ಬಡುಕೆರೆ ರಿಜ್ವಾನ್ ಬ್ಯಾರಿ ಅವರ ಕೋಣ ತೆಗೆದುಕೊಂಡ ಸಮಯ 10.71 ಚಪ್ಪಾಳೆ ಕೊಡಬೇಕು. ಈಗಾಗಲೇ ಓಡಿ ಬಂದಂತ ಯಜಮಾನರು ಈ ವರ್ಷದ ಕೆಲವೊಂದು ಕಂಬಳದಲ್ಲಿ ರಿಜ್ವಾನ್ ಬ್ಯಾರಿ ಅವರು ಬಹುಮಾನಗಳನ್ನು ಬಾಚಿಕೊಂಡವರು. ಕಂಬಳಕ್ಕೆ ಜಾತಿ ಇಲ್ಲ, ಮತ ಇಲ್ಲ, ಭೇದ ಇಲ್ಲ. ಹಾಗಾಗಿ ನಮ್ಮ ಜೊತೆ ಎಲ್ಲ ಇದ್ದಾರೆ, ನಾವು ನೆನಪಿಸ್ಕೊಳ್ತೇವೆ.
ಏರ್ ಫಾರ್ಮ್ ರಿಚರ್ಡ್ ರೆಬೆಲೋ, ಫಿಲಿಪ್ಸ್ ಮೆಂಡೋನ್ಸಾ ಹಾಗೆ ರಿಜ್ವನ್ ಬ್ಯಾರಿ ಕೋಟಪಡುಕೆರೆ. ಮುಂದಿನ ತಯಾರಿಯಲ್ಲಿ ಹಳಗೆ ವಿಭಾಗ ಕ್ರಮ ಸಂಖ್ಯೆ 4 ಹಲಗೆ ಹಲೋ. ವಿಭಾಗ ಹಿರಿಯ ಪೂಜಾರಿ ಉಪ್ಲಾಡಿ ಉಪ್ಲಾಡಿ, ಹಿರಿಯ ಪೂಜಾರಿ ತೆಂಕಬೆಟ್ಟು ಹಿರಿಯ ಪೂಜಾರಿ ಉಪ್ಲಾಡಿ ಇವರ ಕೋಣಗಳು ತೆಗೆದುಕೊಂಡ ಸಮಯ 11.56. ಮುಂದಿನ ಸಿದ್ಧತೆಯಲ್ಲಿ ಹಾ. ಹಲಗೆ ವಿಭಾಗ ಹಾ. ಕ್ರಮ ಸಂಖ್ಯೆ 2 ಕ್ರಮ ಸಂಖ್ಯೆ 2 ತೆಕ್ಕಟ್ಟೆ ಮೇಲುಗುಡ್ಡ ಮನೆ ದಿವಂಗತ ಆನಂದ ದೇವಾಡಿಗರ ಕೋಣಗಳು. ಈ ವರ್ಷದ ಕೆಲವೊಂದು ಕಂಬಳದಲ್ಲಿ ಆನಂದ ದೇವಾಡಿಗರ ಕೋಣಗಳು ಬಹುಮಾನಗಳು ಬಾಚಿಕೊಂಡು ಇದೀಗ ಬನ್ನಾಡಿ ಕಂಬಳದಲ್ಲಿ ತೆಕ್ಕಟ್ಟೆ ಮೇಲುಗುಡ್ಡ ಮನೆ ಆನಂದ ದೇವಾಡಿಗ ಎಲ್ಲರ ಚಿತ್ತ ತೆಕ್ಕಟ್ಟೆ ಕೋಣದತ್ತ. ಹಲೋ, ಓ ಅದ್ಯಾವುದು ರಾಕೆಟ್? ಇಲ್ಲಿ ಹೊರಗಿಂದ ಬರುವವರು ಸ್ವಲ್ಪ ಈ ಅಣ್ಣ, ಕಡೆ ಅಣ್ಣ. ಬನ್ನಿ. ಅಣ್ಣ ಇದು ಒಂಟಿ ಕೋಣ, ಈ ಕಡೆ ಬರ್ಬೇಕು, ಎರಡು ಕಾಲಿದು. ಈ ಕಲ್ಕಟ್ಟಿ ಬದಿ ಬನ್ನಿ. ಓಯ್ ನೀವು ಇಲ್ಲ ಅವ್ರು ಯಾರಿಗೆ ಒಬ್ಬೆ ಮುಂಡಸ್ನವ್ರು. ಗೊತ್ತಾತಿಲ್ಲ ಅವ್ರಿಗೆ. ಅಣ್ಣ ಯಜಮಾನ್ರೆ ಸ್ವಲ್ಪ ಎಡ ಬದಿ ಬನ್ನಿ, ಕಂಠದ ಬದಿ ಹೆಂಗ್ ಬನ್ನಿ. ಎಲ್ಲ ಮನ್ಸರಿದ್ದಾರಲ್ಲ ಬತ್ತಿಲ್ಲ. ಇದೀಗ ಸ್ಪರ್ಧಾ ಕಣದಲ್ಲಿ ಹಲಗೆ ವಿಭಾಗ. ಹಲೋ ಕಿಶೋರ್ ಅವ್ರೆ, ಓ ಇಲ್ಲೊಬ್ರು ತುಂಬಾ ಕುಂದಾಪುರ ಕನ್ನಡ ಮಾತಾಡ್ತಾ ಇದ್ದಾರೆ. ಯಾರು ಮಾರ್ರೆ ಅದು? ಕೋಣ ಬಂದ್ರೆ ಚೊಕ್ತಿ ಬಿಸಾಕತ್ತಂಬ್ರ ಅದನ್ನ ಅಂತ ಅದು ಎಂತ ಚೊಕ್ದ ಮೇಲೆ ಕಾಣಕ ಅಲ್ವಾ, ಅದಕ್ಕೆ ಹೇಳಿದ್ದು. ಅಲ್ಲ ನಿಮ್ಗೆ ಬಹಳ ಆಸಕ್ತಿ ಇದ್ರೆ ಇಲ್ಲಿ ಬಂದು ನೋಡ್ಕೊಂಡು ಹೋಗಿ ಅವರನ್ನ. ಬೇಡ ಬೇಡ, ಯಾಕಂದ್ರೆ ಅಂತ ಒಂದು ಪರ್ಸನಾಲಿಟಿ ಅವರದ್ದು. ಹೌದು. ಹೌದು ಹೌದು ಹೌದು. ಇದೀಗ ನಡೆದು ಬಂದಂತವರ ಕೋಣ ತೆಗೆದುಕೊಂಡ ಸಮಯ 11.17. ಸ್ಪರ್ಧಾ ಕಣದಲ್ಲಿ ತೆಕ್ಕಟ್ಟೆ ಹಾ. ಮೇಲ್ಗುಡ್ಡೆ ಮನೆ ಅಲ್ಲಿ ಒಳಗೋಗ್ಬೇಡಿ ಯಜಮಾನ್ರೆ, ಅಲ್ಲಿ ಒಳಗೋಗ್ಬೇಡಿ, ಎರಗಿನ ಬನ್ನಿ, ಅಲ್ಲಿ ಹೋಗ್ಬೇಡಿ. ತೆಕ್ಕಟ್ಟೆ ಮೇಲ್ಗುಡ್ಡೆ ಮನೆ ಆನಂದ ದೇವಾಡಿಗರ ಕೋಣಗಳು ಇದೀಗ ಹಲಗೆ ವಿಭಾಗದ ಸ್ಪರ್ಧಾ ಕಣದಲ್ಲಿ. ಅಣ್ಣ ಬಿಡ್ಬೇಡಿ, ಇಲ್ಲ ಇಲ್ಲ ಇಲ್ಲ, ಇಲ್ಲೊಬ್ರು ಬಿಡ್ಬೇಡಿ. ಮೇಲೆ ಬರ್ಬೇಕು. ಸುಧೀರ್ ಬಿಡ್ಬೇಡಿ. ಹಾ ಹಾ, ಸಮ. ಹಲಗೆ ಸವಾರಿಗ ಸುಧೀರ್ ದೇವಾಡಿಗ. ಕ್ರಮ ಸಂಖ್ಯೆ 2 ತೆಕ್ಕಟ್ಟೆ ಮೇಲುಗುಡ್ಡ ಮನೆ ಆನಂದ ದೇವಾಡಿಗರ ಕೋಣಗಳು. ತೆಕ್ಕಟ್ಟೆ ಹಾ ಹಾ, ಸಿದ್ಧತೆಯಲ್ಲಿದ್ದಾರೆ. ರಾಕೆಟ್ ಅದು ಶಂಕರ್ನ. ಹಾ, ಬಿಡ್ತಾರೆ. ಬಿಡ್ತಾ ಇದ್ದಾರೆ. ಬ್ರಹ್ಮ ಬೈದರ್ಕಳ 1980ರಲ್ಲಿ ತೆಕ್ಕಟ್ಟೆಯವರು ಕಂಬಳಕ್ಕೆ ಆರಂಭಿಸಿಕೊಂಡ್ರು. 2010ರಲ್ಲಿ ಕೆನೆಹಲಗೆಯಲ್ಲಿ, 2013ರಲ್ಲಿ ಅಡ್ಡ ಹಲಗೆಯಲ್ಲಿ, ಜೋಡುಕೆರೆಯಲ್ಲಿ ತನ್ನದೇ ಛಾಪನ್ನು ಮೂಡಿಸುವಂತ ಯಜಮಾನಿಕೆ ಬಾಲು ತೆಕ್ಕಟ್ಟೆ. 2015-16ರಲ್ಲಿ ಮೆರಡುಲ್ಲುಗಳ ಮೆಡಲು ಪಡೆದುಕೊಂಡ ಯಜಮಾನಿಕೆ ತೆಕ್ಕಟ್ಟೆ ಮೇಲುಗುಡ್ಡೆ ಮನೆಯವರು. ಈ ತೆಕ್ಕಟ್ಟೆ ಮೇಲುಗುಡ್ಡೆ ಮನೆಯವರಲ್ಲಿ ಗೋಪಾಲ್ ನಾಯ್ಕರು ಅವರು ಓಟಗಾರರಾಗಿ, ಸುಧೀರ್ ದೇವಾಡಿಗ ಮನೆಯ ಓಟಗಾರ. ತೆಕ್ಕಟ್ಟೆ ಮೇಲುಗುಡ್ಡೆ ಮನೆ, ತೆಕ್ಕಟ್ಟೆ ಮೇಲುಗುಡ್ಡೆ ಮನೆ, ತೆಕ್ಕಟ್ಟೆ ಮೇಲುಗುಡ್ಡೆ ಮನೆ ಆನಂದ ದೇವಾಡಿಗ, ತೆಕ್ಕಟ್ಟೆ ಮೇಲುಗುಡ್ಡೆ ಮನೆ ಆನಂದ ದೇವಾಡಿಗ. ತೆಗೆದುಕೊಂಡ ಸಮಯ 11.69. ಹಲೋ ಕಿಶೋರ್ ಅವರೇ, ಓ ಈಗಾಗಲೇ ಹಲಗೆ ಭಾಗದಲ್ಲಿ ಒಟ್ಟು 4 ಜೊತೆ ಕೋಣಗಳ ಯಜಮಾನರ ಹೆಸರು ಕೊಟ್ಟಿದ್ದಾರೆ. ಅಣ್ಣ ಅಲ್ಲಿ ಟ್ರ್ಯಾಕ್ ಅಲ್ಲಿ ಬರಬಾರ್ದು, ಹೊರಗ ಭಾಗದಲ್ಲಿ ಬರ್ಬೇಕು. ಬರ್ತಾರೆ. ದಯವಿಟ್ಟು ಹೊರಗಿಂದ ಹೋಗಿ. ಹಾ, ಮುಂದಿನ ಸಿದ್ಧತೆಯಲ್ಲಿ ಹಲೋ. ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 4 ಕ್ರಮ ಸಂಖ್ಯೆ 4 ಅಣ್ಣ ಸ್ವಲ್ಪ ಹೊರಗಡೆಯಿಂದ ಹೋಗಿ, ಸ್ವಲ್ಪ ಮಧುಕರ್. ನೆಟ್ಟಿಂದ ಹೊರಗೆ ಹೋಗಿ. ಕೆಲವು ಕೋಣಗಳು ಆಚೆಯಿಂದ ಬರುವಾಗ ಸ್ವಲ್ಪ ಬಲರಾಮ್ ಶೇರಿಗಾರ ಕಡಮರೆ ಉಳ್ಳೂರು ಕಂದವರ ಉಳ್ಳೂರು ಬಲರಾಮ್ ಶೇರಿಗಾರ್ ಹೆಗ್ಗಡೆ ಮನೆ ಉಳ್ಳೂರು ಕಂದಾವರ. ತೆಗೆದುಕೊಂಡ ಸಮಯ 13.05. ಕಿಶೋರ್ ಓ ಇಲ್ಲಿ ಚೊಕ್ದ ಬೀಸಾಡೋರು ನಿಮ್ಗೆ ಆವದಿಗೆ ಬೇಕಾ? ಬೇಡ ಬೇಡ, ಇಲ್ಲಿದ್ದಾರನೆ ಸುಧಾರ್ಸುಕಾತಿಲ್ಲ. ಇಲ್ಲ ಇಲ್ಲ ಹರ್ಕಿಯರ್ ಮುಂದೆ ಓಡ್ಬತ್ರ, ಇಲ್ಲಿ ನಿತ್ತರ ಕೆಲವ್ರು ಹರ್ಕಿಗೆ ಬಿಡ್ತಾರ ಮಾಡ್ತಾರ. ಹರ್ಕೆರ ರೋಡ್ ಇಲ್ಲ, ಈ ಬೆರ್ಕೆರ್ ಬೇಡ. ಇದು ಹರಕೆ ಓಟ, ಹರಕೆ. ಬಹಳ ಸುಂದರ ಸಾಂಪ್ರದಾಯಿಕ ಓಟ. ಹಾ, ಒಂದ್ ಚಪ್ಪಾಳೆ ಕೊಡ್ಬೇಕು. ಹರಕೆ ಗಿಳಿಯಾರು ಚಾಕು ಮನೆ ವಿಠಪ್ಪ ಚಾರ್ಕೂರು ಮನೆ, ಚಾರ್ಕೂರು ಮನೆ, ಚಾರ್ಕೂರು ವಿಠ್ಠಲ ಪೂಜಾರರ ಕೋಣಗಳು. ವಿಠಲ ಪೂಜಾರ್ನ ಚಾರ್ಕೂರು. ತೆಗೆದುಕೊಂಡ ಸಮಯ 9.78. ಚಾರ್ಕೂರು. ಹಲೋ ಕಿಶೋರ್ ಅವರೇ, ನಮ್ಗೆ ಅಲ್ಲಿ ಯಾವತ್ತೂ ಸಾಂಪ್ರದಾಯಿಕ ಹರಕೆಯವರು ಬೇಕು. ಹಲೋ
ಕಿಶೋರ್ರೆ ಎಲ್ಲ ಜೋಡ್ಕೆರೆ ತರ ಮಾಡ್ತಿದ್ದೀರಲ್ಲ, ಬರುವಾಗ ತಡ, ಬಂದ ಮೇಲೆ ಬಿಡುವುದೇ ಬಿಡು. ಬರ್ಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡ್ಬೇಕು ಅಲ್ಲ ಹೊಸಕೆರೆ ಅವರೇ. ಮುಂದಿನ ಸಿದ್ಧತೆಯಲ್ಲಿ ಸಬ್ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 5. ಕ್ರಮ ಸಂಖ್ಯೆ 5 ಸಬ್ ಜೂನಿಯರ್. ಈ ವರ್ಷದ ಬನ್ನಾಡಿ ಕಂಬಳದಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ ಶ್ರೀದುರ್ಗಾ ಫ್ರೆಂಡ್ಸ್ ಕೂಡ್ಲಿ ಬಾರ್ಕೂರು. ಕೋಣಗಳ ಮಾಲಕರು ಸಹಕಾರವನ್ನು ಕೊಡಬೇಕು. ಪಕ್ಕದ ಕೋಣ ಸ್ಪರ್ಧೆಗೆ ಸಿದ್ಧತೆಯಲ್ಲಿರುವಾಗ ನೀವು ಅಲ್ಲೇ ಶ್ರೀದುರ್ಗ ಕೂಡ್ಲಿ ಬಾರ್ಕೂರು, ಬಾರ್ಕೂರು ಶ್ರೀದುರ್ಗ ಎಳೆ ಕೋಣ ಚಪ್ಪಾಳೆ ಕೊಡಬೇಕು. ಶ್ರೀದುರ್ಗ ಕೂಡ್ಲಿ ಸುನಿಲ್ ನಾಯಕರವರ ಓಟಗಾರಿಕೆ. ಶ್ರೀದುರ್ಗ ಕೂಡ್ಲಿ ಇವರ ಕೋಣ ತೆಗೆದುಕೊಂಡ ಸಮಯ 12:04. ಹಲೋ, ಮುಂದಿನ ತಯಾರಿಯಲ್ಲಿ ಹಗ್ಗ ಹಿರಿಯ ವಿಭಾಗ ಕ್ರಮ ಸಂಖ್ಯೆ 5. ಕ್ರಮ ಸಂಖ್ಯೆ 5 ಹಗ್ಗ ಹಿರಿಯ ವಿಭಾಗ ಕ್ರಮ ಸಂಖ್ಯೆ 5 ಅರ್ಜಿಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯಕರ ಕೋಣಗಳು ಓಡಿಸುವ ಓಟಗಾರರು ಕಿಶೋರ್ ಅವರೇ. ಶರತ್ ಇವ ಓಟಗಾರ ಶರತ್. ಅಣ್ಣ ಸಮಯ ಈಗಾಗಲೇ 4:06 ಆಗಿದೆ. ಅಣ್ಣ ಕಂಬದ ಮೇಲೆ ಬಲ ಪ್ರಯೋಗ ಮಾಡಬೇಡಿ ಅಣ್ಣ. ಶಾಮಿಯಾನದ ಕಂಬ ನಮ್ಮದಲ್ಲ, ಶಾಮಿಯಾನದವ್ರದ್ದು. ಅದರಲ್ಲಿ ವೈಯರ್ ಹೋಗಿದೆ, ಸೆನ್ಸರ್ ಇದೆ, ದಯವಿಟ್ಟು ಗಮನಿಸ್ಕೊಳ್ಬೇಕು. ನಮಗೆ ಹರಕೆಯವರು ಬೇಕು, ಈ ಬೆರ್ಕಿಯವರೆಲ್ಲ ಬೇಡ. ಸರಿ ಅಲ್ವಾ? ಸಾಂಪ್ರದಾಯಕ್ಕೆ ಮೊದಲೇ ಪ್ರಾಶಸ್ತ್ಯ. ಹೌದು, ಯಾರಾದ್ರೂ ಕೆಲವರು ಹರಕೆಯವರು ಬೆರಕೆಯವರು ಇದ್ರೆ ಇದ್ದಾರೆ. ಮೊದಲು ಬಂದು ಬಿಡ್ಬೋದು. ಹೌದು ಅಣ್ಣ, ಅರ್ಜಿಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯಕರ ಸ್ಪರ್ಧಾ ಕಣದಲ್ಲಿದ್ದಾರೆ. ಹಗ್ಗ ಹಿರಿಯ ವಿಭಾಗದಲ್ಲಿ ಅರ್ಜಿಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯಕರ ಕೋಣಗಳು. ಹಲೋ ಕಿಶೋರ್ ಅವರೇ, ಹಲಗೆ ಭಾಗದಲ್ಲಿ ಈಗಾಗಲೇ 4 ಜೊತೆ ಓಟದ ಸ್ಪರ್ಧಾ ಗಣಗಳು ಮುಗ್ದಿರ್ತವೆ. ಕ್ರಮ ಸಂಖ್ಯೆ 1 ನೀರಜ್ ಆತ್ಮತ್ ಬಾರ್ಕೂರು 11.27. ತೆಕ್ಕಟ್ಟೆ ಮೇಲುಗುಡ್ಡೆ ಮನೆ ದಿವಂಗತ ಆನಂದೇವಡಿಗ 11.69. ಅಪ್ಪು ಅಭಿಮಾನಿಗಳ ಕೋಟಗಿಳಿ 11.56. ಈಗಾಗಲೇ ಹಲಗೆ ಭಾಗದಲ್ಲಿ ಮೊದಲ ಬಹುಮಾನ ಈಗಾಗಲೇ ಘೋಷಣೆ ಆಗೋದಕ್ಕಿಂತ ಮುಂಚೆ ಯಾವ್ದಾದ್ರು ಸ್ಪರ್ಧಾಳುಗಳಿದ್ರೆ ತಿಳಿಸಬೇಕು. ಹಲೋ ಯಾವ್ದಾದ್ರು ಸ್ಪರ್ಧಾಳುಗಳು ಕೋಣ ಹೆಸರು ಕೊಡೋರಿದ್ರೆ 5 ಗಂಟೆ ತನಕ ಟೈಮ್ ಇದೆ. ಯಾಕಂತ ಹೇಳಿದ್ರೆ ಈಗ ಕೊರ್ಗಿಯಲ್ಲಿ ಕೆಲವರು ಇರ್ಬೋದು, ಹೌದು, ಅವರು ಫೋನ್ ನಲ್ಲಿ ನಿಮ್ಮ ಹತ್ರ ಹೇಳಿದ್ದಿದ್ರೆ 5 ಗಂಟೆ ಒಳಗೆ ಬಂದ್ರೆ ಹೆಸರು ಕೊಡೋದಲ್ಲ, 5 ಗಂಟೆ ಒಳಗೆ ಇಲ್ಲಿಗೆ ಬನ್ನಾಡಿಗೆ ಬಂದು ಗದ್ದೆಗೆ ಇಳಿದಿದ್ರೆ ಅವರಿಗೆ ಅವಕಾಶ ಕೊಡ್ತಾರೆ. 5 ಗಂಟೆ ನಂತರ ಬಂದವರಿಗೆ ಅವಕಾಶ ಇಲ್ಲ. ಕಿಶೋರ್ ಅವರೇ, ನಮ್ಮ ದಿನಕರ್ ಶೆಟ್ಟಿ ಹರಕೆದವರು ಇದ್ದಾರಂತೆ, ಅವ್ರು ಬಿಡ್ಲಿಕ್ಕಿದ್ರೆ ತಿಳಿಸ್ಬೇಕಂತೆ. ಅವ್ರಿಗೆ ಫಸ್ಟ್ ಬಿಡ್ತೇವೆ. ಹೌದು ಅಣ್ಣ. ಆಲೇ ಅರ್ಜಿಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯಕರ ಕೋಣಗಳು. ಅರ್ಜಿಲು ಕುಂಜಾಲು ತೆಗೆದುಕೊಂಡ ಸಮಯ 11:59. ಒಂದು ಚಪ್ಪಾಳೆ ಕೊಡಬೇಕು. ಒಂದು ಕೋಣ ಮೇಲ್ವಾಕಿ ಹೋದಾಗ ನಾವು ಕೇಳೋದಲ್ಲ, ನೀವು ಕೊಡಬೇಕಾದ ದಾನದಲ್ಲಿ ಶ್ರೇಷ್ಠ ದಾನ ಇವತ್ತು ಚಪ್ಪಾಳೆ ದಾನ. ಅಣ್ಣ ಮುಂದಿನ ತಯಾರಿಯಲ್ಲಿ ಸಬ್ ಜೂನಿಯರ್ ವಿಭಾಗ ಕಿಶೋರ್ ಅವರೇ ಕ್ರಮ ಸಂಖ್ಯೆ 3. ಕ್ರಮ ಸಂಖ್ಯೆ 3 ಸಬ್ ಜೂನಿಯರ್. ಹಲ್ಲನ್ನೇ ಹಾಕದ ಹಲ್ಲನ್ನೇ ಕಾಣದ ಕೋಣಗಳು ಸಬ್ ಜೂನಿಯರ್ ವಿಭಾಗದಲ್ಲಿ ಚಂದ್ರನಾಯರಿ ಬನ್ನಾಡಿ ಮನೆ ಬೆಟ್ಲಕ್ಕಿ ಚಂದ್ರನಾಯರಿ ಅವರ ಕೋಣಗಳು ಸ್ಪರ್ಧಾ ಕಣದಲ್ಲಿ ಹಗ್ಗ ಅತಿಕಿರಿಯ ಚಂದ್ರನಾಯರಿ. ಹಲೋ ಸ್ವಾಮಿಧಾಮ ಸಬ್ ಜೂನಿಯರ್ ಅಲ್ಲಿ 3. ಅಣ್ಣ ಸ್ವಾಮಿಧಾಮ ಹಲೋ, ಟೈಮ್ ಅನ್ನು ಬರ್ಕಣಿ. ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ 11.80. ಹಲೋ ಕಿಶೋರ್ ಅವರೇ, ಸ್ವಾಮಿಧಾಮರ ಹತ್ರ ಅವ್ರಿಗೆ ಏನಾದ್ರು ನಂಬರ್ ಹೇಳಿದಾರೆ ಕೇಳಿ. 3 ಅಂತ ಹೇಳಿದ್ದಾರೆ ಇಲ್ಲಿ. 3 ಇಲ್ಲಿ ಎಂಟ್ರಿ ಉಂಟು ನೋಡಿ. ಅವರು ಟೋಕನ್ ಕೊಟ್ರ ನಿಮ್ಮ ಹತ್ರ? ಉಂಟು, ಅವ್ರ ಹತ್ರ ರಸೀದಿ ಉಂಟು. ಅದ್ರಲ್ಲಿ ಎಂತ ಇದೆ? 3 ಇತ್ತ ಕಣಿ. ಹಗ್ಗದ ಓಟ ಕಿರಿಯ ಕ್ರಮ ಸಂಖ್ಯೆ 3 ಇದೆ. ಕ್ರಮ ಸಂಖ್ಯೆ 3 ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ. ಮುಂದಿನ ತಯಾರಿಯಲ್ಲಿ ಸಬ್ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 9
ಸಬ್ ಜೂನಿಯರ್ ವಿಭಾಗ ಸರಿ 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 ಇದೆ. ಸರಿ ಇದೆ. ಹಾ. ಜೂನಿಯರ್ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇದೆ ಇಲ್ಲಿ. ಹಾ ಸರ್ವರೂ ಪ್ರಾಬ್ಲಮ್ ಆದ್ರೆ ಕಷ್ಟ, ಯಾರಾದ್ರೂ ಒಬ್ಬಿಬ್ರಾದ್ರೂ ತೊಂದ್ರೆ ಇಲ್ಲ. ಅದೇ ಅದಕ್ಕೆ ಹೇಳಿದ್ದು. ಹಾ ಸರಿ. ಕ್ರಮ ಸಂಖ್ಯೆ 9 ಸಬ್ ಜೂನಿಯರ್ ವಿಭಾಗ. ಸಬ್ ಜೂನಿಯರ್ ವಿಜಯ್ ಕುಮಾರ್ ಶೆಟ್ಟಿ ಕೊತ್ತಾಡಿ ಕೊತ್ತಾಡಿ. ವಿಜಯ್ ಕುಮಾರ್ ಶೆಟ್ಟರ ಕೋಣಗಳು ಕೊತ್ತಾಡಿ. ಚಪ್ಪಾಳೆ ಕೊಡಬೇಕು. ಕೊತ್ತಾಡಿ. ವಿಜಯ್ ಕುಮಾರ್ ಶೆಟ್ಟರ ಕೋಣಗಳು ಚತ್ತಾಡಿ ಕೊತ್ತಾಡಿ. ತೆಗೆದುಕೊಂಡ ಸಮಯ 12:11. ಜೂನಿಯರ್ ವಿಭಾಗ ಹಾ. ಕ್ರಮ ಸಂಖ್ಯೆ 13 ಕ್ರಮ ಸಂಖ್ಯೆ 13 ಹಗ್ಗ ಕಿರಿಯ. ಹಾ. ಕಿಶೋರ್ ಅವರ ಓ ಒಂದ್ಸಲ ಜೂನಿಯರ್ ಒಂದ್ಸಲ ಕಿರಿಯ ಅನ್ನೋದು. ಹಾ ದಿವಂಗತ ಬಾಬಣ್ಣ ಕೊಕ್ಕರ್ಣೆ ವಡ್ಡಾಪೆ ಅಲ್ವಾ? ಹೌದು, ಒಂಚೂರು ಹೆಸರು ಕೇಳ್ಕೊಳ್ಳಿ ಅಣ್ಣ ಅಲ್ಲಿ, ಸರಿ ಇದೆ ಸರಿ ಇದೆ. ಯಾಕಂದ್ರೆ ಇಲ್ಲಿ ಬರುವಾಗ ತುಂಬಾ ಹೊತ್ತಾಗ್ತದೆ. ವಡ್ಡಾಪಿ ಕೊಕ್ಕರ್ಣೆ ಹಾ. ದಿವಂಗತ ಬಾಬಣ್ಣ ನಾಯ್ಕರ ಕೋಣಗಳು. ಈ ವರ್ಷದ ಎಲ್ಲ ಕಂಬಳದಲ್ಲಿ ಬಹುಮಾನಗಳ ಮೇಲೆ ಬಹುಮಾನಗಳು ಬಾಚಿಕೊಂಡಂತ ಮೇಳೆಗಾರಿಕೆ. ದಿವಂಗತ ಬಾಬಣ್ಣ ನಾಯ್ಕ ಕೊಕ್ಕರ್ಣೆ ವಡ್ಡಾಪೆ. ಅಭಿ ಸೆನ್ಸರ್ ರೆಡಿ ಇದೆ. ನಮ್ಮ ನಾಗರಮಠ ಮಣಿ ಮಾತು ಕರ್ಕೊಂಡೋದ್ರಪ್ಪ ಅವ್ರು ಆಚೆಗೆ. ಹೌದು, ಈ ವರ್ಷ ಗೋಪಾಲ್ ನಾಯ್ಕರ ಸೇರಿ ಆ ಕಡೆ ಈ ಕಡೆ ಎಲ್ಲ ಮನೆ ಕೋಣಗಳನ್ನು ಮಾಡಿ ಕೊಡುವರು, ಅವರು ದುಡಿ ಕೊಡುವರು. ಹೌದು. ಕಿಶೋರ್ ಅವರೇ, ಓ ನಿಮ್ಗೆ ಬಿಸಿ ಬಿಸಿ ಚಾ ಕಳಿಸಿದ್ದೇವೆ. ಹಾ ಬನ್ನಾಡಿ ಅವ್ರು ಏನ್ ಕೇಳಿದ್ರು ಕೊಡ್ತಾರೆ. ಸರಿ, ಚಾ ಕೇಳಿದ್ರು ಕೊಡೋಲ್ಲ, ರಕ್ತವನ್ನೇ ಕೊಡ್ತಾರೆ. ಚಾಯ್ ಅಂತ ಬನ್ನಾಡಿ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಬಹಳಷ್ಟು ಐತಿಹ್ಯವನ್ನ ಹೊಂದಿರತಕ್ಕಂತ ಬನಹಾಡಿ. 1000 ವರ್ಷಗಳ ಹಿಂದೆ ಈ ಭಾಗದಲ್ಲಿ ಒಂದು ಐತಿಹಾಸಿಕ ಕುರುಹನ್ನ ಕಂಡಂತದ್ದು. ಹುರುಳಿಮಕ್ಕಿ ಗದ್ದೆಯಲ್ಲಿ ಒಂದು ಇತಿಹಾಸದ ಕಲ್ಲಿದೆ ಅಂತ, ಅದರಲ್ಲಿ ಬರಲಾಗಿದೆ ಬನಹಾಡಿ ಅಂತ. ಅದೇ ಬನ್ನಾಡಿ ಇರಬಹುದು ಅಂತ ಕೂಡ ನಂಬಲಾಗ್ತದೆ. ಬಾಬಣ್ಣ ಕೊಕ್ಕರ್ಣೆ ವಡ್ಡಾಪೆ. ಹಲೋ ಹಲೋ, ಕೆಲವರು ಪಾಯಸ ತಿಂದಿದ್ದಾರೆ, ಹೋಳಿಗೆ ತಿಂದಿದ್ದಾರೆ. ಅಣ್ಣ ಬೇಗ ಬಿಡಬೇಕು. ಕೊಕ್ಕರ್ಣೆ ವಡ್ಡಾಪೆ ಕಂಬಳ ಕ್ಷೇತ್ರದಲ್ಲಿ ಕೆಲವೊಂದು ಕೋಣಗಳು ಇನ್ನು ಹೆಸರು ನೆನಪಿನಲ್ಲಿವೆ. ಅಭಿ ಅವರೇ, ಹಾ ವಡ್ಡಂಬೆಟ್ಟು ಕಂಬಳದವರು ಕಂಬಳಕ್ಕೆ ಶುಭಾಶಯವನ್ನ ಕೋರಿದ್ದಾರೆ. ಹಾ ಟ್ವಿಟ್ಟರ್ ಮಾಡಿದ್ದಾರೆ, ಟ್ವಿಟ್ಟರ್ ಮೂಲಕ. ಹೌದು, ಗಮನಿಸಿದ್ದೇವೆ. ಸರಿ. ಬೋಳಂತೂರು ಕಾಟಿ ಕೊಳ ಚೆನ್ನ ಮಿಯಾರು ನಾಗರಾಜ ಕಿಶೋರ್ ಓ ಒಡ್ಡಬೆಟ್ಟು ಕಂಬಳದವರು ಯಾವ ಬನ್ನಾಡಿ ಕಂಬಳಕ್ಕೆ ಶುಭಾಶಯ ಕೋರಿದ್ದ. ಹೌದು ಹೌದು ಹೌದು. ಅದನ್ನು ಬನ್ನಾಡಿ ಕಂಬಳದ ಒಂದು ಸಣ್ಣ ಮಗು ನೋಡಿದ್ರು ಕೂಡಲೇ ರೆಸ್ಪಾನ್ಸ್ ಮಾಡ್ತಾರೆ ಅದಕ್ಕೆ. ಆ ರೀತಿಯಾದಂತ ಬನ್ನಾಡಿ ಅವರು. ಬನ್ನಾಡಿ ಅವರು ಹೌದೌದು, ಬಹಳ ಅದಕ್ಕೆ ವಿಶೇಷವಾದ ತಯಾರಿ ಮಾಡ್ತಾರೆ. ಹೌದು, ಪೂಜಾ ಧಾರ್ಮಿಕ ವಿಧಿವಿಧಾನಗಳನ್ನ ಬಹಳ ಅಚ್ಚುಕಟ್ಟುಬದ್ಧವಾಗಿ ಮಾಡ್ತಾರೆ. ಕಂಬಳ ಅಂದ್ರೆ ಸಂಭ್ರಮ, ಹಲವು ದಿನಗಳ ಮುಂಚಿತವಾಗಿ ಅದಕ್ಕೆ ಬೇಕಾದ ರೂಪುರೇಷೆಗಳು, ತಯಾರಿಗಳು ಅದು ಇರುವುದು ಬನ್ನಾಡಿ ಕಂಬಳೋತ್ಸವದಲ್ಲಿ ಮಾತ್ರ. ಕಿಶೋರ್ ಅವರೇ, ಓ ಒಂದು ಕೆಲವರೆಲ್ಲ ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ರು. ಹಾ, ಅಲ್ಲಿ ಬಿಡುವಾಗ ಎಲ್ಲರೂ ಒಂದೇ ಲೆಕ್ಕ ನಿಂತಿದ್ದಾರಂತೆ. ಬಿಡುವ ಕೋಣಗಳನ್ನು ಹೊರತುಪಡಿಸಿ ಮತ್ತೆಲ್ಲ ಸ್ವಲ್ಪ ಹಿಂದೆ ಹೋಗ್ಬೇಕು. ನೇರ ಪ್ರಸಾದದಲ್ಲಿ ಕೆಲವರು ನಿಮ್ಮ ಕೋಣಗಳು ವೀಕ್ಷಿಸೋರು ಯಾವ ಕೋಣ ಬಿಡ್ತಿದ್ರಂತೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅಲ್ಲಿ ಭೋಜನ ಸಮಸ್ಯೆ ಏನಂತ ಹೇಳಿದ್ರೆ ಕೋಣಗಳು ಕೇಳ್ತಾವೆ, ಪರಿಚಾರಕರು ಕೇಳೋದಿಲ್ಲ ಅಂತ ನಾವು ಹೇಳುದಿಲ್ಲ. ನೋಡಿದ್ರೆ ಹಾಗೆ ಕಾಣಿಸ್ತದೆ. ನಮ್ಗೆ ಕಂಡಿದ್ದನ್ನು ಸೀದಾ ಹೇಳಿ ಬಿಡುವುದೇ. ಆದ್ರೆ ಈ ಭಾಗದ ಎಲ್ಲ ಕಂಬಳದಲ್ಲಿ ಒಳ್ಳೆ ರೀತಿಯಲ್ಲಿ ತೊಡಗಿಸ್ಕೊಳ್ತಿದ್ರು. ಹೌದು, ಇವತ್ತ್ಯಾಕೋ ನೆತ್ತಿ ಮೇಲೆ ಬಿಸಿಲು ಹೊಡೆದಾಗಿದೆ. ಎರಡೆರಡು ಕಂಬಳ ಅಲ್ಲ 3 ಕಂಬಳ ಗಡಿಬಿಡಿಯಲ್ಲಿದ್ದಾರೆ. 3 ಕಂಬಳ ಹಾಜರಿಯಲ್ಲೂ ಕೂಡ ಕಂಬಳ ಇದೆ. ಸ್ವಲ್ಪ ಗಡಿಬಿಡಿಯಲ್ಲಿದ್ದಾಗಿದೆ. ಅಲೇ ಕೊಕ್ಕರ್ಣೆ ವಡ್ಡಾಪಿ ಬಾಬಣ್ಣ ನಾಯಕರ ಕೋಣಗಳು ಕೊಕ್ಕರ್ಣೆ ವಡ್ಡಾಪಿ ದಿವಂಗತ ಬಾಬಣ್ಣ ನಾಯಕರ ಕೋಣಗಳು. ಕೊಕ್ಕರ್ಣೆ ವಡ್ಡಾಪಿ ಬಾಬಣ್ಣ ನಾಯಕರ ಕೋಣಗಳು ತೆಗೆದುಕೊಂಡ ಸಮಯ 10:84. ಬನ್ನಾಡಿ ಕಂಬಳಕ್ಕೆ ಬಂದಿದ್ದೀರಿ. ಅಂಗಡಿ ಮುಂಗಟ್ಟುಗಳಿದೆ, ಮುಂಡಕ್ಕಿ, ಸಿಹಿಕಡ್ಡಿ ಎಲ್ಲ ತಗೊಂಡು ಹೋಗಬೇಕು. ಶುಂಠಿ ಸೋಡಾ ಇದೆ ಅಲ್ವಾ? ಫ್ರೀ ಉಂಟಾ, ಹಣ ಕೊಡ್ಬೇಕಾ? ಯಾವುದೇ GST ಇಲ್ಲ. GST ಇಲ್ಲ, ಶಂಕರ್ ಬಿಟ್ಟಲ್ ಇಲ್ಲ. ಉಚಿತ ಇಲ್ಲ, ಖಚಿತ ಮಾತ್ರ. ಅಣ್ಣ ಕಿಶೋರ್ ಅವರೇ, ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 11 ಮುಂದಿನ ತಯಾರಿಯಲ್ಲಿದ್ದಾರೆ. ಕ್ರಮ ಸಂಖ್ಯೆ 11 ಗಾಡಿ ಕೂಸ ಪೂಜಾರಿ ಗಿರಿಜಾ ರೋಡ್ ಲೈನ್
ಕೋಟಾ ಫಸ್ಟ್ ಟ್ರಿಪ್ ಅಲ್ಲ ಇವರದು. ಹೌದೌದು. ಅವರು ಟ್ರಿಪ್ ಅಂದ್ರೆ ಮಾತ್ರ ಗೊತ್ತಾಗ್ತದೆ ಅವರಿಗೆ. ಇವತ್ತೆಂತ ಇಲ್ಲಲ್ಲ, ಒಂದೇ ಸಲ. ಒಂದೇ ಟ್ರಿಪ್ ಸಾಕು. ಹಾ. ಮತ್ತೆಲ್ಲ ಹಿಡಿತಾರೆ ಅಲ್ಲ ಅಣ್ಣ. ಭೋಜಪೂಜಾರಿ ಅವರು ಒಂದು ಸಹಕಾರಿ ಕ್ಷೇತ್ರದಲ್ಲಿ, ರಾಜಕೀಯ ರಂಗದಲ್ಲಿ, ಸಾರಿಗೆ ಉದ್ಯಮದಲ್ಲಿ ಬಂದಂತ ಎಲ್ಲ ಅನುದಾನವನ್ನು 1 ವರ್ಷ ಕಂಬಳಕ್ಕೆ ವಿನಿಯೋಗಿಸ್ತಾರೆ. ಮನೆಗೆ ಬಂದವರಿಗೆ ಏನು ಹಾಗೆ ಕಳಿಸೋದಿಲ್ಲ, ಉದಾರಿ. ಕೃಷಿಯಲ್ಲೂ ಕೂಡ ಹಾಗೆ, ಅದರಲ್ಲಿ ಸ್ವಲ್ಪ ಸಬ್ಸಿಡಿ ಇದೆ ಅವರಿಗೆ. ಸದಾ ಹಸನ್ಮುಖಿ, ನಗು ಅದು ಮುಖ್ಯ. ಹೌದಪ್ಪ. ಏನಿದ್ರೆ ಏನಂತೆ, ಬಿಳಿ ಮುಖದಲ್ಲಿ ಅಂಗಿ ಬಿಳಿ ನಗು ಪಂಜಿ, ಇಲ್ಲದಿದ್ರೆ. ಬಿಳಿ ಅಂಗಿ ಬಿಳಿ ಲುಂಗಿ, ಹಾ, ಬಿಳಿ ಮುಂಡಾಸು ಇದೀಗ ಬಿಟ್ಟಿದಾರ. ಅಲ್ಲೇ ಭೋಜ ಪೂಜಾರಿ ಗಾಡಿ, ಕೋಸ ಪೂಜಾರಿ ಗಿರಿಜಾ ರೋಡ್ ಲೈನ್ಸ್, ಕೊಟ್ಟ ಕೊಟ್ಟ ಗಿರಿಜಾ ರೋಡ್ ಲೈನ್ಸ್ 10.42 10.42 ಗಾಡಿ ಕುಸ ಪೂಜಾರಿ ಗಿರಿಜಾ ರೋಡ್ ಲೈನ್ಸ್. ಭೋಜ ಪೂಜಾರಿಗಳ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ ಇಲ್ಲಿ ನೋಡಿ. ಎಷ್ಟೋ ಜನ ಕೂಗು ಕೇಕೆ, ಏನೋ ಗೊತ್ತಿಲ್ಲ. ಭೋಜ ಪೂಜಾರಿ ಕೋಣ ಸಾಕೋದಕ್ಕಿಂತ ಅಭಿಮಾನಿಗಳು ಸಾಕೋದು ಕಷ್ಟ ಅನ್ಸುತ್ತೆ. ಹೊಳೆಕಟ್ಟು ದಿನಕರ್ ಶೆಟ್ಟಿ ಅವರ ಕೋಣಗಳು. ಹರಕೆ ಹರಕೆ. ಹಾ, ಹೊಳೆಕಟ್ಟು ದಿನಕರ್ ಶೆಟ್ಟರ್ನ. ಹಲೋ, ಓ, ಹೊಳೆಕಟ್ಟು ದಿನಕರ್ ಶೆಟ್ಟಿ ಅವರ ಕೋಣಗಳು. ಹೊಳೆಕಟ್ಟು ಹೊಳೆಕಟ್ಟು ದಿನಕರ್ ಶೆಟ್ಟರ್ನ ಹರಕೆ. ಹೊಳೆಕಟ್ಟು ಹೊಳೆಕಟ್ಟು ಒಂದೇ ಬಂದ್ರೆ ಅಲೋ. ಹಾ, ಕಿಶೋರ್ ಅವರೇ, ಒಂದೇ 500 ರೂಪಾಯಿ. ಇದು ಗಣೇಶ್ ಪೂಜಾರದ ಎಷ್ಟು ಬಂದ್ರು ವ್ಯವಸ್ಥೆ. ಹೌದನ್ಸತ್ತೆ. ಕಾಲ್ ಮಾಡುವ ಎಲ್ಲರಿಗೂ ಒಂದು. ಅವರಿಗೆ ಭಾರಿ ಹೌದೌದು. ಖುಷಿ. ಭಾರಿ ಖುಷಿ. ಅವ್ರ ಮಗ ಜೋಡ್ಕೆರಲ್ಲಿದ್ದಾನೆ ಗಿರೀಶ. ಹಾ, ಭಾರಿ ಖುಷಿ ಮಾರ್ರೆ ನಂಗೆ ನನ್ನ ಕೋಣ ಕಂಡ್ರೆ. ಹಾ, ಅಲ್ಲಿ ಸೆಮಿಫೈನಲ್ ಅಲ್ಲಿ ಇದೆ ಅವರದ್ದೊಂದು. ಹೌದು. ನಾರಾವೈವರ್ ಸತ್ತು ಬೋಳದ ಮುಂದಿನ ಸಿದ್ಧತೆಯಲ್ಲಿ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 9. ಕ್ರಮ ಸಂಖ್ಯೆ 9 ಹಗ್ಗ ಕಿರಿಭಾಗ ಗೋಪಾಲ್ ನಾಯ್ಕ್ ಅಲ್ಬಾಡಿ ಬುಕ್ಕಿಗುಡ್ಡೆ. ಅಲ್ಬಾಡಿ ಬುಕ್ಕಿಗುಡ್ಡೆ ಗೋಪಾಲ್ ನಾಯ್ಕರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ. ಅಲ್ಬಾಡಿ ಬುಕ್ಕಿಗುಡ್ಡೆ ಗೋಪಾಲ್ ನಾಯ್ಕರ ಕೋಣಗಳು ಸ್ಪರ್ಧಾ ಕಣದಲ್ಲಿದ್ದಾರೆ. ಅಲ್ಬಾಡಿ ಬುಕ್ಕಿಗುಡ್ಡೆ ಗೋಪಾಲ್ ನಾಯ್ಕರ ಕೋಣಗಳು ಸಾಕಷ್ಟು ವರ್ಷಗಳಿಂದ ಕಂಬಳಕ್ಕೆ ವಿನಿಯೋಗಿಸಿಕೊಂಡವರು. ಕಂಬಳ ಕ್ಷೇತ್ರದಲ್ಲಿ ನಾವೆಲ್ಲ ಗಮನಿಸಬೇಕು. ಬೋಳಂತೂರು ಕಾಟಿ, ಕೊಳಚೂರು ಕೊಂಡೊಟ್ಟು ಚೆನ್ನ, ನಂದಳಿಕೆಯ ಪಾಂಡು, ಚಾಂಪಿಯನ್ ಕುಟ್ಟಿ, ಇರುವೇಲು ಪಾಣಿಲ, ತಾಟೆ ಬುಟ್ಟಿಮಾರ್, ಬೋಳದ ಗುತ್ತು ಧೋನಿ, ಹಾಗೆ ಅಂಚೆ ಇಲಾಖೆಯಲ್ಲಿ ಪೈಯೊಟ್ಟು ಸದಾಶಿವ ಶಾಲೆಲ್ರ ನಾಗರಾಜ, ರಾಕೆಟ್ ಮೋಡ. ಅಲ್ಲೇ ಇದೀಗ ಓಡಿ ಬರುತ್ತಿರುವ ಕೋಣ ಅಲ್ಬಾಡಿ ಬುಕ್ಕಿಗುಡ್ಡೆ. ಅಲ್ಬಾಡಿ ಬುಕ್ಕಿಗುಡ್ಡೆ ಗೋಪಾಲ್ ನಾಯ್ಕರ ಕೋಣಗಳು. ಅಲ್ಬಾಡಿ ಬುಕ್ಕಿಗುಡ್ಡೆ. ಮುಂದಿನ ಸ್ಪರ್ಧಾ ಕಣದಲ್ಲಿ ತೆಗೆದುಕೊಂಡ ಸಮಯ 12.39. ಅಣ್ಣ, ಅಲ್ಲೊಬ್ರು ಹಿರಿಯರಿದ್ದಾರೆ, ಅವರಿಗೊಂದು ಅವಕಾಶ ಮಾಡಿಕೊಡಿ. ಕಿರಿಯರಲ್ಲ, ಕಂಬಳದ ಅಭಿಮಾನಿಗಳು. ಹಲೋ, ಮುಂದಿನ ತಯಾರಿಯಲ್ಲಿ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 12 ಸಿದ್ಧತೆಯಲ್ಲಿದ್ದಾರೆ. ಕ್ರಮ ಸಂಖ್ಯೆ ಯಾವ್ದಣ್ಣ? 12. ಶೇಖರ ದೇವಾಡಿಗ ಕೊಟ್ಟಾರ್ ತಟ್ಟು. ಹಲೋ ಹಲೋ, ಇದು ಟಿವಿ ಅವರು ಲೈವ್ ಅವರು. ಆ ಕುರ್ಚಿ ನೀವು ಬೇಕಾ ಎದುರಿದ್ದು? ಕೊಟ್ಟಾರ್ ತಟ್ಟು ಶೇಖರ ದೇವಾಡಿಗ. ಕೊಟ್ಟಾರ್ ತಟ್ಟು ಓಡಿಸೋರು ರಾಘವೇಂದ್ರ ಗಿಳಿಯಾರು. ಕೊಟ್ಟಾರ್ ತಟ್ಟು ತೆಗೆದುಕೊಂಡ ಸಮಯ 11.36. ಹಾಗೆ ಕಿಶೋರ್ ಅವರ ಧನ್ಯವಾದಗಳು ನಿಮಗೆ. ಕಂಬಳಕ್ಕೆ ಅದಂತಾದಂತ ಮಹತ್ವ ಇದೆ ಅಣ್ಣ. ಮುಂದಿನ ತಯಾರಿಯಲ್ಲಿ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 16. ಕ್ರಮ ಸಂಖ್ಯೆ 16 ಪ್ರಜ್ಞಾ ಅಲ್ಬಾಡಿ ತೊನ್ನಾಸೆ. ಹಗ್ಗ ಕಿರಿ ಭಾಗದಲ್ಲಿ ಪ್ರಜ್ಞಾ ಅಲ್ಬಾಡಿ ತೊನ್ನಾಸೆ. ಹಲೋ, ಪ್ರಜ್ಞಾ ಅಲ್ಬಾಡಿ ತೊನ್ನಾಸೆ. ಅಲ್ಬಾಡಿ ತೊನ್ನಾಸೆ ಪ್ರಜ್ಞಾ ಅವರ ಕೋಣಗಳು. ಅಲ್ಬಾಡಿ ತೊನ್ನಾಸೆ ಪ್ರಜ್ಞಾ. ಅಲ್ಬಾಡಿ ತೊನ್ನಾಸೆ ತೊನ್ನಾಸೆ ಅಲ್ಬಾಡಿ ಇವರ ಕೋಣ ತೆಗೆದುಕೊಂಡ ಸಮಯ 12.34. ನಮ್ಮೊಂದಿಗೆ ನೋಂದಣಿ ಅಧಿಕಾರಿಯಾಗಿ
ಸಮಯ ಪಾಲಕರಾಗಿ ಅಧಿಕಾರಿಯ ನಮ್ಮೊಂದಿಗಿದ್ದಾರೆ ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ, ಅಧ್ಯಾಪಕರು. ಅಲ್ಲ, ಒಂದ್ ನಿಮಿಷ ಉಡುಪಿ ಜಿಲ್ಲೆ. ಬಿಡಬೇಡಿ, ಇಲ್ಲ ಇಲ್ಲ ಇಲ್ಲ. ಬಿಡಬೇಡಿ, ಬಿಡಬೇಡಿ. ಇಲ್ಬಣ್ಣ. ಹಲೋ ಹಲೋ, ಒಂಚೂರು ಇಲ್ಲಿ ಬನ್ನಿ, ಒಂಚೂರು ಇಲ್ಲಿ ಬಂದು ಹಿಂಗೆ ಶರತ. ಇಲ್ಲೇ ಬನ್ನಿ. ಓ, ಇಲ್ಲಿ ದಾಟಿ ಬನ್ನಿ. ಹಾ, ಶರತ ಈಜಿನ ಬಾರ. ಓ, ಇಲ್ಲಿ ಬಾ. ಶರತ್ ಹೇಗಿದ್ದು ಖುಷಿ ಅವ್ರಿಗೆ ಕೊಡು. ಹಲೋ. ಇವತ್ತು ದಾನದಲ್ಲಿ ದಾನ, ಕುರ್ಚಿ ದಾನ. ಹಾ, ಹಾ, ಸಬ್ ಜೂನಿಯರ್ ವಿಭಾಗ ಮುಂದಿನ ಸಿದ್ಧತೆಯಲ್ಲಿ ಕ್ರಮ ಸಂಖ್ಯೆ 10. ಸೀಟಿಗೆಲ್ಲ ಕಾಯ್ತಾ ಇದ್ದಾರೆ. ಹಾ ಅಣ್ಣ, ಕ್ರಮ ಸಂಖ್ಯೆ 10. ಒಂದೆಡೆ ಜೋಡ್ಕೆರೆ ಕಂಬಳ ಬಾರಾಡಿ ಬೀಡು, ಒಂದೆಡೆ ಕೊರ್ಗಿಯ ಕಂಬಳ, ಇನ್ನೊಂದೆಡೆ ಬನ್ನಾಡಿಯ ಕಂಬಳ. ಹಾ, ಹಾ, ಇಲ್ಲಿ ಬೆಳಕಿಲ್ಲ, ಅಲ್ಲೂ ಬೆಳಕಿಲ್ಲ. ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಬೇಗ ಆಗುವ ಸಾಧ್ಯತೆ ಇದೆ. ಅಲೇ ಕೋಟ ಗಾಡಿ ಕೂಸಬುಜಾರಿ ಭೋಜ ಭೋಜನ ಎಳೆಯ ಕೋಣಗಳು ಕೋಟ, ಹಲ್ಲನ್ನೇ ಕಾಣದ ಕೋಣಗಳು, ಮರಿ ಕೋಣಗಳು, ಕೋಟ ಗಾಡಿ ಕೂಸಬುಜಾರಿ. ಕೋಣಕ್ಕೆ ತಕ್ಕ ಓಟಗಾರ, ಒಂದು ಚಪ್ಪಾಳೆ ಕೊಡ್ಬೇಕು ಆ ಓಟಗಾರನಿಗೆ ಕೂಡ. ತೆಗೆದುಕೊಂಡ ಸಮಯ 12:82. ಮುಂದಿನ ಸಿದ್ಧತೆಯಲ್ಲಿ ಹಗ್ಗ ಹಿರಿಯ ವಿಭಾಗ ಕ್ರಮ ಸಂಖ್ಯೆ 4. ಸೆನ್ಸರ್ ರೆಡಿ ಇದೆ. ಹಲೋ, ಓ ಭಟ್ಗಳ ಎಸ್, ಹಗ್ಗ ಹಿರಿಯ ವಿಭಾಗ ಹಿರಿಯ ಪನ್ನಗೆ ಬಾರ್ ಭಟ್ಗಳ ಪನ್ನಗೆ ಬಾರ್ನ ಕೋಣಗಳು ದೂರದ ಭಟ್ಕಳದಿಂದ ಬನ್ನಾಡಿಗೆ, ಭಟ್ಕಳ ಟು ಬನ್ನಾಡಿ. ತಲ್ಲೂರು ಕಂಬಳದಲ್ಲಿ ತಗ್ಗರ್ಸಿಯಲ್ಲೂ ಕೂಡ ಬಹುಮಾನಗಳನ್ನು ಪಡೆದಂತ ಯಜಮಾನಿಕೆ ನಮ್ಮ ಹೆಬ್ಬಾರು. ಪದವು ಕನ್ನಡದ ದೂಜ, ರಾಕೆಟ್ ಮೋಡ, ಇವೆಲ್ಲ ಕೋಣಗಳು ಸಾಕಷ್ಟು ಹೆಸರು ಮಾಡಿದವು. ಪನ್ನಗೆ ಹಬಾರ್ ಭಟ್ಕಳ ಇವರ ಕೋಣಗಳು ಹಗ್ಗ ಹಿರಿಯ ವಿಭಾಗದ ಸ್ಪರ್ಧಾ ಕಣದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೇವೆ. ಒಳಚು ಸಂಭ್ರಮದಿಂದ ಸಾಗಿ ಬರುತ್ತಿದೆ ಬನ್ನಾಡಿ ಕಂಬೋಳೋತ್ಸವ. ಬ್ರಹ್ಮ ಭೈದರ್ಕಳ ಗರಡಿಯ ಬನ್ನಾಡಿ ಕಂಬೋಳೋತ್ಸವ. ಈಗಾಗಲೇ ನಾಳೆ ದಿನ ಹತ್ತಿರದ ಹಂದಾಡಿ ಕಂಬಳ ಕೂಡ ಸಂಪನ್ನಗೊಳಿಕಿವೆ. ಪನ್ನಗೆ ಭಟ್ಕಳ ಪನ್ನಗೆ ಬಾರ್ ಭಟ್ಕಳ ಓಟಗಾರ ಕೈ ಚೆಲ್ಲಿದ್ರು ಕೂಡ ಕೋಣಗಳು ಓಟವನ್ನು ಪೂರ್ಣೈಸಿಕೊಂಡಿವೆ. 12:86 ಸೀದಾ ಭಟ್ಕಳಕ್ಕೆ. ನಿಧಾನ, ಅಲ್ಲಿ ಕರೆ ಇದೆ. ಏನಾಗೋದಿಲ್ಲ, ಗರಡಿ ಇದೆ. ಹಲೋ, ಹಾ, ಹಗ್ಗ ಅತಿ ಕಿರಿಯ ವಿಭಾಗ ಸಬ್ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 3. ಕ್ರಮ ಸಂಖ್ಯೆ 3 ಸಬ್ ಜೂನಿಯರ್ ಹಗ್ಗ ಕಿರಿಯ ವಿಭಾಗ ಸಬ್ ಜೂನಿಯರ್ ಚಂದ್ರನಾಯಿನಿ ಬನ್ನಾಡಿ ಮನೆ ಬೆಟ್ಲಕ್ಕಿ ಅಲ್ವಾ? ಚಂದ್ರನಾಯಿರಿ ಬನ್ನಾಡಿ ಮನೆ ಎಕ್ಸ್ಪ್ರೆಸ್ ಚಂದ್ರನಾಯಿರಿ ಬೆಟ್ಲಕ್ಕಿ. ನೋಡಿ, ಬನ್ನಾಡಿ ಅಂದ ಕೈ ಚಪ್ಪಾಳೆ ತಡ್ತಾ ಇರ್ತಾರೆ. ಬನ್ನಾಡಿ ಬೆಟ್ಲಕ್ಕಿ ಮನೆ ಚಂದ್ರನಾಯಿರಿ. ತೆಗೆದುಕೊಂಡ ಸಮಯ 12:65. ಕಮಲದಲ್ಲಿ ಸಾಕಷ್ಟು ಉಲ್ಲೇಖಗಳಿದೆ. ತಾಳಿಪಾಡಿ ಶಾಸನ, ಶೃಂಗೇರಿ ಶಾಸನ, ಅಳುಪರ ರಾಜರಲ್ಲಿ ಕಂಬಳದ ಬಗ್ಗೆ ಉಲ್ಲೇಖವಿದೆ. ಮೊದಲೆಲ್ಲ ಕಮಲದ ಅತಿಥಿ ಸಂಸ್ಕಾರ, ಎಳನೀರು, ಬೊಂಡ. ಹೆಸರು ಕೊಡ್ಲಿಕ್ಕಿದ್ದವರು ಹೆಸರು ಕೊಡಬಹುದು ಯಜಮಾನಿಕೆ. ಹಲೋ, ಮುಂದಿನ ಸಿದ್ಧತೆಯಲ್ಲಿ ಹಗ್ಗ ಹಿರಿಯ ವಿಭಾಗ ಕ್ರಮ ಸಂಖ್ಯೆ 1. ಹಗ್ಗ ಹಿರಿಯ ವಿಭಾಗ ಕ್ರಮ ಸಂಖ್ಯೆ 1 ಬೈಂದೂರು ಸಸಿತ್ಲು ವೆಂಕಟ ಓಜಾರಿಯೇ. ಆ ಭಾಗದಲ್ಲಿ ಕಡುವನ್ನು ತೆರವುಗೊಳಿಸಬೇಕು. ಎದುರುಗಳ ಇದ್ದವರು ಕೋಣ ಹಾಯ್ತದಂತೆ.
ಅಣ್ಣ ಓ. ಕಿಶೋರ್ ಅವ್ರೆ, ಓ ಸ್ಪರ್ಧೆಗಿದ್ದಂತ ಕೋಣಗಳು ಮಾತ್ರ ಮುಂದಿರ್ಲಿ. ಹೌದು. ಯಾಕಂದ್ರೆ ಕ್ಯಾಮರಾಕ್ಕೆ ಯಾವ್ದು ಹಿಡುವುದಂತ ಗೊತ್ತಾಗ್ತಿಲ್ಲ ಅಂತ ಅವ್ರು. ಹಾ ಅಣ್ಣ, ಸ್ಪರ್ಧೆಯವರು ಮಾತ್ರ ಮುಂದ್ಗಡೆ ಬರ್ಬೇಕು. ಅಲ್ಲೇ ವೆಂಕಟ ಪೂಜಾರಿ ಸಸಿತ್ಲು ಬೈಂದೂರು ಎಕ್ಸ್ಪ್ರೆಸ್, ವೆಂಕಟ ಪೂಜಾರಿ ಬೈಂದೂರು ವೆಂಕಟ ಪೂಜಾರನ ಕೋಣಗಳು 10.72 10.72 ವೆಂಕಟ ಪೂಜಾರಿ ಸಸಿತ್ಲು. ನಮಿ ಕಂಬಳಕ್ಕೆ ಬೈಂದೂರು ಕಂಬಳ ಸಮಿತಿಯ ತಾಲೂಕು ಸಮಿತಿ ಅಧ್ಯಕ್ಷರು ಶ್ರೀಯುತ ಮಂಜು ಪೂಜಾರಿ ಸಸಿತ್ಲು ನಿಮ್ಮನ್ನು ಸ್ವಾಗತಿಸಿಕೊಂಡಿದ್ದೇವೆ, ಗುರುತಿಸಿಕೊಂಡಿದ್ದೇವೆ. ಸೆನ್ಸರ್ ಅಡಿ ಇಲ್ಲ ಭಾಗದಲ್ಲಿ. ಮುಂದಿನ ತಯಾರಿಯಲ್ಲಿದ್ದಾರೆ ಸಬ್ ಜೂನಿಯರ್ ವಿಭಾಗ, ಹಾ. ಕ್ರಮ ಸಂಖ್ಯೆ 7. ಕ್ರಮ ಸಂಖ್ಯೆ 7 ಬಿಡ್ಬೇಡಿ ಅಣ್ಣ, ಬಿಡ್ಲಿಕ್ಕೆ ಮನಸ್ಸುಂಟು. ಹಾ ಸಿದ್ಧತೆ ಆಗ್ತಾ ಉಂಟು. ಹಾ ಗೊತ್ತಾಯ್ತು. ಹಾ ಸಂಪ್ರದಾಯ ಕಂಬಳದಲ್ಲಿ ಎಡತಾಡಿಯ ಕಂಬಳ ಇದೆ, ಹತ್ತಿರದ ಮಣೂರು ಕಂಬಳ ಇದೆ, ಒಂಡಾರು ಕಂಬಳ ಇದೆ. ಒಂಡಾರು ಕಂಬಳದಲ್ಲಿ ಸುತ್ತಕ್ಕಿ ಹಾಕೋದಿದೆ. ಜನ ಜಾನುವಾರುಗಳಿಗೆ ರೋಗ ರುಜಿನಗಳು ಬಂದ್ರೆ ಹರಕೆ ಹೊತ್ತರೆ ರೋಗ ಎಲ್ಲ ಮಾಯವಾಗ್ತದೆ. ಒಂಡಾರು. ಹಾಗೆ ದೂರದ ಬೆಳತಂಗಡಿಯಲ್ಲಿ ಕೊಕ್ಕಡಲ್ಲಿ ಒಂದು ಕಂಬಳ ನಡೀತದೆ, ಅಲ್ಲಿ ಸೊಪ್ಪು ಹಾಕುವುದು, ಸೊಪ್ಪು ಹಾಕುವಂತ ಪದ್ಧತಿ ಇದೆ. ಇದು ನಮ್ಮ ಕಂಬಳ. ಜೋಡುಕೆರೆ ಹೋದಾಗ ಆಧುನಿಕತೆ ಕಂಬಳ. ಆರಂಭದಲ್ಲಿ ಸೂಡಿ ಬೆಳಕು, ತದನಂತರ ಟ್ಯೂಬ್ಲೈಟ್ ಬಂತು, ಇದೀಗ ಹೊನಲು ಬೆಳಕು. ಇದೆಲ್ಲ ಕಂಬಳಕ್ಕೆ ಬಂದಂತ ಆಧುನಿಕತೆಯ ಸ್ಪರ್ಶಗಳು. ಸೆನ್ಸರ್ ಅಡಿ ಇದೆ. ಆ, ಸಬ್ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 7. ಕ್ರಮ ಸಂಖ್ಯೆ 7 ಸಬ್ ಜೂನಿಯರ್. ಸ್ಥಳೀಯ ಬಳಗ ಪುರುಷ ಬನ್ನಾಡಿ. ನಾಯಕ್ ದಿವಂಗತ ಶೀನ ಪೂಜಾರಿ ಕಮ್ಮಟ್ಟು ಹೊಸಮನೆ ವಿಕೆ ಗ್ರೂಪ್ ಬನ್ನಾಡಿ. ಬಹುಶಃ ಕಿಶೋರ್ ಅವರೇ, ಓ ವಿಕೆ ಸಾಧನೆ ಗ್ರೂಪ್ ಮೇಲೆ ಇದೆ, ಸಾಧನೆ. ಸಾಕಷ್ಟು ಜನ ಇದ್ದಾರೆ ಅವರದಲ್ಲಿ. ಹೌದೌದೌದು. ವಿಕೆ ಗ್ರೂಪ್ ಬನ್ನಾಡಿ ಕಮ್ಮಟ್ಟು ನಮ್ಮೂರು ನಮ್ಮ ಕಂಬಳ. ಆ, ಹಾ ಬನ್ನಾಡಿಯಲ್ಲಿ ಕಮ್ಮಟ್ಟು. ಹೋದಲ್ಲೆಲ್ಲ ಪ್ರಶಸ್ತಿಯನ್ನು ತರ್ತೇವೆ. ಅಭಿಯವರೇ, ನಮ್ಮೂರಿನಲ್ಲೂ ಕಾತುರ. ಸಂಪ್ರದಾಯ ಕಂಬಳದಲ್ಲಿ ಸೂಡಿ ಬೆಳಕು ಇತ್ತು, ಆ, ಆ ನಂತರ ಟ್ಯೂಬ್ ಲೈಟ್, ಫ್ಲಡ್ ಲೈಟ್. ಹೌದು. ಬನ್ನಾಡಿಯವರು ಈ ಬಾರಿ ಖಂಡಿತ ನಿರ್ಧಾರ ಮಾಡಿದ್ದಾರೆ. ಕಮ್ಮಟ್ಟು ಹೊಸಮನೆ! ಸೂರ್ಯನ ಬೆಳಕಿನಲ್ಲೇ ಕಂಬಳ ಮಾಡ್ತೇವೆ. ಕಮ್ಮಟ್ಟು ಹೊಸಮನೆ! ಕಮ್ಮಟ್ಟು ಹೊಸಮನೆ ಶ್ರೀಕಾಂತ್ ಬಳಬೈಲಿ ಇವರ ಓಟಗಾರಿಕೆ. ಕಮ್ಮಟ್ಟನವ್ರಿಗೆ ಗೊತ್ತು. 10.52 ಒಂದು ಚಪ್ಪಾಳೆ ಕೊಡಬೇಕು. 10.57 ವಿಕೆ ಗ್ರೂಪ್. ಅಣ್ಣ ನೀವು 1-6 ಹೇಳಿ. 6 ಅಂದ್ರೆ ಎಲ್ಲಿ ಹಾರುದು? ಒಂದ್ ನಿಮಿಷ. ಸಬ್ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 6. ವೇದಿಕೆ ಮೇಲ್ಭಾಗವನ್ನು ಕಂಡುಕೊಳ್ಳುವಂತೆ ಬೈಂದೂರು ಕಂಬಳ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಮಂಜು ಪೂಜಾರಿ ಸಸಿತ್ಲ ಬೈಂದೂರು, ದಯವಿಟ್ಟು ಈ ಭಾಗವನ್ನು ಸಬ್ ಕಂಡುಕೊಳ್ಳಬೇಕು. ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 6. ಕ್ರಮ ಸಂಖ್ಯೆ 6 ಪುರುಷ ನಾಯಕ್ ಕೊಕ್ಕರಣೆ ನಿಂಜುರಬೆಟ್ಟು ಪುರುಷ ನಾಯಕ್ ಕೊಕ್ಕರಣೆ ನಿಂಜುರಬೆಟ್ಟು ತೆಗೆದುಕೊಂಡ ಸಮಯ 13.16. ಮುಂದಿನ ತಯಾರಿಯಲ್ಲಿ ಸಬ್ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 11. ಕ್ರಮ ಸಂಖ್ಯೆ 11 ಸಬ್ ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧಾ ಕಣದಲ್ಲಿದ್ದಾರೆ ದಿವಂಗತ ಶೀನ ಪೂಜಾರಿ ಕೊಟ್ಟ ಮಣೂರು ಪಡುಕೆರೆ. ಕೋಟ ಮಣೂರು ಪಡುಕೆರೆ ದಿವಂಗತ ಶೀನ ಪೂಜಾರಿ ಅವರ ಕೋಣಗಳು ಸಬ್ ಜೂನಿಯರ್ ವಿಭಾಗದಲ್ಲಿ. ಕೊಟ್ಟ ಮಣೂರು ಪಡುಕೆರೆ ದಿವಂಗತ ಶೀನ ಪೂಜಾರಿ ಕೋಣಗಳು. ಅರಸು ಕಂಬಳದಲ್ಲಿ ಅಂದು ಮುಲ್ಕಿಯ ಸೀಮೆ ಕಂಬಳದಲ್ಲಿ ವಿಶೇಷವಾಗಿ ಅಲ್ಲಿ ಸಂಪ್ರದಾಯವಾಗಿ 2 ಎಲೆ ಅಡಿಕೆ 2 ಲಿಂಬೆ ಹಣ್ಣು ಕೊಡುವಂತ ಸಂಪ್ರದಾಯ. ಈಗಾಗಲೇ ಈಗ ಚಿನ್ನ ಎಲ್ಲ ಕೊಡ್ತಾರೆ. ಅಣ್ಣ ಬಣ್ಣ ಬಣ್ಣದ ಅಂಗಿ ಕಿಶೋರ್ ಬಣ್ಣ ಬಣ್ಣದ ಲುಂಗಿ. ಆಯ್ತು. ನಾಳೆ ಒಂದು ಕಂಬಳ ಇದೆ. ಇವೆಲ್ಲ ಈ ವರ್ಷದ ಈ ಭಾಗದ ಎಲ್ಲ ಸಂಪ್ರದಾಯ ಕಂಬಳಗಳಲ್ಲಿ ಮುಗಿದಿದ್ದೇವೆ. ಕೊಡೇರಿ, ತಲ್ಲೂರು, ಹೆಗ್ಗುಂಜೆ, ಹೆರಂಜೆ, ನಡೂರು, ನಡುಮನೆ, ಮೂಡ್ಲಕಟ್ಟೆ ಎಲ್ಲ ಕಂಬಳಗಳು ಮುಗಿದಿವೆ. ಕೊಡೇರಿ ಈ ಕಂಬಳೆಲ್ಲ ಮುಗಿಸಿ ಎಲ್ಲ ಕೊರ್ಗಿಗೆ ಹೋಗ್ತೇವೆ. ಅಣ್ಣ
ಸ್ಪರ್ಧಾ ಕಣದಲ್ಲಿ ಸಬ್ ಜೂನಿಯರ್ ವಿಭಾಗ ಕೋಟ ಮಡೂರು ಪಡುಕರೆ ದಿವಂಗತ ಸೀನ ಪೂಜಾರಿ ಅವರ ಕೋಣಗಳು ಇದೀಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇವೆ. ಎಳೆಯ ಕೋಣಗಳು ಹಾ, ಈ ವರ್ಷ ನಮ್ಮ ಬನ್ನಾಡಿ ಕಂಬಳಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ಬನ್ನಾಡಿಯವರು ಬರೀ ನೀರು ಕೊಟ್ಟಿದ್ದಾರೆ ಅಲ್ಲ ಕಿಶೋರ್ರೆ. ಹಾ, ಈ ಸಂದರ್ಭದಲ್ಲಿ ನಮ್ಮನ್ನು ಕೂಡಿಕೊಂಡವರಿದ್ದಾರೆ Hello. ಈ ಭಾಗದ ಪ್ರಭಾವಿ ರಾಜಕೀಯ ನಾಯಕರು. ಮೊಳಹಳ್ಳಿಯಲ್ಲಿ ಕೂಡ ಕಂಬಳ ನಡೀತದೆ. ರಾಘವೇಂದ್ರ ಶೆಟ್ಟಿ ಎಲ್ಲ ಹೇಳಿದ್ದಾರೆ, ನಮ್ಗೆ ಗೊತ್ತುಂಟು, ನಾವು ಅವರೊಟ್ಟಿಗೆ ಹೋಗುದಲ್ವಾ. ಹೌದೌದು. ಹಾಗಾಗಿ ಬನ್ನಾಡಿಯ ಕಂಬಳ ಗೌರಿ ಶೆಗ್ಡೇರ್ ಹೇಳಿದಾರಂತೆ ಅವ್ರಿಗೆ. ಅವ್ರು ನಿನ್ನೆ ರಾತ್ರಿಗೆ ಹೇಳಿದ್ದಾರೆ ಹಾ, ಹನಿ ಕಾಯ್ತಿತ್ತಂತ. ಅದ್ ಹೇಳ್ಬೇಡಿ ಮಾರ್ರೆ, ಸ್ವಲ್ಪ ಸಮಸ್ಯೆ ಎಲ್ಲ ಉಂಟು. ಅವ್ರಿಗೆ ಇವತ್ತು ಕಂಬಳಕ್ಕಿಂತ ನಾಳೆದಂತೂ ಜೋರು ಉಂಟು ಅವ್ರದ್ದು. ಹಾ, ನಮ್ಮ ಗೌರವ್ ಶೆಗಡಿ ಅವರು ಹಾಗೆ ಜನಪದ ಕ್ರೀಡೆ ಅಭಿಮಾನಿಗಳವರು. ಈ ಭಾಗದ ಬನ್ನಾಡಿ ಕಂಬಳೋತ್ಸವ ಬಹಳಷ್ಟು ಸಂಭ್ರಮದಿಂದ ಸಾಗಿ ಬರ್ತಾ ಇದೆ. ಇಲ್ಲಿಯ ದೈವ ದೇವರುಗಳಿಗೆ ಆಚರಣೆಯ ವಿಧಿವಿಧಾನ ಧಾರ್ಮಿಕ ಪದ್ಧತಿಗಳನ್ನ ಅನುಸರಿಸಿಕೊಂಡು ಆರಾಧನಾ ಪದ್ಧತಿಗಳನ್ನ ಗೌರವಿಸಿಕೊಂಡು ಈ ಭಾಗದ ಸಂಭ್ರಮದಿಂದ ಸಾಗಿ ಬರುತ್ತಿರುವ ಬನ್ನಾಡಿ ಕಂಬಳೋತ್ಸವ. ಕಂಬಳದಲ್ಲಿ ಕಡು, ಈ ಭಾಗದಲ್ಲಿ ಕಡು ಅಂತೇವೆ, ಆ ಭಾಗದಲ್ಲಿ ತುಳುವಿನಲ್ಲಿ ಮಂಜೊಟ್ಟಿ ಅಂತೇವೆ. ಹಾ, ಆರಂಭದಲ್ಲಿ ಗಂತು, ಆರಂಭದ ಜಾಗ, ಬಿಡುವಂತ ಜಾಗಕ್ಕೆ. ಹೌದು. ಸೆನ್ಸರ್ ವ್ಯವಸ್ಥೆಯಲ್ಲಿ ಈ ಚೆನ್ನೈ ಮೂಲದ ನಮ್ಮ ಸಂಸ್ಥೆ ಇದೆ, ವೆಂಕಟೇಶ್ ಬಡಮನೆ. 30ಕ್ಕೂ ಮಿಕ್ಕಿ ಸದಸ್ಯ ಬಲ ಹೊಂದಿರುವಂತ ಏಕೈಕ ಸಂಸ್ಥೆ. ಈ ವರ್ಷದ ಕಂಬಳದ ಅತಿ ಹೆಚ್ಚು ಆದಾಯ ಪಡೆದಂತ ಓರ್ವ ಯಜಮಾನರಂದ್ರೆ ವೆಂಕಟೇಶ್ ಬಡಮನೆ ಅವರು. ಸೆನ್ಸರ್, ಅದಕ್ಕಾಗಿ ಅವರು ಕೆಲವೊಂದು ಖಾತೆಗಳನ್ನು ಸೊಸೈಟಿಯಲ್ಲಿ ಮಾಡಿದ್ದಾರೆ, ಬ್ಯಾಂಕಲ್ಲಿ ಮಾಡಲಿಲ್ಲ. ಬಲ್ಲ ಮೂಲಗಳ ಮಾಹಿತಿ ಬರ್ತಾ ಇದೆ, ಇಂಟೆಲಿಜೆನ್ಸ್ ರಿಪೋರ್ಟ್. ಜಾಗ್ರತೆ ವೆಂಕಟೇಶ್ ಬಡಮನೆ ಅವರೇ. ಲೈವ್ ಇದೆಯಾ? ಇಲ್ಲ, ನಾವು ಬಂದ್ ಮಾಡಿದ್ದೇವೆ, ಅದಕ್ಕೆ ಹೇಳಿದ್ದು. ಹಾ, ಅಣ್ಣ ಬಿಗ್ ಬೇಡಬೇಕು. ಬನ್ನಾಡಿಯ ಕಂಬಳದಲ್ಲಿ ಹಲಗೆಯಲ್ಲಿ ಪ್ರಥಮ ಬಂದ್ರೆ 10,000, ದ್ವಿತೀಯ ಬಂದ್ರೆ 8,000, ತೃತೀಯದಲ್ಲಿ 5,000. ಹಗ್ಗ ಅಲೆ ಕೊಟ್ಟ ಬಡುಕೆರೆ ದಿವಂಗತ ಹಲೋ ಸಬ್ ಜೂನಿಯರ್ ವಿಭಾಗ ದಿಯಾ ಯಶ್ವಿನ್ ಪೂಜಾರಿ ಅವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿವೆ. ಸಬ್ ಜೂನಿಯರ್ ಕ್ರಮ ಸಂಖ್ಯೆ ನೋಡ್ಬೇಕಲ್ಲಿ. ಅಣ್ಣ, ಓ, ಯಾರಣ್ಣ? ದಿಯಾ ಯಶ್ವಿನ್ ಪೂಜಾರಿ ಅವರ ಕೋಣಗಳು. ದಿಯಾ ಯಶ್ವಿನ್ ಪೂಜಾರಿ ಕ್ರಮ ಸಂಖ್ಯೆ 12. ದಿಯಾ ಯಶ್ವಿನ್ ಪೂಜಾರಿ ಕಾಮನ ಮನೆ, ಕೆರಗಾಲು ಬೈಂದೂರು. ದಿಯಾ ಯಶ್ವಿನ್ ಪೂಜಾರರ ಕೋಣಗಳು ಸ್ಪರ್ಧಾ ಕಣದಲ್ಲಿ. ಅತ್ಯಂತ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಕೋಣಗಳ ಓಟ ಸ್ಪರ್ಧೆ ಕಂಡದ ಏಕೈಕ ಕಂಬಳ ಅಂದ್ರೆ ಒಂದು ಚಪ್ಪಾಳೆ ಕೊಡಬೇಕು. ದಾಖಲೆ ಆಗ್ತಾ ಇದೆ, ಬನ್ನಾಡಿಯ ಕಂಬಳದತ್ತ ಹೋಗ್ತಾ ಇದ್ದೇವೆ. ದಿಯಾ ಯಶ್ವಿನ್ ಪೂಜಾರಿ ಕಾಮನ ಮನೆ, ಕೆರ್ಗಾಲು ಇವರ ಕೋಣಗಳು. ಕಾಮನ ಮನೆ ವೇಗವಾಗಿತ್ತು ಕೋಣಗಳ ಓಟ. ಹಾ, ಎಳೆಯ ಹುಡುಗ ಇನ್ನು ಮದುವೆ ಆಗಿಲ್ಲ. ಹಾ, ಅದರ ತಾಕತ್ತಿತ್ತು, ಓಡ್ಲಿಕ್ಕೆ ಆಗ್ತಿತ್ತು. ಕಾಲು ಎಡವಿ ಬಿತ್ತು. ಹೌದು, ಒಂದು ಚಪ್ಪಾಳೆ ಕೊಡ್ಬೇಕು. ಅಷ್ಟು ಸುಲಭಕ್ಕೆ ಓಡೋದು ಇದು ಸುಲಭದ ಮಾತಲ್ಲ. ಅಬ್ಬಿ ಮನೆ ಕಾಂತಿದ್ರ. ಹಾ, ಸರಿ. ಜೂನಿಯರ್ ವಿಭಾಗ ಮುಂದಿನ ತಯಾರಿಯಲ್ಲಿ ಕ್ರಮ ಸಂಖ್ಯೆ 1 ಹಗ್ಗ ಕಿರಿಯ. ಕ್ರಮ ಸಂಖ್ಯೆ 1 ಹಗ್ಗ ಕಿರಿಯ. ಲವಕುಶ ಬನ್ನಾಡಿ ಲವಕುಶರಿವರ ಕೋಣಗಳು. ಕಿಶೋರ್ ಅವರೇ, ಓ, ಬನ್ನಾಡಿ ಅಂದಾಗ ಕೆಲವರಲ್ಲಿ ಎದ್ದು ನಿಲ್ಲೋದು. ಹೌದು. ಬನ್ನಾಡಿ ಲವಕುಶ ಬನ್ನಾಡಿ ಎಕ್ಸ್ಪ್ರೆಸ್. ಬನ್ನಾಡಿ ಲವಕುಶ ಬನ್ನಾಡಿ ತೆಗೆದುಕೊಂಡ ಸಮಯ 13:00. ಚಪ್ಪಾಳೆ ಕೊಡಬೇಕು. 13.00. ಮಂಜು ಪೂಜಾರ್ ಅವರೇ, ಬಿಟ್ಟು ಹೋಗ್ಲಿಕ್ಕಿಲ್ಲ, ಕೊರಗಿ ಬರ್ತೇವೆ. ಹಲೋ, ಹಾ ಹೇಳಿ. ಮುಂದಿನ ತಯಾರಿಯಲ್ಲಿ ಕ್ರಮ ಸಂಖ್ಯೆ 4 ಸಬ್ ಜೂನಿಯರ್ ವಿಭಾಗ. ಸಬ್ ಜೂನಿಯರ್ ಕೋಟಗಿಳಿಯಾರು ಹೊಂಡಿಕೆರೆ ರಾಘವೇಂದ್ರ ಶೆಟ್ಟರ ಕೋಣಗಳು. ಕೋಟಗಿಳಿಯಾರು ರಾಘವೇಂದ್ರ ಶೆಟ್ಟಿ ಅವರ ಕೋಣಗಳು. ನಾವು ನೆನಪು ಮಾಡಬೇಕು, ಆವಾಗ ಹಲಗಿ ಭಾಗದಲ್ಲಿ ಅಪ್ಪು ಅಭಿಮಾನಿಗಳೆಂಬ ಕೋಣಗಳನ್ನು ಓಡಿಸಿದ್ರು. ಬಹುಶಃ ಸಾಂಪ್ರದಾಯಿಕ ಕಂಬಳಲ್ಲಿ ಹಂಡಿಕೆರೆ ಮನೆತನ ತನ್ನದೇ ಆದ ಛಾಪನ್ನು ಮೂಡಿಸಿರುವಂತ ಮನೆತನ. 21 ಮೆಡಲುಗಳ ಅಪ್ಪು ಅವರಿಗೆ ತಂದುಕೊಟ್ಟಿತ್ತು. ಜೋಡು ಕೆರೆಯಲ್ಲೂ ಕೂಡ ಸೀರಿಯಸ್ ಅನ್ನು ಮಾಡಿದಂತ ಕೋಣ ಅಂದ್ರೆ ನೆನಪು ಮಾಡಬೇಕು ಅಪ್ಪು. ಇತ್ತೀಚೆಗೆ ಕರೆಂಟ್ ಶಾಕ್ನಿಂದ
ಮೃತಪಟ್ಟಿತ್ತು ಎಂಬನ್ನು ಸೂಚನೆ ಕೊಡ್ತಾ ಅಪ್ಪು ನಮ್ಮೊಂದಿಗಿಲ್ಲ. ಅಣ್ಣ, ಓ ಯಾರು? ಕೋಟ ಗಿಳಿಯಾರು ಹೊಂಟಿಕೆರೆ ರಾಘವೇಂದ್ರ ಶೆಟ್ಟರ ಕೋಣಗಳು ಇದೀಗ ಸ್ಪರ್ಧಾಕಣದಲ್ಲಿ. ಬರ್ಲಿಕ್ಕೆ ಮನಸ್ಸುಂಟು, ಬಿಟ್ಟು ಬಿಡಿ. ಸಿದ್ಧತೆಯಲ್ಲಿ ಉಂಟು. ಕಿಶೋರ್ ಅವರೇ, ಓ ಅದೊಂದು ಹಾಡು ಉಂಟಲ್ಲ, ಏನು? ಹೇಳಿದ್ರೆ ಗೊತ್ತಾಗ್ತದೆ. ನನ್ನನ್ನು ಬಿಟ್ಟು ಬಿಡಿ ಅಣ್ಣ. ಸಿದ್ಧತೆಯಲ್ಲಿದ್ದಾರೆ. ಇನ್ನು ಎಷ್ಟು ಜೊತೆ ಸ್ಪರ್ಧೆ ಬಾಕಿ ಇದೆ? ಇಲ್ಲಿ 5 ಜೊತೆ ಇದ್ದಾರೆ. ಹಲಗೆ ಭಾಗದ್ದು ಅಕ್ಕ ಹಿರಿಯ ಇನ್ನೇನು ನಿರ್ಣಯ ಆಗ್ಲಿಕ್ಕಿವೆ. ಹೌದು ಹೌದು, 5-6 ಜೊತೆ ಇದ್ದಾರೆ. ಅಲೆ ಕೊಟ್ಟ ಗಿಳಿಯಾರು ಹಂಡಿಕೆರೆ ಮನೆ ಗಿಳಿಯಾರು ಎಕ್ಸ್ಪ್ರೆಸ್ ಹಂಡಿಕೆರೆ ತೆಗೆದುಕೊಂಡ ಸಮಯ 11:26. ಚಪ್ಪಾಳೆ. 11:26. ಕೊಟ್ಟ ಗಿಳಿಯಾರು ಹಂಡಿಕೆರೆ ಮನೆ ರಾಘವೇಂದ್ರ ಶೆಟ್ಟಿ ಅವರ ಕೊಂಡು ತೆಗೆದುಕೊಂಡ ಸಮಯ 11:26. ಮುಂದಿನ ತಯಾರಿಯಲ್ಲಿ ಹಲೋ, ಯಾರವು? ಹಗ್ಗ ಕಿರಿಯ ವಿಭಾಗ ಕ್ರಮ ಸಂಖ್ಯೆ 17. ಕ್ರಮ ಸಂಖ್ಯೆ 17. ಸಂತೋಷ್ ಪೂಜಾರಿ, ಬನ್ನಾಡಿ ಕಂಬಳಕಟ್ಟು. ಹಲೋ ಅಭಿ ಅವರೇ, ಹೇಳಿ. ಈ ಬನ್ನಾಡಿ ಅಂತ ಹೆಸರು ಕೇಳಿದಾಗ ನಮ್ಗೆ ಸಾಕಷ್ಟು ನೆನಪಿಗೆ ಬರ್ತದೆ. ಹೇಳಿ. ಸಾಹಿತ್ಯ ಲೋಕ, ರಂಗಕಲೆ ಎಲ್ಲದರೂ ಕೂಡ ವಿಶೇಷವಾಗಿ ಕೊಡುಗೆ ಕೊಟ್ಟಂತ ಮಹನೀಯರಿದ್ದಾರೆ. ಬಹಳಷ್ಟು ಹೆಸರು ಮಾಡಿದಂತ ವಿದ್ವಾಂಸರು ಕೂಡ ಇದ್ದಾರೆ ಬನ್ನಾಡಿ. ಈ ಸಂದರ್ಭದಲ್ಲಿ ನಮ್ಮನ್ನು ಕೂಡಿಕೊಂಡವರಿದ್ದಾರೆ ನಮ್ಮ ಕ್ಷೇತ್ರೇತರ ಗೋಳಿಗರಡಿಯ ಪಾತ್ರಿಗಳಾಗಿರುವಂತಹ ಶ್ರೀಯುತ ಶಂಕರ ಪೂಜಾರಿ ಅವರಿಗೆ ನಲ್ಮೆಯ ಸ್ವಾಗತ, ಸುಸ್ವಾಗತ. ನಮ್ಮನ್ನು ಕೂಡಿಕೊಂಡವರಿದ್ದಾರೆ, ಅವರಿಗೆ ಅಭಿನಂದನೆಗಳು ತಿಳಿಸಿಕೊಂಡಿದ್ದೇವೆ. ಶ್ರೀಯುತ ಗೋಳಿಗರಡಿಯ ಪಾತ್ರಿಗಳು ಶಂಕರ ಪೂಜಾರಿ ಅವರು. ಹಲೋ, ಎಲ್ಲ ಕೋಣದ ಮಾಲಕರಲ್ಲಿ ಒಂದು ವಿನಂತಿ. ಬೈಂದೂರು ತಾಲೂಕು ಕಂಬಳ ಸಮಿತಿ ಹಾಗೂ ಜಿಲ್ಲಾ ಸಮಿತಿಯ ಪರವಾಗಿ ಸಬ್ ಜೂನಿಯರ್ ಮತ್ತು ಜೂನಿಯರ್ ವಿಭಾಗದ ಕೋಣದ ಮಾಲಕರಲ್ಲಿ ಮನವಿ ಏನೆಂದರೆ, ಕಂಬಳ ಮುಗಿದ ತಕ್ಷಣ ಬಹುಮಾನ ಬಂದ ಕೂಡಲೇ ಆ ಕೋಣ 6 ಹೊಲು ಬಿದ್ದಿದೆ, 4 ಹೊಲು ಬಿದ್ದಿದೆ ಅಂತ ಹಿಂದುಗಡೆ ನೀವು ತುಂಬಾ ಮಾತನಾಡ್ತಿದ್ದೀರಿ. ನಿನ್ನೆ ದಿನ ನಮಗೆ ಫೋನ್ ಬಂದ ಮೂಲಕ ಯಾವುದೇ ಬಹುಮಾನ ತೆಗೆದುಕೊಂಡಂತ ಕೋಣಗಳು ಹಲ್ಲಿನಲ್ಲಿ ಡಿಫರೆನ್ಸ್ ಇಲ್ಲ, 4 ಹಲ್ಲಿನ ಕೋಣಗಳೇ ಬಹುಮಾನಗಳನ್ನು ತೆಗೆದುಕೊಳ್ತಿದ್ದೇವೆ. ಸಬ್ ಜೂನಿಯರ್ ಹಾಗೆ ಹಲ್ಲಾಗದಿದ್ದ ಕೋಣಗಳೇ ಬಹುಮಾನ ತೆಗೆದುಕೊಳ್ತದೆ. ಅದಕ್ಕೋಸ್ಕರ ಎಲ್ಲ ಕೋಣದ ಮಾಲಕರಲ್ಲಿ ಒಂದು ವಿನಂತಿ ಅಂದ್ರೆ, ನಿಮಗೇನೋ ಸಂಶಯ ಇದ್ದರೆ ಅದೇ ಕೂಡಲೇ ಬಹುಮಾನ ಬಂದ ತಕ್ಷಣ ನಮ್ಮಲ್ಲಿ ತಿಳಿಸಬೇಕು. ಹಿಂದುಗಡೆಯಿಂದ ಮಾತಾಡಬಾರದಾಗಿ ಎಲ್ಲ ಕೋಣದ ಮಾಲಕರಲ್ಲಿ ಮನವಿ ಮಾಡುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಹಲೋ, ಓ ಯಾರು? ಓ, ನೀವು ಬಂದಿರಿ? ಕ್ರಮ ಸಂಖ್ಯೆ 17 ಸಂತೋಷ ಪೂಜಾರಿ, ಬನ್ನಾಡಿ ಜೂನಿಯರ್ ವಿಭಾಗ. ಸಂತೋಷ ಪೂಜಾರಿ, ಬನ್ನಾಡಿ ಕಂಬಳಕಟ್ಟು. ಸಂತೋಷ ಪೂಜಾರಿ ಕಂಬಳಕಟ್ಟು ಸಂತೋಷ ಪೂಜಾರರ ಕೋಣಗಳು ತೆಗೆದುಕೊಂಡ ಸಮಯ 12:82. ಹಲೋ ಕಂಬಳಕಟ್ಟು ಕೋಣ ಹಿಂದಾಯ್ತು, 2 ಬಿತ್ತು. ನೀವು ಬಿಡಿ, ಬಿಡ್ತಾ ಇದ್ದಾರೆ. ಸರಿ, ಕೊರ್ಗಿ ಹೋಗ್ಲಿಕ್ಕೆ ಉಂಟು. ಮುಂದಿನ ತಯಾರಿಯಲ್ಲಿ ಸಬ್ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 8. ಮುಂದೆ ಬಂತು ಕಂಬಳಕಟ್ಟು. ಕ್ರಮ ಸಂಖ್ಯೆ 8. ನಡೂರು ಖಂಡಿಕೆ ಸ್ವಸ್ತಿಕ್ ಶ್ರೀ ದಿವಂಗತ ರಾಮ ಪೂಜಾರಿ ಉಪ್ಲಾಡಿ. ಹಲೋ, ಓ ಚಾ ಬಂತು. ನಮ್ಗೇನು ಬರ್ಲಿಲ್ಲ, ಅಶೋಕ್ ಅಣ್ಣ ಹೇಳಿದ್ರು. ಬರ್ತಾ ಇದೆ. ಮಧ್ಯಾಹ್ನ ಇಲ್ಲೇ ಬಂದು ಉಣ್ಕಂದಿರು, ಉಂಡಾಯಿತು. ಮಧ್ಯಾಹ್ನ ಇಲ್ಲೇ ಬಂದು ಚಾ ಕುಡಿಕಂದಿರು, ಚಾ ಬರ್ಲಿಲ್ಲ. ಅಲ್ಲ ಅಸ್ಕರ್ಯವ್ರೆ, ಮನಸ್ಸಂದ್ರೆ ಮೈದಾನ ಬನ್ನಾಡಿ ಅವ್ರದ್ದು. ವಿಶಾಲವಾಗಿದೆ. ಹೌದಪ್ಪ. ಆದ್ರೆ ಒಂದು ಅಭಿಯವರೇ, ಹೇಳಿ. ನೀವು 4 ಸರಿ ಹೇಳ್ರಿ ಮೇಲೆ ಚಾ ಕೊಡ್ಲಿಲ್ಲ ಅಂತ ಹೇಳ್ರೆ ಬನ್ನಡಿಯರಿಗೆ ಮರ್ಯಾದೆ ಕಡಿಮೆ ಅಂತ ಖಂಡಿತ ಕಳಿಸ್ತಾರೆ ಅವ್ರೀಗ. ಕಳಿಸ್ತಾರೆ. ನೀವು 4 ಸರಿ ಹೇಳುದು ಅದನ್ನ, ಚಾ ಬರ್ಲೆ ಅಂತ ಹೇಳಿ. ನಮ್ಮ ಮಾಸ್ಟರ್ ಬಂದಿದ್ದಾರೆ.
ಕೆಲವೊಮ್ಮೆ ದಣಿವಾದಾಗ ಚೇತರಿಸಿಕೊಳ್ಳಿ ಅಂತ ಹೇಳ್ತಾರೆ. ಕೆಲವರು ದಣಿವಾದಾಗ ಚಾತರಿಸಿಕೊಳ್ಳಿ ಅಂತಾರೆ. ಚಾತರಿಸಿಕೊಳ್ಳೋದು ಇದು. ಅಲ್ವಾ? ಹೌದು. ಸರಿ. ಕೆಲವರಿಗೆ ಬನ್ನಾಡಿಯ ಧೂಳು ಹೋಗಿ ಕಣ್ಣೆಲ್ಲ ಕೆಂಪಾಯ್ತು, ಕೆಲವು ಕೆಂಪಾಗಿದೆ ಬಿಸಿಲು. ನಿಮಗೆ ದಣಿವಾದಂತೂ ಗ್ಯಾರಂಟಿ. ಸತ್ಯ. ಅವರು ಸಮ ಅಲ್ವಾ? ಹೌದಪ್ಪ, ಗೊತ್ತಾಯ್ತು. 1421ರಲ್ಲಿ ಕ್ರಿಸ್ತಶಕ ಬಾರ್ಕೂರು ಶಾಸನದಲ್ಲಿ ನಮ್ಮ ಕಂಬಳದ ಐತಿಹ್ಯ ಇದೆ. ತಾಳಿಪಾಡಿ ಶಾಸನ, ಶೃಂಗೇರಿ ಶಾಸನ, ಕಲ್ಲುಮಾಗಣಿ ಶಾಸನದಲ್ಲೂ ಕೂಡ ಕಂಬಳದ ಐತಿಹ್ಯ ಇದೆ. ಸಾಂಪ್ರದಾಯಿಕ ಕಂಬಳ ಅಂದ್ರೆ ಹಾಗೆ. ಸಮಯ 4:42. ಭಾರತೀಯ ಕಾಲಮಾನ 5 ಗಂಟೆವರೆಗೆ ಹೆಸರು ಕೊಡ್ಲಿಕ್ಕೆ ಅವಕಾಶ ಇದೆ. ಯಾರಾದ್ರೂ ಹೆಸರು ನೋಂದಾಯಿಸಲಿಕ್ಕೆ ಬಾಕಿ ಇದ್ರೆ 5 ಗಂಟೆ ಒಳಗೆ ಕೋಣ ತಂದು ಹೆಸರು ನೋಂದಾಯಿಸಿ. ಇನ್ನು ಕೇವಲ 8 ನಿಮಿಷಗಳು ಮಾತ್ರ ಬಾಕಿ ಇದೆ. ನಮ್ಮದು ಬೇರೆ, ಆಸ್ಟ್ರೇಲಿಯಾ. ನಿಮ್ಗೆ ಹೇಳಿದಲ್ಲ. ಸ್ಪರ್ಧಾಕಣದ ಸಿದ್ಧತೆಯಲ್ಲಿದ್ದಾರೆ. ಈಗ ಬನ್ನಾಡಿಯಲ್ಲಿ ಡ್ರೋನಾಚಾರ್ಯ ಅಲ್ಲ, ಡ್ರೋನ್. ತುಳುನಾಡ ವಾರ್ತೆ ಈ ಸಂಸ್ಥೆ ಒಂದು ಚಪ್ಪಾಳೆ ಕೊಡಬೇಕು. ಅತಿ ಹೆಚ್ಚು ಜನಮಾನದಲ್ಲಿ ಹೆಸರಾಂತ ಸಂಸ್ಥೆ ತುಳುನಾಡ ವಾರ್ತೆ. ಈ ವರ್ಷ ಎಲ್ಲ ಕಂಬಳದ ನೇರ ಪ್ರಸಾರದಲ್ಲಿದ್ದಾರೆ. ಅಲ್ಲೇ ನಡೂರು ಖಂಡಿಕೆ ದಿವಂಗತ ರಾಮ ಪೂಜಾರಿ ಉಪ್ಲಾಡಿ ನಡೂರು ಖಂಡಿಕೆ ತೆಗೆದುಕೊಂಡ ಸಮಯ 10:98. ಅತ್ಯಂತ ಬೇಗ ಒಂದು ಬಹುಮಾನಗಳು ಖಚಿತ ಉಚಿತ. ಹಲೋ, ಸಬ್ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 2. ಸಬ್ ಜೂನಿಯರ್ ಕ್ರಮ ಸಂಖ್ಯೆ 2 ಲವಕುಶ ಈಚೆ ಬನ್ನಿ ಬನ್ನಾಡಿ. ಅಣ್ಣ ಸೆನ್ಸರ್ ಆಗಿಲ್ಲ ಅಣ್ಣ. ಕಿಶೋರ್ ಅವರೇ, ಈಗ ಜಾಹೀರಾತು ಕೊಡ್ಬಹುದು, ಬಿಡ್ಬಹುದು. ಬರ್ಲಿ ಜಾಹೀರಾತು. ಬರೀ ಚಾ ಆಗ್ಲಬಾರದು, ಗೋಲಿ ಬೇಜ್ ಇದ್ರೆ ಮತ್ತು ಒಳ್ಳೇದು. ಆಗೆಲ್ಲ ಧರ್ಮಸ್ಥಳಕ್ಕೆ ಹೋಗುವಾಗ ಬಜಗೋಳಿ ಅಂತ ಕೇಳ್ತಿತ್ತು. ಅಲ್ಲಿ ಚಾ ಕುಡಿಯುವುದೇ ದೊಡ್ಡ ವ್ಯವಸ್ಥೆ. ಹೌದಪ್ಪ. ಆ ಊರಲ್ಲಿ ಚಾ ಕುಡಿಯೋದು ಧರ್ಮಸ್ಥಳಕ್ಕೆ ಹೋಗುವಾಗ. ಸತ್ಯ. 15 ನಿಮಿಷ ಅವಕಾಶ ಇತ್ತು. ಅವ್ರ ಅಲ್ಲಿಂದ ಹೊಡ್ಕೊಂಡು ಬಾಪದವ್ರು ಬಾಪಕತ್ತು. ನೀವು ಸುಳ್ಳು ಹೇಳ್ಬೇಡಿ. ಆಯ್ತಾ? ಆಯ್ತು, ಅವಕಾಶ ಕೊಡುವ ನಿಮಗೆ. ಕೊಡುವ. ಬನ್ನಾಡಿಯಲ್ಲಿ ಮನಸ್ಸು ವಿಶಾಲ. ಹೌದಪ್ಪ. ಬಂದವರಿಗೆಲ್ಲ ಅವಕಾಶ. 5 ಗಂಟೆ ಒಳಗೆ. ನಾಳೆ ಏನಿದೆ? ನಾಳೆ ಕಾಳಗೌಂಟ ಗೊತ್ತಿಲ್ಲ. ಅತ್ಯಂತ ಹೇಳಿಕೆ ಇಲ್ಲದೆ ಅತಿ ಹೆಚ್ಚು ಜನ ಸೇರಿಸಬಲ್ಲಂತ ಒಂದು ಕ್ರೀಡೆ ಅಂದ್ರೆ ಅದೇ. ಅಲ್ಲೇ ಲವಕುಶ ಬನ್ನಾಡಿ ಲವಕುಶ ಇವರ ಕೋಣಗಳು ತೆಗೆದುಕೊಂಡ ಸಮಯ 14:13. ಲವಕುಶ ಬನ್ನಾಡಿ. ಮುಂದಿನ ಸಿದ್ಧತೆಯಲ್ಲಿ ಹಾಗ ಕಿರಿಯ ವಿಭಾಗ. ಅಲೋ ಕಿಶೋರ್ ಅವರೇ, ಅತಿ ಹೆಚ್ಚು ಚಪ್ಪಾಳೆ ಪಡ್ಕೊಂಡಂತ ಏಕೈಕ ಯಜಮಾನಿಕೆ ಅಂದ್ರೆ ಲವಕುಶ ಬನ್ನಾಡಿ. ಒಂದು ಚಪ್ಪಾಳೆ ಕೊಡಬೇಕು. 2 ಜೊತೆ ಕೋಣಗಳ ಯಜಮಾನರು ಲವಕುಶ ಬನ್ನಾಡಿ. ಇಲ್ಲಿಗ ಸಿದ್ಧತೆಯಲ್ಲಿದ್ದಾರೆ. ಕ್ರಮ ಸಂಖ್ಯೆ 14 ಜೂನಿಯರ್ ವಿಭಾಗ. ಕ್ರಮ ಸಂಖ್ಯೆ 14 ಮುದ್ದೂರು ಅಂಕ್ರಾಲು ಅಭಿ ಇದೀಗ ಸಿದ್ಧತೆಯಲ್ಲಿದ್ದಾರೆ. 1 ನಿಮಿಷ ಬಿಡಬೇಡಿ. ಬಿಡುವುದಿಲ್ಲ. ಒಂದು ನಿಮಿಷ. 2 ಆಯ್ತು ಒಟ್ಟು. ಹಲೋ, ಸಿದ್ಧತೆಯಲ್ಲಿದ್ದಾರೆ. ಶಿರೂರು ಮುದ್ದು ಮನೆ ಗೋಪಾಲ್ ನಾಯ್ಕರ ಕೋಣಗಳು ಸಬ್ ಜೂನಿಯರ್ ವಿಭಾಗದಲ್ಲಿ. ಜೂನಿಯರ್ ಸಾರಿ. ಹಲ್ಲು ಬಿತ್ತೀಗ ಅಲ್ಲ? ಹೌದು ಗೊತ್ತಾಯ್ತು ನಮ್ಗೆ. ಜಾಸ್ತಿ ಹೇಳಿರ್ ಹಲ್ಲಿಗೆ ಇಡ್ ಬೀಳ್ತಿತ್ತೀಗ ಗೋಪಾಲಣ್ಣ. ಹಾಗಾಗಿ ಹೇಳಿ ಸಿಟ್ಟಾಗೆ ರಿಪ್ಲೈ ಮಾಡ್ರ. ನಮ್ಮ ಉಪನ್ಯಾಸರು ಚಂದ್ರಶೇಖರ್ ಬಂದಿದ್ದಾರೆ. ಅಲ್ಲೇ ಶಿರೂರು ಮುದ್ದು ಮನೆ ಗೋಪಾಲ್ ನಾಯ್ಕರ ಕೋಣಗಳು. ಶಿರೂರು ಮುದ್ದು ಮನೆ ಮಂಡಾಡಿಯ ಕಂಬಳದಲ್ಲಿ ಬಹುಮಾನಗಳು ಬಾಚಿಕೊಂಡಂತಹ ಮೇಳೆಗಾರಿಕೆ ಶಿರೂರು ಮುದ್ದು ಮನೆ ಗೋಪಾಲ್ ನಾಯ್ಕರ ಕೋಣಗಳು ತೆಗೆದುಕೊಂಡ ಸಮಯ 12:17.
ಹಾ, ಸ್ಪರ್ಧೆಯ ಕೋಣಗಳೆಲ್ಲ ಮುಗ್ದಿದೆ ಇಲ್ಲಿ ಹಲೋ. ಹಲೋ, ಅಣ್ಣ ಇದು ಯಾರದು? ಒಬ್ರು ಸುಬ್ರಹ್ಮ ಅಂಕ್ರಾಲ್ ಇದ್ದಾರೆ, ಅವರಿಗೆ ಮರು ಅವಕಾಶ ಇದೆ. ಕೋಣ ಮುಗ್ಗರಿಸಬೇಕು, ಬರ್ಬೇಕು. ಬೇಗ ಬೇಗ. ತೊನ್ನಾಸೆ ಅವ್ರದ್ದು ಮನೋರಂಜನೆ ಓಟ. ಹಲೋ, ಹಲೋ. ಹಾ, ಈಗ ಅಂಕ್ರಾಲ್ನವ್ರದ್ದು ಕೋಣ ಹಾ. ಅಲ್ಲಿ ಬಿದ್ದಿದೆ ಅಂತೇಳಿ ಹೇಳಿ ಮಧ್ಯದಲ್ಲಿ ಕೆಲವರು ನೋಡಿದ್ದಾರೆ. ಅದರಿಂದ ಅವರಿಗೆ ಪುನಃ ಅವಕಾಶ ಕೊಟ್ಟಿದ್ದೇವೆ. ಅವ್ರು ಒಂದು ಬರ್ತಾ ಚಪ್ಪಾಳೆ ಕೊಡಬೇಕು. ಸರಿ, ಸರಿ, ಕೋಣಗಳು ಸರಿ. ಮುಗ್ಗರಿಸಿದಿಂದಾಗಿ ಒಂದು ಮರು ಅವಕಾಶ. ಕೋಣದ ಮಾಲಕರ ಗಮನಕ್ಕೆ, ನೀವು ಬಿದ್ದದ್ದಿದ್ರೆ ಕೂಡಲೇ ಇಲ್ಲಿ ಬಂದು ತಿಳಿಸಬೇಕು. 4-5 ಬೇರೆಯವರ ಓಟ ಆದ್ಮೇಲೆ ಬಂದು ತಿಳಿಸುವುದಲ್ಲ. ನಿಮ್ಗೀಗ ನಾವು ಬಿದ್ದ ಕೆಲವರು ನೋಡಿದ್ದಾರೆ, ಅದರಿಂದ ಅವಕಾಶ ಕೊಟ್ಟಿದ್ದೇವೆ. ಅಭಿ ಅವರೇ ಹೇಳಿ. ಬಿದ್ದಾಗ ಮೇಲ್ಭಾಗದಲ್ಲಿ ಯಾರಾದ್ರೂ ಪಟ್ಟ ಹೇಳಬೇಕು ಅಲ್ಲ? ಹೌದು. ಹಾ, ನಮ್ಗೆ ಬಿದ್ದಾಗ ಹೌದು, ಕಷ್ಟ. ಕಷ್ಟ ಇದೀಗ ಅಲ್ಲ. ಹಾ. ಓ, ಹೇಳಿ. ಈಗ ತೊನ್ನಾಸೆ ಅವ್ರದ್ದು ತನ್ನಾಸೆ ಮಾಲಕರ ಸಮಾಧಾನಕ್ಕಾಗಿ, ಮನೋರಂಜನೆಗಾಗಿ, ಮಾಲಕರ ಅವ್ರಿಗೆ ಖುಷಿಗೆ. ಖುಷಿಗೆ ಮನೋರಂಜನೆ. ಹಾ, ಇದು ಕೃಷಿ ಅಲ್ಲ. ಖುಷಿಯ ನಾಗಲೋಟ. ಹಾ, ಕೃಷಿ ಖುಷಿಯ ನಾಗಲೋಟ ನಮ್ಮ ಹಾ. ಕಮಲ. ಇದು ಕೃಷಿ ಖುಷಿ. ಹಾ, ಹಬ್ಬ. ಹಾಗೆ ಹರಕೆಯಲ್ಲಿರುವವರು ಓಡಿಸಬಹುದು, ಅವಕಾಶ ಇದೆ. ಅವಕಾಶ ಇದೆ. ಹಾ, 4 ಮನೆಯವರು. ಅವಕಾಶದಲ್ಲಿ ತಂಪಿದೆ, ತಂಪಿದೆ. ಚಳಿ ಚಳಿ ಇದೆ ಈಗ ಸದ್ಯ. ಮೇಲ್ಭಾಗದಲ್ಲಿ ಕಲ್ಲಂಗಡಿ ಹಣ್ಣಿದೆ. ಹಣ ಕೊಟ್ಟು ತಿನ್ಬಹುದು. ಹೌದಪ್ಪ. ಹಾ, ಹಣ ಕೊಡ್ದಿದ್ರೆ ಕೊಡ್ತಾರೆ. ತೊನ್ನಾಸೆ 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 ಅವರ ಆಸೆ ಪೂರೈಸಿದೆ. ಇದು ಓಟ ನನ್ನ ಆಸೆ. ಆಗಮಿಸಿರುವಂತಹ ಎಲ್ಲ ಹಾ. ಬನ್ನಾಡಿ ಬ್ರಹ್ಮ ಬೈದರ್ಕಳ ಕಂಬಳ ಪ್ರೇಮಿಗಳನ್ನ, ಬ್ರಹ್ಮ ಬೈದರ್ಕಳ ಗರಡಿಯ ನಂಬಿದವರನ್ನ, ಹಾಗೆ ಈಗಾಗಲೇ ಆಗಮಿಸಿರುವಂತಹ ಶ್ರೀಯುತ ಮೊಳಹಳ್ಳಿ ಎಂ ದಿನೇಶ್ ಹೆಗಡೆ, ಕಾಂಗ್ರೆಸ್ ಮುಖಂಡರು, ಕುಂದಾಪುರ ವಿಧಾನಸಭಾ ಕ್ಷೇತ್ರ, ಇವರೆಲ್ಲರನ್ನ ಹೃತ್ಪೂರ್ವಕವಾಗಿ ಬನ್ನಾಡಿ ಕಂಬಳಗೆದ್ದೆ 4 ಮನೆಯವರ ಪರವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅಣ್ಣ ಯಾರಣ್ಣ ಇದು? ಮಣೂರು ಮುದ್ದೂರು ಅಂಕ್ರಾಲು ಸುಬ್ರಾಯ ನಾಯ್ಕರ ಕೋಣಗಳು ಇದೀಗ ಸಿದ್ಧತೆಯಲ್ಲಿವೆ. ಓಟಗಾರರಿಗಾಗಿ ಕಾಯ್ತಾ ಇದ್ದಾರೆ. ತುಂಬಾ ಮನೋರಂಜನೆ ಇದೆ ಇಲ್ಲಿ. ಹಾ, ನಾವೆಲ್ಲ ಹೋಗ್ಬೇಕು ಕೊರ್ಗಿಗೆ. ಹೌದು, ಕೊರಗಿ ಕೊರ್ಗಿಗೆ ಇಲ್ಲಿರಬೇಡಿ. ಹೌದಪ್ಪ. ಹಾ, ಅಣ್ಣ ಇದು ಬನ್ನಾಡಿ ಕಂಬಳ. ಹಾಗೆ ಈ ಒಂದು ಕಂಬಳಕ್ಕೆ ಆಗಮಿಸಿರುವಂತಹ ಹೊರಲಾಳಿ ದೊಡ್ಡ ಮನೆ ಕಂಬಳದ ಕುಟುಂಬದವರಾಗಿರುವಂತಹ ಶ್ರೀಯುತ ಜಯಪ್ರಕಾಶ್ ಶೆಟ್ಟಿ ಹಾಗೆ ಸತೀಶ್ ಶೆಟ್ಟಿ, ಇವರನ್ನು ನಾವು ಇಲ್ಲಿ ಗುರುತಿಸಿಕೊಂಡಿದ್ದೇವೆ, ಗೌರವಿಸಿಕೊಳ್ತಾ ಇದ್ದೇವೆ. ಕಿಶೋರ್ ಅವರ ಓ, ಇನ್ನೊಂದೆರಡು ಜೊತೆ ಇರಬಹುದು ಸ್ಪರ್ಧೆಗಲ್ವಾ? ಹೌದು ಹೌದು, ಅದಾದ ಬಳಿಕ ಕಂಬಳ 5 ಗಂಟೆಗೆ ಫಲಿತಾಂಶ ಹೊರಬೀಳುತ್ತದೆ. ಬೀಳ್ತದೆ. ಈಗಾಗಲೇ ಕೆಲವು ಕೋಣದ ಯಜಮಾನರು ನಿರ್ಧಾರ ಆಗ್ತಾ ಇದೆ. ಹಾಗೆ ಈ ಒಂದು ಕೈಂಕರ್ಯದಲ್ಲಿ ತಮ್ಮನ್ನ ಸಂಪೂರ್ಣ ತೊಡಗಿಸಿಕೊಂಡಿರುವಂತಹ ಬನ್ನಾಡಿ ಗರಡಿಯ ಅರ್ಚಕರು ಮತ್ತೆ ಅಲ್ಲಿನ ಸಿಬ್ಬಂದಿ ವರ್ಗದವರಿಗೆ ನಾವು ಆಭಾರಿಯಾಗಿದ್ದೇವೆ. ಅವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಕಿಶೋರ್ ಅವರೇ, ಓ, ಬನ್ನಾಡಿ ಅಂತ ಆಗ ಹೇಳಿದ್ರಿ, ಈ ಕಂಬಳಕ್ಕೋಸ್ಕರ ಒಂದು ಹಾಡು ಮಾಡಿದ್ದಾರೆ ರವಿ ಬನ್ನಾಡಿ ನೇತೃತ್ವ. ಅವ್ರಿಗೊಂದು ಚಪ್ಪಾಳೆ ಕೊಡ್ಬೇಕು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಬನ್ನಾಡಿಯ ಕಂಬಳದ ಒಂದು ಕಂಪನ್ನು ಹಾಡಿನ ಮೂಲಕವಾಗಿ ರವಿ ಬನ್ನಾಡಿ ಅವರಿಗೆ ಗೌರವದ ಶಾಲು ನೀಡಿ ಗೌರವಿಸಿಕೊಳ್ಳುವರೆ ಕೇಳಿಕೊಂಡಿದ್ದೇವೆ. ಬನ್ನಾಡಿಯ ಕಂಬಳದ ಮನೆತನದ ಪರವಾಗಿ ಒಂದು ಸೊಲ್ಲು ಹೇಳಿ ಕಂಬ. ನಮ್ಗೆ ಅದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಹಾ, ನಾವು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದೇವೆ. ಈಗ ಹಾಡೆಲ್ಲ ಹೇಳೋದು ಬಿಟ್ಟಿದ್ದೇವೆ. ಬನ್ನಾಡಿ ಬ್ರಹ್ಮ ಬೈದರ್ಕಳ ಕಂಬಳ ಇಲ್ಲಿಗೆ ಆಗಮಿಸಿರ್ತಾರೆ ಶ್ರೀಯುತ ರವಿ ಬನ್ನಾಡಿ, ಗಿರೀಶ್ ಹೆಗಡೆ ಕುಂದಾಪುರ, ಇವರನ್ನು ಸಹ ಗುರುತಿಸಿಕೊಂಡಿದ್ದೇವೆ. ಆಯೋಜಕರ ಪರವಾಗಿ ಗೌರವಿಸಿಕೊಳ್ತಾ ಇದ್ದೇವೆ. ವೆಲ್ಕಮ್ ಸರ್. ರವಿ ಬನ್ನಾಡಿ ಅವರಿಗೆ ಅಭಿನಂದನೆಗಳು. ನಿಮ್ಮ ಹಾಡು ಇನ್ನಷ್ಟು ಎತ್ತರಕ್ಕೆ ಸಾಗಲಿ, ಇನ್ನಷ್ಟು ಪ್ರಶಸ್ತಿ ಪುರಸ್ಕಾರ ನಿಮ್ಮ ನರಸಿ ಬರಲಿ ಎಂಬ ಹಾರೈಕೊಂದು ಅಭಿನಂದನೆ, ಅಭಿವಂದನೆ. ಹಾಗೆ ದಿನೇಶ್ ಹೆಗಡೆ ಅವರಿಗೆ ಕೂಡ. ಅಂಕ್ರಾಲು ಅಣ್ಣ, ನೀವು ಹೋಗ್ಲಿಕ್ಕಿಲ್ಲ, ನಿಮ್ಮ ಕೋಣ ಓಡಿಸೋರ್ನು ಕೂಡ ಕರ್ಕೊಂಡು ಹೋಗಬೇಕು. ಇವತ್ತು ಏರ್ ಇಂಡಿಯಾ ಎಲ್ಲ ಫುಲ್ ಆಗಿದೆ, ಯಾವುದೂ ಇಲ್ಲ. ಇಂಡಿಗೋ ಕೂಡ ಇಲ್ಲ, ಎಲ್ಲ ಫುಲ್ ಆಗಿದೆ. ಶರತ್ ಮುದ್ದು ಮನೆಯವರು ಹೋಗ್ತಾ ಇದ್ದಾರೆ. ಮುದ್ದಾದ ಮುದ್ದು ಮನೆಯ ಬಾಲಕ ಇನ್ನೂ ಕೂಡ ಮದುವೆ ಆಗಿಲ್ಲ. ಶರತ ಜೋಡುಕೆರೆಯಲ್ಲಿ ಕೂಡ ಶರತ.
ಭರತ, ಗೋಪಿ. ಹಲೋ, ಹಲೋ, 5 ಗಂಟೆಗೆ ಫಲಿತಾಂಶ ಹೊರಬೀಳುತ್ತದೆ. 4 ನಿಮಿಷ ಇದೆ. ಹೌದು. ನೋಂದಣಿ ಮುಕ್ತಾಯಗೊಳ್ತದೆ. ಹಾ, ಹಾ, ಮತ್ತೆ ಅವಕಾಶ ಇಲ್ಲ. ಅಣ್ಣ, ಓ ಆಗ್ತದ? ಒಂದೇ ಕಾರಲ್ಲಿ ಹೋಗುವ ಅಣ್ಣ. ಸಾರಥಿಗಾಗಿ ಕಾಯ್ತಾ ಇದ್ದಾರೆ. ಅಗೌರವೇಶ್ವರ ಮೆಲೋಡಿಯಸ್ ಗ್ರೂಪ್ ಕೋಟ ಇವರ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಕರೋಕೆ ಗಾಯನ. ಬನ್ನಾಡಿ ಬ್ರಹ್ಮ ಬೈದರ್ಕಳ ಕಂಬಳೋತ್ಸವ ಸಾಗಿ ಬರ್ತಾ ಇದೆ. ಇದೀಗ ಸ್ಪರ್ಧಾ ಕಣದಲ್ಲಿ ಅಂಕ್ರಾಲು ಸುಬ್ರಾಯ ನಾಯಕರ ಕೋಣಗಳು ಸ್ಪರ್ಧಾ ಕಣದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದೆ. ಹಲೋ, ಓ ಅಂಕ್ರಾಲು ಬಿಡಬೇಕು. ಒಂದು ಜೊತೆ ಕೋಣ ಯಜಮಾನರ ಹೆಸರಲ್ಲಿದೆ. ಅಕ್ಕ ಹಿರಿಯ ಭಾಗದಲ್ಲಿ ಕ್ರಮ ಸಂಖ್ಯೆ 6 ಸಾಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರರ ಕೋಣಗಳು. ಹಲೋ ಹಲೋ, ಅಲ್ಲೇನಾಗ್ತಾ ಇದೆ? ಏನೂ ಇಲ್ಲ. ಅಗರೇಶ್ವರ ಮೆಲೋಡಿಸ್ ಕೋಟ ಇವರ ಉಡುಪಿ ಜಿಲ್ಲೆ ರಾಜ್ಯ ಮಟ್ಟದ ಕರೋಕೆ ಗಾಯನ ಸ್ಪರ್ಧೆ ಸೀಸನ್ 2 ಧ್ವನಿ ಸಿರಿ ಮುತ್ತೂರು ಅಂಕ್ರಾಲು ಸುಬ್ರಾಯ ನಾಯಕರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿವೆ. ಜೂನಿಯರ್ ವಿಭಾಗದಲ್ಲಿ ಮುತ್ತೂರು ಅಂಕ್ರಾಲು, ಅಂಕ್ರಾಲು ಮುತ್ತೂರು, ಮುತ್ತೂರು ಅಂಕ್ರಾಲು ಸುಬ್ರಾಯ ನಾಯಕರ ಕೋಣಗಳು, ಮುತ್ತೂರು ಅಂಕ್ರಾಲು ಸುಬ್ರಾಯ ನಾಯಕರ ಕೋಣಗಳು. ತೆಗೆದುಕೊಂಡ ಸಮಯ 12:38. ಅಭಿ ಅವರೇ, ಹಲೋ ಹೇಳಿ. ಈ ಭಾಗದಲ್ಲಿ ಹಾ, ಸಾಕಷ್ಟು ಕಂಬಳದ ಶಾಸನಗಳು ಉಂಟಂತೆ. ಹೌದು, ಸಾಕಷ್ಟು ಉಂಟಂತೆ. ಹೌದಾ? ಅವುಗಳ ಬಗ್ಗೆ ಒಂದು ವಿಶೇಷವಾದ ಅಧ್ಯಯನ ಆಗ್ಬೇಕು. ಖಂಡಿತ. ಯಾಕಂತ ಹೇಳಿದ್ರೆ 2000 ವರ್ಷಗಳ ಇತಿಹಾಸ ಇರತಕ್ಕಂತ ಈ ಸಾಂಪ್ರದಾಯಿಕ ಕಂಬಗಳು ನಮ್ಮ ಉಡುಪಿ ಜಿಲ್ಲೆ ಭಾಗದಲ್ಲೇ ಇವೆ ಅಂತ ಹೇಳಿದ್ರೆ ಅದು ನಮ್ಗೆ ಹೆಮ್ಮೆ. ಖಂಡಿತ. ಹಾ, ಅದರ ಹಿನ್ನೆಲೆ ಆಚರಣೆಗಳ ಬಗ್ಗೆ ಒಂದಿಷ್ಟು ಅಧ್ಯಯನಗಳು ನಡೆದ್ರೆ ಆ ಬಗ್ಗೆ ನಮಗೆಲ್ಲ ಯುವಕರಿಗೆ ಒಂದಿಷ್ಟು ತಿಳುವಳಿಕೆ ಮತ್ತು ಅದರ ಅರಿವು ಮೂಡುತ್ತದೆ. ಖಂಡಿತ. ಹಾ, ಅಣ್ಣ ಯಾರಿದ್ದಾರೆ ಸ್ಪರ್ಧಾ ಕಣದಲ್ಲಿ? ಮನರಂಜನೆ ಸ್ವಾಮಿಧಾಮ, ಒಳಕಟ್ಟು ಕುಂಬಾಶಿ, ಶ್ರೀನಿಧಿ ಮಣೂರು, ಸಂತೋಷ್ ಪೂಜಾರರ ಕೋಣಗಳು. ಮನರಂಜನೆ ಹರಕೆ ಹರಕೆ ಪರಕೆ. ಹಲೋ, ಓ ಸಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರರ ಕೋಣಗಳು. ಬಹುಶಃ ಶ್ರೀಯುತ ಗಣೇಶ್ ಪೂಜಾರು ಓರ್ವ ಆಟೋ ಚಾಲಕರು. ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಭೂಮಿಯನ್ನು ಉಳುಮೆ ಮಾಡಿ ಈ ವರ್ಷ ಲಕ್ಷಕ್ಕೂ ಮಿಕ್ಕಿ ಆದಾಯ ಪಡೆದಂತ ಏಕೈಕ ಕೃಷಿಕರನ್ನು ಚಪ್ಪಾಳೆ ಕೊಡಬೇಕು. ಸಾಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರಿ ಅವರು. 3 ಟಿಲ್ಲರ್ ಇದೆ, 7 ಬೈಕ್ ಇದೆ, 2 ಕಾರ್ ಇದೆ. ಗಣೇಶ್ ಪೂಜಾರಿ ಸಾಸ್ತಾನ ಪಾಂಡೇಶ್ವರ. BPL ಕಾರ್ಡ್ ಉಂಟಾ? ಅದು ಇದೆ. ಹಾ, ನಮ್ಮ ಗಣೇಶ್ ಅಣ್ಣ ಅಂದ್ರೆ ಹಾಗೆ. ಬಹುಶಃ ನಾವು ಇವತ್ತು ಕಂಬಳಕ್ಕೆ ಬರಬೇಕಾದ್ರೆ ಮೂಲ ಕಾರಣ ನಮ್ಮ ಗಣೇಶ್ ಪೂಜಾರು. ಹೌದು. ತದನಂತರ ನಾವು ಹೊಸಕೇರಿಯಾಗೆ ಸಬಾರ್ಗುರು ಶಾಂತರಾಮ್ ಶೆಟ್ರು ಮೈಕ್ ಕೊಟ್ರು. ಇವತ್ತು ಮೈಕ್ ಕೊಟ್ಟ ಮೇಲೆ ಗೊತ್ತಾಯ್ತು ಗಣೇಶ್ ಅಣ್ಣನಿಂದಲೇ ಆರಂಭ. ಖಂಡಿತ. ಹಾ, ಹೋಗುವಾಗ ವಂಡರ್ ಕಂಬಳಕ್ಕೆ ಕರ್ಕೊಂಡು ಹೋಗ್ತಿದ್ರು, ಎಡ್ತಾಡಿ ಕರ್ಕೊಂಡು ಹೋದ್ರು. ಹಾ, ಒಂದು ಸಿಂಗಲ್ ಬನ್ ಮಾತ್ರ ಇತ್ತು ನಮ್ಗೆ ತಿನ್ಲಿಕ್ಕೆ. ಹಾ, ಇವಾಗ ನಿಮ್ಗೆ ಮನ್ಸಿತ್ತು, ನಿಮ್ಗೆ ಸಿಂಗಲ್ ಬನ್ಸ್ ಕೊಟ್ರು. ಹೌದಪ್ಪ. ಹಾ, ಅದು ಗಣೇಶ್ ಅಣ್ಣನ ಮಹಿಮೆ. ಖಂಡಿತ. ಇವತ್ತು ನಾವು ಹೆಮ್ಮೆ ಪಡಬೇಕು. ಗಣೇಶ್ ಪೂಜಾರಿ ಅವರ ಮಗ ಜೋಡುಕೆರೆ ಕಂಬಳದಲ್ಲಿ ಈಗಾಗಲೇ ಅವ್ರದ್ದು ಇನ್ನೊಂದು ಯಜಮಾನಿಗೆ ಕೋಣ ಬೋಳದ ಗೊತ್ತು ಜೊತೆ ಸೆಮಿಫೈನಲ್ ನಲ್ಲಿದ್ದಾರೆ. ದೊಡ್ಡ ಗೊತ್ತು ಎಲ್ಲ ಗೊತ್ತು ಇದೆ. ಆಗಮಿಸಿರುವಂತಹ ಎಲ್ಲ ಕಂಬಳಾಭಿಮಾನಿಗಳನ್ನ, ಬನ್ನಾಡಿ ಒಡ್ಡರ್ಸೆ ಅಚ್ಚಾಡಿ ಕಾವಡಿಯ ಕಂಬಳಾಭಿಮಾನಿಗಳನ್ನ, 7ನೇ ಒಡ್ಡರ್ಸೆ ಗ್ರಾಮ ಪಂಚಾಯತ್ ಇದರ ಅಧ್ಯಕ್ಷರು ಮತ್ತು ಕಿಶೋರ್ ಅವರ ಸರ್ವ ಸದಸ್ಯರನ್ನ ಇಲ್ಲಿ ನಾವು ಗುರುತಿಸಿಕೊಂಡಿದ್ದೇವೆ, ಗೌರವಿಸಿಕೊಳ್ತಾ ಇದ್ದೇವೆ. ಹಲೋ. 7ನೇ ಒಡ್ಡರ್ಸೆ ಪಂಚಾಯತ್ ಅವರ ಒಂದು ಕಸ ನಿರ್ವಹಣೆ
ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಹಲೋ, ಅವರಿಗೆ ಹಲೋ, ಕಂಬಳ ಕಿಶೋರ್. ಸಮಿತಿಯ ಪರವಾಗಿ ಅತ್ಯಂತ ಹೃದಯ ಸ್ಪರ್ಶಿಯಾದ ಗಣೇಶ್ ಪೂಜಾರಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. 30 ವರ್ಷದಿಂದ ಅವ್ರು ಮಾತಾಡ್ಕೊಳ್ಳಿ. ಹೇಳಿ ಹೇಳಿ. ಗಣೇಶ್ ಪೂಜಾರ್ ಅವರು ಸಾಕಷ್ಟು ಸಾಧನೆ ಮಾಡಿದವರು. ಹಾಲಾಗೆ ಹಗ್ಗ ಹಿರಿಯ ಹೀಗೆಲ್ಲ ಭಾಗದಲ್ಲಿ ಬಹುಮಾನಗಳನ್ನು ಪಡ್ಕೊಂಡವರು. ಹೌದು, ಕಂಬಳ ಕ್ಷೇತ್ರದ ಉತ್ಸಾಹಿ. ಹೌದಪ್ಪ. ಕಂಬಳ ಕೋಣಗಳ 4 ಜನ ಕೋಣಗಳು ಕಟ್ಟಂತ ಯಜಮಾನರು ಕೂಡ ಹೌದು. ಹೌದು ಹೌದು ಹೌದು. ಹಾಗೆ ಮನೆಯ ಗೂಡಲ್ಲಿ 37 ಕೋಳಿಗಳಿವೆ. ಅದು ಕೂಡ ಹೆಮ್ಮೆ ಅವರಿಗೆ. ಹೌದು, ಓರ್ವ ಕುಕ್ಕುಟ ಪ್ರೇಮಿ. ಮತ್ತೆ ತೊನ್ನಾಸೆ. ತೊನ್ನಾಸೆ, ನಿನ್ನಾಸೆ. ಹಾ, ತೊನ್ನಾಸೆ, ತೊನ್ನಾಸೆ, ಅನ್ನಾಸೆ ಎಕ್ಸ್ಪ್ರೆಸ್ 11.91 ಮನೋರಂಜನೆ. ಹಲೋ, ಓ ಸ್ಪರ್ಧೆಯಲ್ಲಿ ಹಗ್ಗ ಹಿರಿಯ ಬಿಡ್ಬೇಕಣ್ಣ. ಬಿಡ್ತಾ ಇದ್ದಾರೆ. ಗಣೇಶ್ ಪೂಜಾರಿ ಬೇಗ ಬಿಡ್ಬೇಕು. ನಿಮ್ಗೆ ಎಲ್ಲದರಲ್ಲೂ ಬಂಪರ್ ಇದೆ ಅಂತೆ ಗಣೇಶ್ ಪೂಜಾರಿ. ಕಿಶೋರ್ ಅವರೇ, ಬಂಪರ್ ಟು ಬಂಪರ್ ಇನ್ಶೂರೆನ್ಸು ಇದೆ. ಹೌದಪ್ಪ. ಏನಂದ್ರೆ ಮನೆ ಕೋಣ ಅವರದ್ದೇ, ಹೌದು. ಸ್ಪರ್ಧೆ ಕೋಣ ಅವರದ್ದೇ, ಎಲ್ಲವೂ ಅವ್ರದ್ದೇ. ಎಲ್ಲ ಅವರದ್ದೇ, ಬನ್ನಾಡಿ ಅವರದ್ದೇ. ಗೊತ್ತಾಯ್ತು, ಬರುವ ನಗುವೆ ಹಾಗಿತ್ತು. ಬನ್ನಾಡಿ ನಾಡಿ ಮಿಡಿತವೇ ಅವರು. ಹಾಗೆ ಹಾಗೆ ಖುಷಿ ಇದೆ ಅವರಿಗೆ. ಹೌದಪ್ಪ. ವಿಜಯ್ ಕುಮಾರ್ ಶೆಟ್ಟಿ ಗುತ್ತಿಗೆದಾರರು ಕೊತ್ತಾಡಿ ಸ್ಪರ್ಧಾಗಳಿಂದ ಓಟ ಹಗ್ಗ ಓಟದ ಕಿರಿಯದಲ್ಲಿದ್ದಾರೆ. ಇದೀಗ ಸ್ಪರ್ಧಾಕರಣದಲ್ಲಿ ಹಗ್ಗ ಹಿರಿಯ ವಿಭಾಗ. ಅಲ್ಲ, ಸ್ಪರ್ಧೆ ಮುಗಿದಿಲ್ಲ, ಇನ್ನೊಬ್ರು ಬರ್ತಾ ಇದ್ದಾರಂತೆ. ಬರ್ಲಿ. ಸರಿ ಸರಿ. ಅಣ್ಣ, ಸ್ಪರ್ಧೆಗೆ ಯಾರಿದ್ದಾರೆ ಹೆಸರು ಕೊಡ್ಬೇಕು. ನೀವು ಬಂದ್ರೆ ಆಗೋದಿಲ್ಲ. ಹೆಸರನ್ನು ಆದಷ್ಟು ಬೇಗ ನೋಂದಾಯಿಸಿಕೊಳ್ಬೇಕು. ಈಗಾಗಲೇ ಕಂಬಳ ಕೂಟಕ್ಕೆ ಬಂದವರಿದ್ರೆ. ಹಲೋ, ಓ ಎಂತ ಬತ್ತೈಕಂ ತಕಂತೈಕಂದ ಹಂಗಲ್ಲ, ಬಂದ್ರೆ ತಕೊಂಡ್ಕತ್ತಲ್ಲ. 5 ಗಂಟೆ ಒಳಗೆ 5 ಆಯ್ತಲ್ಲ ಈಗ. ಅಲ್ಲೇ ಸಾಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರ್ನ ಸಾಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರಿ ಅವರ ಕೊಂಡು ತೆಗೆದುಕೊಂಡ ಸಮಯ 11.27. ಸಸ್ಥಾನ ಪಾಂಡೇಶ್ವರ. ಕಿಶೋರ್ ಪಾಂಡೇಶ್ವರ. ಹಾ, ಸರಿ ಅಲ್ವಾ? ಸರಿ. ನಮ್ದೇ. ಹಾ ಅಣ್ಣ, ಇದ್ಯಾರ್ದಣ್ಣ? ಬರ್ಬೇಕಷ್ಟೇ. ಅವರಲ್ಲೂ ತೋಟದ ಮನೆ ಕಾವಡಿ ಅಶ್ವಶೇಟರ್ನ ಕೋಣಗಳು. ತೋಟದ ಮನೆ ಅವರಲ್ವಾ? ಸರಿ ಆಯ್ತು. ನಾಳೆ ಒಂದು ಕಂಬಳ ಇದೆ, ನಾಡ್ದಿಂದ ಸಂಬಳ ಇದೆ. ಅಲೋ, ಓ ಬ್ರಹ್ಮ ಬೈದರ್ಕಳ ಬನ್ನಾಡಿ ಕಂಬಳೋತ್ಸವ ಅಂತಿಮ ಹಂತದಲ್ಲಿದ್ದೇವೆ. ಸಾಕಷ್ಟು ಕೋಣಗಳ ಸುಂದರ ಸ್ಪರ್ಧಾಪಟಗಳನ್ನು ಮುಗಿಸಿಕೊಂಡು ಇದೀಗ ಸ್ಪರ್ಧಾ ಕಣಕ್ಕಾಗಿ ಕರೆಯ ಒಳಭಾಗದಲ್ಲಿ ಬರ್ತಾ ಇದ್ದಾರೆ ಹವ್ರಾಲು ಬಳಗ. ಸಾಕಷ್ಟು ಸುಂದರ ತಯಾರಿಗಳೊಂದಿಗೆ ಹಲವು ದಿನಗಳ ಮುಂಚಿತವಾಗಿ ಈ ಭಾಗದಲ್ಲಿ ಸುಸಜ್ಜಿತ ವ್ಯವಸ್ಥೆಗಳನ್ನು ಮಾಡಿಕೊಂಡಂತ ಬನ್ನಾಡಿ ಕಂಬಳೋತ್ಸವದವರು ಪ್ರತಿ ವರ್ಷವೂ ಕಂಬಳ ಬಂತೆಂದರೆ ಸಾಕು ಈ ಭಾಗದ ಎಲ್ಲರಿಗೂ ನಲ್ಮೆಯ ಪ್ರೀತಿಯ ಸ್ವಾಗತವನ್ನ ಕೋರಿಕೊಂಡು ಈ ಭಾಗದಲ್ಲಿ ಸಂಭ್ರಮಯುತ ಕಂಬಳವನ್ನ ಆಯೋಜಿಸುವ ಕೀರ್ತಿ ಬನ್ನಾಡಿ ಕಂಬಳದ ಮನೆಯವರದು. ಒಂದು ಹಬ್ಬದಂತೆ ಈ ಭಾಗದಲ್ಲಿ ಕಂಬಳವನ್ನ ಪ್ರತಿ ವರ್ಷವೂ ಆಯೋಜಿಸಿಕೊಂಡು ಬಂದಂತ ಕೀರ್ತಿ. ಆರಾಧನಾ ಪದ್ಧತಿಗಳನ್ನ ಗೌರವಿಸಿಕೊಂಡು ವಿಧಿವಿಧಾನಗಳನ್ನ ಚಾಚು ತಪ್ಪದೆ ಮಾಡಿ ಈ ಭಾಗದಲ್ಲಿ ಕಂಬಳ ಸಂಸ್ಕೃತಿ ಉಳಿಸುವಲ್ಲಿ ಬೆಳೆಸುವಲ್ಲಿ ಅವಿನಿರತ ಸೇವೆಯನ್ನ ಸ್ಮರಿಸಿಕೊಂಡು ಬನ್ನಾಡಿ ಕಂಬಳೋತ್ಸವದ ಮನೆಯವರಿಗೆ ಈ ಒಂದು ಕಂಬಳವನ್ನ ಇಷ್ಟೊಂದು ಒಪ್ಪ ಓರಣ ಅಚ್ಚುಕಟ್ಟಾಗಿ ಮಾಡಿರುವಂತಹ ಶ್ರೇಯ ಬನ್ನಾಡಿ ಕಂಬಳಗದ್ದೆ ಮನೆ ಅಶೋಕ್ ಕುಮಾರ್ ಶೆಟ್ಟಿ ಅವರಿಗೆ ಸಲ್ತದೆ. ಹಾಗೆ ಈ ಒಂದು ಕೈಕೇರಿದಲ್ಲಿ ತಮ್ಮನ್ನ ಸಂಪೂರ್ಣ ತೊಡಗಿಸಿಕೊಂಡಿರುವಂತಹ ಬನ್ನಾಡಿ ಕಂಬಳಗದ್ದೆ 4 ಮನೆಯವರು ಸಹ ಭಾಜನರಾಗ್ತಾರೆ. ಹಾಗೆ ಬನ್ನಾಡಿ ಬ್ರಹ್ಮ ಬೈದರ್ಕಳ ಕಂಬಳ ಸಮಿತಿ ಇದರ ಅಧ್ಯಕ್ಷರು
ಸರ್ವ ಸದಸ್ಯರು ಸಹ ಈ ಒಂದು ಕಂಬಳವನ್ನ ನಭುತೋ ನಭವಿಷ್ಯತಿ ಎನ್ನುವ ರೀತಿಯಲ್ಲಿ ಸಂಪನ್ನಗೊಳಿಸಲಿಕ್ಕೆ ಅವರ ಶ್ರಮ ತುಂಬಾ ಇದೆ. ಅಣ್ಣ, ಹಗ್ಗದ ಓಟಗಾರರು ಬರ್ಬೇಕಾದಷ್ಟು ಬೇಗ. ಅವರಲ್ಲ ಅವರು ಕಾಯ್ತಾ ಇದ್ದಾರೆ. ಶರತ್ ಬೇಗ ಬನ್ನಿ. ಬನ್ನಾಡಿಯಲ್ಲಿಂದು ಜನಪದ ಕ್ರೀಡೆ ಕಂಬಳ ಸಂಭ್ರಮ. ಹಲವಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಭಾಗದ ಹೆಮ್ಮೆಯ ಬನ್ನಾಡಿ ಕಂಬಳೋತ್ಸವ ನಮ್ಮ ಉಡುಪಿ ಜಿಲ್ಲೆಗೆ ಹಲವು ಕ್ಷೇತ್ರಗಳಲ್ಲಿ ವಿಶೇಷ ಕೊಡುಗೆಯನ್ನು ನೀಡಿ ಪರಿಚಯಿಸಿದಂಥ ಕೀರ್ತಿ ಬನ್ನಾಡಿ ಗ್ರಾಮದವರದು. ಅಭಿ ಅವರೇ, ಹಲೋ. ಹಲೋ ಅಭಿ ಅವರು, ಹಲೋ. ಏನಾದರೂ ಚಟಾಕಿ? ಏನಿಲ್ಲ, ಈಗ ಪಟಾಕಿ ಆಗ್ಲಿಕ್ಕೆ ಸಂಜೆ ಆಗ್ಲಿಲ್ಲ. ಹೌದು. ಹಾ, ಬಿಟಾಕಿ ಏನಾದರೂ ಹಾಡು ಹೇಳಬೇಕು. ಚಳಿಗೆ ಗಂಟಲು ಹೋಗಿದೆ. 7ವರೆಗೆ ತುಟ್ಟೆ ಒಣಗ್ತದೆ. ಹಾ, ಯಾರಣ್ಣ ಇದು? ಹೌರಾಲ್ನವರು. ಅಲ್ಲಿ ಇದು ಆ ಭಾಗದಲ್ಲಿ ಹೊಸ ನೋಂದಾಣಿ 10 ಹೋಯ್ತು. ಜಿಗಿದ ಚಿಗರೆ. ವಿಜಯ್ ಕುಮಾರ್ ಶೆಟ್ಟಿ. ಹಾ ಅಣ್ಣ, ಕೊತ್ತಾಡಿ. ಬಿಡಿ 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 ಅಣ್ಣ, ಸ್ಪರ್ಧೆಗೆ ಬರ್ತಾ ಇದ್ದಾರೆ ವಿಜಯ್ ಕುಮಾರ್ ಶೆಟ್ಟಿ. ನಗ. ಶಾಂತರಾಮ ಶೆಟ್ಟಿ ಬಾರ್ಕೂರ್ ಅವರು ನಮ್ಮೊಂದಿಗಿದ್ದಾರೆ. ಬಡಗುತಿಟ್ಟಿಗೆ ತನ್ನದೇ ಆದ ವೈಶಿಷ್ಟ್ಯವನ್ನ ಜೋಡುಕೆರೆ ಕಂಬಳದಲ್ಲಿ ನೀಡಿರುವಂತಹ ಶ್ರೇಯ ಇವರಿಗೆ ಸಲ್ತದೆ. ಇವರನ್ನು ಸಹ ಬನ್ನಾಡಿ ಬ್ರಹ್ಮ ಬೈದರ್ಕಳ ಕಂಬಳದ ಪರವಾಗಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸೂರ್ಯ ಕರೆಟ್ ಹೊಸ್ಮಾರ ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ನ 1 ನಂಬರ್ನಲ್ಲಿ ಚಂದ್ರ ಕರೆಟ್ ನಾವಿರ್ದ ಮಲ್ಲ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ. ಚಂದ್ರ ಕರೆತ್ತ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ನ 1 ನಂಬರ್ಲು ಭಾಗವಹಿಸಾಯನ 35 ಜೊತೆ ನಾವಿರ್ದ ಮಲ್ಲ ವಿಭಾಗದ ಏರ್ಲೇಡು ಸೆಮಿಫೈನಲ್ ವಿಭಾಗದ ಫೈನಲ್ ಪ್ರವೇಶ ಮಾಡ್ತಿರುವ ಹಲೋ ಶ್ರೀ ರತ್ನ ಸದಾ. ಹಲೋ. ಜೂನಿಯರ್ ವಿಭಾಗ ಹೌರಾಲು ತೋಟದ ಮನೆಯವರು ಸ್ಪರ್ಧಾಕಣದಲ್ಲಿದ್ದಾರೆ. ಹೌರಾಲು ತೋಟದ ಮನೆ ಅಶ್ವಥ್ ಶೆಟ್ಟಿ. ಹೌರಾಲು ತೋಟದ ಮನೆ. ಸೆನ್ಸರ್ ರೆಡಿ ಇದೆಯಲ್ಲ? ಹಾ, ಸೆಮಿಫೈನಲ್ ಇವರಿಗೆ. ಫೈನಲ್ ಪ್ರವೇಶ ಮಾಡ್ತಿನ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟನ 1ನೇ ನಂಬರ್ದಲ್ಲಿ ಗಿಡನಾರು ಬೈಂದೂರು ವಿವೇಕ್ ಪೂಜಾರು. ತೋಟದ ಮನೆ ಹೌರಾಲು. ಹಲೋ. ತೋಟದ ಮನೆ ಹೌರಾಲು ತೋಟದ ಮನೆ ಹೌರಾಲು ಅಶ್ವಥ್ ಶೆಟ್ಟನ ಕೋಣಗಳು. ತೋಟದ ಮನೆ ಹೌರಾಲು ಅಶೋಕ್ ಶೆಟ್ಟರ ಕೋಣಗಳು. ಅಶ್ವಥ್ ಶೆಟ್ಟಿ ಹೌರಾಲು ತೋಟದ ಮನೆ ಎಕ್ಸ್ಪ್ರೆಸ್ ಹೌರಾಲು 11.23 ತೋಟದ ಮನೆ ಹೌರಾಲು. ಹಲೋ, ಯಾರಿದ್ದಾರೆ ಸ್ಪರ್ಧಾ ಕಣದಲ್ಲಿ? ಮುಂದಿನ ತಯಾರಿಯಲ್ಲಿ ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 10 ವಿಜಯ್ ಕುಮಾರ್ ಶೆಟ್ಟಿ ಗುತ್ತಿಗೆದಾರರು ಕೊತ್ತಾಡಿ ವಿಜಯ್ ಕುಮಾರ್ ಶೆಟ್ಟರ್ನ ಕೋಣಗಳು ಗುತ್ತಿಗೆದಾರರು. ಬಹುಶಃ ವಿಜಯ್ ಕುಮಾರ್ ಶೆಟ್ರು ಸಿವಿಲ್ ಕಾಂಟ್ರಾಕ್ಟರ್ ಅನ್ಸುತ್ತೆ. ಸಾಕಷ್ಟು ಹೂಡಿಕೆ ಈ ವರ್ಷ ಕಂಬಳದ ಮೇಲೆ ಹಾಕಿದ್ದಾರೆ, ನೋಡಬೇಕು. ವಿಜಯ್ ಕುಮಾರ್ ಶೆಟ್ಟಿ ಗುತ್ತಿಗೆದಾರರು ಇವರ ಕೋಣಗಳು. ಸೂರ್ಯಗರಟಿ ವಿಷ್ಣುಮೂರ್ತಿ ದೇವತಾ ಚಂದ್ರಗರಟಿ ಕಾಂತಾವರ ಅಂಬೋಡಿ ಮಾರ್ರಿ. ಸೂರ್ಯಕರೆತ್ತ ಶ್ರೀ ವಿಷ್ಣುಮೂರ್ತಿ ದೇವತಾ ಬಿಳಿಯೂರು ಮೇಕಿನ ಮನೆ
ದಿವಾಕರ ಗಣಪ ಭಂಡಾರನ ಇರಲು ಪನ್ಪೆ 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 ಭಾಗವಹಿಸೋದನ್ನ ನಾವರ್ದ ಎಲ್ಲಿ ನೂತ್ತ 10 ಜೊತೆ ಎರಲೆಡೆ ನೂತ್ತ ನೇಗಿಲು 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 ಹಿರಿಯ 35 ಓ ಸ್ಪರ್ಧೆಗೆ ಯಾರಿದ್ದಾರಣ್ಣ ಬೇಗ? ಜೂನಿಯರ್ ವಿಭಾಗ ಕ್ರಮ ಸಂಖ್ಯೆ 10. ಹಾ ಹೇಳಿ. ವಿಜಯ್ ಕುಮಾರ್ ಶೆಟ್ಟಿ ಕೊತ್ತಾಡಿ ಗುತ್ತಿಗೆದಾರರು, ಕೊತ್ತಾಡಿ ವಿಜಯ್ ಕುಮಾರ್ ಶೆಟ್ಟರ್ನ ಕೋಣಗಳು, ಕೊತ್ತಾಡಿ ವಿಜಯ್ ಕುಮಾರ್ ಶೆಟ್ಟರ್ನ ಏರ್ಲು. ಕೊನೆ ಸ್ಪರ್ಧೆ. ಇದಾದ ಬಳಿಕ ಹಗ್ಗ ಕಿರಿಯ ಕೊತ್ತಾಡಿ ವಿಜಯ್ ಕುಮಾರ್ ಶೆಟ್ಟಿ ಅವರ ಕೋಣಗಳು, ಕೊತ್ತಾಡಿ ವಿಜಯ್ ಕುಮಾರ್ ಶೆಟ್ಟಿ ಅವರ ಕೋಣಗಳು, ಕೊತ್ತಾಡಿ ರಂಜಿತ್ ರವರ ಒಟ್ಟಗಾರಿಕೆ. ಕೊತ್ತಾಡಿ 12-4-1 12-1 ಇಲ್ಲಿಗೆ ಅಣ್ಣ ಸ್ಪರ್ಧೆ ಮುಗೀತಲ್ಲ ಯಜಮಾನರು? ಕಂಬಳದ ಸಂಘಟಕರು ತಿಳಿಸ್ಬೇಕು ನಮಗೆ, ಕಂಬಳದ ಸಂಘಟಕರು ತಿಳಿಸ್ಬೇಕು. ಅಶೋಕ್ ಕುಮಾರ್ ಶೆಟ್ರು ದಯವಿಟ್ಟು ಈ ವಾಕ್ಯ ಬರಬೇಕು. ಈಗಾಗಲೇ ಎಲ್ಲ ಕೋಣಗಳ ಓಟಗಳು ನಾವು ಪೂರ್ಣೈಸಿಕೊಂಡಿವಿ. ಇನ್ನು ಯಾವುದಾದ್ರೂ ಇದ್ರೆ ದಯವಿಟ್ಟು ತಿಳಿಸ್ಬೇಕು. ಇನ್ನು ಕೇವಲ 2 ನಿಮಿಷದಲ್ಲಿ ತಿಳಿಸ್ತೇವೆ. ಮನೆ ಕೋಣೆ ಇರಲಿ, ಸ್ಪರ್ಧೆಗೆ ಕೇಳ್ತಾ ಇರುದಣ್ಣ. ಅಲಗೆ, ಹಗ್ಗ, ಹಿರಿಯ, ಸಬ್ ಜೂನಿಯರು, ಹಿರಿಯ, ಕಿರಿಯ ಎಲ್ಲ ಬೇಕು. ಮನೆಯಲ್ಲಿದ್ದು ಕೋಣ ಬೇಡ ಅಣ್ಣ. ಇಲ್ಲಿ ಬಂದ ಕೋಣ ಗದ್ದೆಗೆ ಬಂದು ಇಳಿದು ಸ್ಪರ್ಧೆಗೆ ಹೆಸರು ಕೊಟ್ಟವರಿಗೆ ಮಾತ್ರ ಅವಕಾಶ. ಅಲೋ ಓ ಬಹಳಷ್ಟು ಸಂಭ್ರಮದಿಂದ ಕಿಶೋರ್ ಅವರೇ, ಓ ಹಗ್ಗ ಹಲಗೆ ವಿಭಾಗದಲ್ಲಿ ಈಗಾಗಲೇ ಒಟ್ಟು 4 ಜೊತೆ ಯಜಮಾನರು ಬನ್ನಾಡಿ ಕಂಬಳದಲ್ಲಿ ಭಾಗವಹಿಸಿ ತೃತೀಯ ಬಹುಮಾನವನ್ನು 11.69 ಕ್ರಮಿಸಿ ಈ ವರ್ಷದ ಮನ್ನಾಡಿ ಕಂಬಳದಲ್ಲಿ ತೆಕ್ಕಟ್ಟೆ ಮೇಲುಗುಡ್ಡೆ ಮನೆ ದಿವಂಗತ ಆನಂದ ದೇವಾಡಿಗರಿಗೆ 3ನೇ ಬಹುಮಾನ. ಚಪ್ಪಾಳೆ ಕೊಡಬೇಕು. ಈ ವರ್ಷದ ಕಂಬಳದಲ್ಲಿ 3ನೇ ಬಹುಮಾನ ತೆಕ್ಕಟ್ಟೆ ಮೇಲುಗುಡ್ಡೆ ಮನೆ ಆನಂದ ದೇವಾಡಿಗರಿಗೆ. ಈ ವರ್ಷದ ಕಂಬಳದಲ್ಲಿ ಹಲಗೆ ಭಾಗದಲ್ಲಿ 11.56 ಅಂತರದಲ್ಲಿ ಓಡಿ ಕ್ರಮ ಸಂಖ್ಯೆ 4 ಹಿರಿಯ ಪೂಜಾರಿ ಉಪ್ಲಾಡಿ ತೆಂಕಬೆಟ್ಟಿಗೆ 2ನೇ ಬಹುಮಾನ. ಈ ವರ್ಷದ ಹಲಗೆ ಭಾಗದಲ್ಲಿ ಕ್ರಮ ಸಂಖ್ಯೆ 1 11.27 ಅಂತರದಲ್ಲಿ ಓಡಿ ಈ ವರ್ಷದ ಬನ್ನಾಡಿ ಕಂಬಳದಲ್ಲಿ 1ನೇ ಬಹುಮಾನ ಬಾರ್ಕೂರು ಶ್ರೀ ಶಾಂತರಾಮ ಶೆಟ್ಟರಿಗೆ ಬನ್ನಾಡಿ ಕಂಬಳದಲ್ಲಿ ಈ ವರ್ಷ 1ನೇ ಬಹುಮಾನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾರೋಪ ಸಮಾರಂಭ ಜರುಗಲಿದೆ. ಕೋಣ ಪ್ರಶಸ್ತಿಯನ್ನು ಪಡೆದಿರುವಂತಹ ಕೋಣದ ಮಾಲೀಕರಿಗೆ ಇಲ್ಲಿ ಪ್ರಶಸ್ತಿ ಪ್ರದಾನ ನಡೆಯಲಿಕ್ಕಿದೆ. ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕು. ಹಾಗೆ ಹಗ್ಗ ಒಟ್ಟ ಕಿರಿ ಭಾಗದಲ್ಲಿ ಒಟ್ಟು ಹಾಗೆ ಸಾಧಕರಿಗೆ ಸನ್ಮಾನ ಇದೆ, ಅದನ್ನು ಸಹ ಕಣ್ತುಂಬಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನೇನು ಸಮಾರೋಪ ಸಮಾರಂಭ ಬನ್ನಾಡಿ ಗರಡಿಯ ಭಕ್ತವರಂದ ಭಗವದ್ ಭಕ್ತರು ಈ ಒಂದು ಕೊನೆಯ ಕಾರ್ಯಕ್ರಮವನ್ನ ತಮ್ಮ ಕಣ್ತುಂಬಿಸಿಕೊಳ್ಬೇಕು. ತನ್ಮುಖೇನವಾಗಿ ಸಾಧಕರ ಸಾಧನೆಯನ್ನ ಸಂತೋಷ್ ಮಾಸ್ಟರ್ 1 ನಿಮಿಷ. ಬನ್ನಾಡಿ ಕಂಬಳದಲ್ಲಿ ಹಗ್ಗ ಓಟ ಕಿರಿ ಭಾಗದಲ್ಲಿ ಒಟ್ಟು 18 ಜೊತೆ ಯಜಮಾನರು ಪಾಲನ್ನು ಪಡ್ಕೊಂಡಿದ್ದಾರೆ. 1ನೇ ಬಹುಮಾನ 10.42 ಅಂತರದಲ್ಲಿ ಓಡಿ ಕ್ರಮ ಸಂಖ್ಯೆ 11 ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸಪೂಜಾರಿ ಅವರಿಗೆ 1ನೇ ಬಹುಮಾನ. ಈ ವರ್ಷದ ಹಗ್ಗ ಕಿರಿ ಭಾಗದಲ್ಲಿ ಹಗ್ಗದ ಓಟದಲ್ಲಿ 10.72 ಬೈಂದೂರು ಸಸಿತ್ಲು ವೆಂಕಟ ಪೂಜಾರಿ ಅವರಿಗೆ 1ನೇ ಬಹುಮಾನ. 11.06 ಅಂತರದಲ್ಲಿ ಬೈಂದೂರು ಸಸಿತ್ಲು ವೆಂಕಟ ಪೂಜಾರಿ ಬಿಗೆ 2ನೇ ಬಹುಮಾನ. ಸಾಸ್ತಾನ ಪಾಂಡೇಶ್ವರ ಗಣೇಶ ಪೂಜಾರಿಗೆ ಕೊನೆಯ ಕ್ಷಣದಲ್ಲಿ ತೃತೀಯ ಬಹುಮಾನ. ಆಯೋಜಕರಲ್ಲಿ ವಿನಂತಿ, ಸಭಾ ಕಾರ್ಯಕ್ರಮವನ್ನ ಆದಷ್ಟು ಬೇಗ ಅತಿ ಶೀಘ್ರವಾಗಿ ಅಣಿಗೊಳಿಸಬೇಕು.
ಶ್ರೀಯುತ ಅಶೋಕ್ ಕುಮಾರ್ ಶೆಟ್ಟಿ ಮತ್ತು ಶರತ್ ಶೆಟ್ಟಿ ಅವರ ಗಮನಕ್ಕೆ. ಹಗ್ಗ ಒಟ್ಟ ಕಿರಿಯ ಭಾಗದಲ್ಲಿ 1ನೇ ಬಹುಮಾನ ದಿವಂಗತ ಶೀನ ಪೂಜಾರಿ ಕಮ್ಮಟ್ಟು ಹೊಸಮನೆ ವಿಕೆ ಗ್ರೂಪ್ 10.52ರಲ್ಲಿ 1ನೇ ಬಹುಮಾನ. ಈ ವರ್ಷದ ಬನ್ನಾಡಿ ಕಂಬಳದಲ್ಲಿ ನಡೂರು ಖಂಡಿಕೆ ಸ್ವಸ್ತಿಕ್ ಶ್ರೀ ದಿವಂಗತ ರಾಮ ಪೂಜಾರಿ ಉಪ್ಲಾಡಿ 10.98 ಅಂತರದಲ್ಲಿ 2ನೇ ಬಹುಮಾನ. ತೃತೀಯ ಬಹುಮಾನ ಕೋಟಾಂಡ್ರೆ ಗಿಳಿಯಾರು ಮನೆ ರಾಘವೇಂದ್ರ ಶೆಟ್ಟಿ ತೃತೀಯ ಬಹುಮಾನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಜರುಗಿ ಪ್ರಶಸ್ತಿ ವಿಜೇತರನ್ನ ಸನ್ಮಾನಿಸುವಂತ ಪ್ರಶಸ್ತಿ ಪತ್ರಗಳನ್ನು ಪ್ರದಾನಿಸುವಂತಹ ಈ ವರ್ಷದ ಹಗ್ಗ ಕಿರಿ ಭಾಗದಲ್ಲಿ ಸಾಕಷ್ಟು ಜೊತೆ ಕೋಣಗಳು ಭಾಗವಹಿಸಿ ಬನ್ನಾಡಿ ಕಂಬಳದಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡಿರುವಂತಹ ರಾಜ್ಯ ಕಂಡ ಶ್ರೇಷ್ಠ ಉದ್ಘೋಷಕ, ವಾಲಿಬಾಲ್ ಇರಲಿ, ಕ್ರಿಕೆಟ್ ಇರಲಿ, ಕಂಬಳ ಇರಲಿ, ತನ್ನದೇ ಆದ ಛಾಪನ್ನು ನೀಡಿರುವಂತಹ ಯುವ ಪ್ರತಿಭೆ ಪಾಂಡೇಶ್ವರ ಇವರನ್ನ ಬೀಳ್ಕೊಡುವಂತಹ ಸಮಯ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲ ಹಾಗೆ ನಮ್ಮೊಂದಿಗಿದ್ದಾರೆ ಪತ್ರಕರ್ತ ರಾಜೇಶ್ ಅಚ್ಚಾಡಿ, ಇವರನ್ನು ಸಹ ಗುರುತಿಸಿಕೊಂಡಿದ್ದೇವೆ. ಸಭೆಯ ಮುಂಭಾಗದಲ್ಲಿ ತಾವು ಕಂಬಳ ಸಮಿತಿಯ ಪರವಾಗಿ ಕಂಬಳ ಗೆದ್ದೆ ಮನೆಯ ಕಂಬಳವನ್ನ ಸಂಘಟಿಸುವಂತಹ ಏಕೈಕ ಪ್ರತಿಭೆ ಅಂತ ಹೇಳಿದ್ರೆ ಶರತ್ ಕುಮಾರ್ ಶೆಟ್ಟಿ ಅವರು. ಅವ್ರನ್ನಲ್ಲಿ ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಹಲೋ, ಕೋಣದ ಮಾಲಕರ ಗಮನಕ್ಕೆ, ಕೊರ್ಗಿ ಕಂಬಳ ಈಗಾಗಲೇ ಪ್ರಾರಂಭವಾಗಿದೆ. ಅಲ್ಲಿ ಲೈಟಿನ ವ್ಯವಸ್ಥೆ ಮಾಡಲಿಲ್ಲ. ದಯವಿಟ್ಟು ಯಾರಾದರೂ ಲೈಟ್ ಉಂಟಂತೇಳಿ ಅಲ್ಲಿ ಹೋಗಿ ಮತ್ತೆ ನಮಗೆ ತೊಂದರೆ ಆಯ್ತು ಅಂತ ಹೇಳಬಾರ್ದು. ಕೇವಲ ಅಲ್ಲಿ ಮಂಜೊಟ್ಟಿಗೆ ಒಂದು ಲೈಟ್ ಮಾತ್ರ ಹಾಕಿದ್ದಾರಂತೆ. ಯಾಕಂತೇಳಿದ್ರೆ ಇದು ಸರಿಯಾದ ಮಾಹಿತಿ. ಯಾಕಂದರೆ ನಮ್ಮ ಕೋಣ ಅಲ್ಲಿಗೆ ಹೋಗಿದೆ, ಅಲ್ಲಿಂದ ಬಂದ ಸುದ್ದಿ. ಒಂದು ಲೈಟ್ ಮಂಜೊಟ್ಟಿಗೆ ಹಾಕಿದ್ದಾರೆ. ನೀವು ಇನ್ನು ತಡ ಆಗಿ ಹೋಗಿ ನಮ್ಗೆ ಓಡಿಸ್ಬೇಕು ಕಾಣೋದಿಲ್ಲ ಅಂತ ಹೇಳಿದರೆ ಅವ್ರಿಗೆ ಏನೂ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಕೋಣದ ಮಾಲಕರು ಕೊರ್ಗಿಗೆ ಹೋಗುವವರು ಸ್ವಲ್ಪ ಆಲೋಚನೆ ಮಾಡ್ಕೊಂಡು ಹೋಗಿ. ಕೊರ್ಗಿಗೆ ಹೋಗುವವರಿಗೆ ಸ್ಪಷ್ಟವಾದ ನಿರ್ದೇಶನವನ್ನು ನೀಡಿರುವಂತಹ ಅವಿಭಜಿತ ದಕ್ಷಿಣ ಕನ್ನಡ ಕಂಡಂತ ಶ್ರೇಷ್ಠ ಕಂಬಳಾಭಿಮಾನಿ ಶ್ರೀಯುತ ಬಾರ್ಕೂರು ಶಾಂತರಾಮ್ ಶೆಟ್ಟಿ ಅವರು. ಹಾಗೆ ಈ ಒಂದು ಸಭೆಯ ಸಭಾಧ್ಯಕ್ಷತೆಯನ್ನ ಕಂಬಳ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರಭಾಕರ್ ಶೆಟ್ಟಿ ಅವರು ವಹಿಸಿಕೊಳ್ಬೇಕು. ಹಾಗೂ ಮುಖ್ಯ ಅತಿಥಿಗಳಾಗಿ ಈ ಭಾಗದ ಜನಪ್ರಿಯ ನಾಯಕರು, ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಆಗಿರುವಂತಹ ಶ್ರೀಯುತ ದಿನೇಶ್ ಹೆಗಡೆ ಸರ್ ಅವರು ನಮ್ಮೊಂದಿಗೆ ಇರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಎಲ್ಲ ಕಂಬಳದ ಬನ್ನಾಡಿ ಕಂಬಳ ಗದ್ದೆಯ 4 ಮನೆಯವರು ಸಹ ಅಭ್ಯಾಗತರಾಗಿರಬೇಕು. ಹಾಗೆ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಶ್ರೀಯುತ ಶಾಂತರಾಮ್ ಶೆಟ್ಟಿ, ರಾಜ್ಯ ಜಿಲ್ಲಾ ಪ್ರಶಸ್ತಿ ವಿಜೇತ, ಕರ್ನಾಟಕ ರಾಜ್ಯ ಪ್ರಶಸ್ತಿ ಪಡೆದವರು. ಹಾಗೆ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಂದಾಪುರ ಕರ್ನಾಟಕಕ್ಕೆ ಹೊಸ ಭಾಷೆಯನ್ನು ಬರೆದವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಹಕಾರ ರತ್ನ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿಶ್ರಾಂತ ಉಪನ್ಯಾಸಕರಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಕಲ್ಕಟ್ಟೆ. ಮಾನ್ಯರು ಬಸರೂರು ಕಾಲೇಜಿನಲ್ಲಿ, ಶಾರದಾ ಬಸರೂರು ಕಾಲೇಜು ಹಾಗೆ ರುಕ್ಮಿಣಿ ಶೆಟ್ಟಿ ಕಾಲೇಜಿನಲ್ಲಿ ತನ್ನ ಛಾಪನ್ನು ಮೂಡಿಸಿದವರು. ಹಾಗೆ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಕೊಮ್ಮೆ ಸುರೇಂದ್ರ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ಗುರುತಿಸಿಕೊಂಡಿದ್ದೇವೆ, ಗೌರವಿಸಿಕೊಂಡಿದ್ದೇವೆ. ಬ್ರಹ್ಮ ಬೈದರ್ಕಳ ಸಾಂಪ್ರದಾಯಿಕ ಕಂಬಳ ಬನ್ನಾಡಿ ಅಭಿನಂದನೆಗಳು. ಈ ಒಂದು ವಿಭಾಗದಲ್ಲಿ ಶ್ರೀಯುತ ಪ್ರೊಫೆಸರ್ ಡಾಕ್ಟರ್ ಕೆ ಉಮೇಶ್ ಶೆಟ್ಟಿ ಇವರ ಶೈಕ್ಷಣಿಕ ಸಾಧನೆಗೆ ನೀಡಿರುವಂತಹ ಅಭಿನಂದನಾ ಪತ್ರ. ತಾವು ಕುಂದಾಪುರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಡಾಕ್ಟರ್ BB ಹೆಗ್ಡೆ ಕಾಲೇಜಿನ ಪ್ರಾಂಶುಪಾಲರಾಗಿ ನಿರಂತರ ಶೈಕ್ಷಣಿಕ ಕ್ರಿಯಾ ಚಟುವಟಿಕೆಗಳ ಮೂಲಕ ಕಾಲೇಜನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಮಾದರಿ ಕಾಲೇಜಾಗಿ ರೂಪಿಸಿದ್ದೀರಿ. ಅಲ್ಲದೆ ಇತ್ತೀಚೆಗೆ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ S ಗಣೇಶ್ ಭಟ್ ಅವರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಿದ ಸಂಶೋಧನಾ ಮಹಾಪ್ರಬಂಧನಕ್ಕೆ ಕೊಯಮತ್ತೂರಿನ ಭಾರತೀಯ ವಿಶ್ವವಿದ್ಯಾನಿಲಯದಿಂದ
ಡಾಕ್ಟರೇಟ್ ಪದವಿ ಪಡೆದಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಭವಿಷ್ಯದಲ್ಲಿ ಇನ್ನಷ್ಟು ಶೈಕ್ಷಣಿಕ ಸಾಧನೆಗಳು ನಿಮ್ಮಿಂದಾಗಲಿ ಎಂದು ಶುಭ ಹಾರೈಸುತ್ತೇವೆ. ಈ ಪ್ರಶಸ್ತಿಯನ್ನ ಶ್ರೀಯುತ ವಿಜಯ್ ಕುಮಾರ್ ಶೆಟ್ಟಿ ಕೊತ್ತಾಡಿ ಇವರು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಯುತ ವಿಜಯ್ ಕುಮಾರ್ ಶೆಟ್ಟಿ ಕೊತ್ತಾಡಿ ಅವರು ಅವರ ಅನುಪಸ್ಥಿತಿಯಲ್ಲಿ ತಾವು ಬರಬೇಕು, ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು, ಸಂಪನ್ನಗೊಳಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಅಭಿನಂದನೀಯರು ಶ್ರೀಯುತ ಲಯನ್ ವಸಂತ ವಿ ಶೆಟ್ಟಿ, ಸೂರಿಬೆಟ್ಟು ಅಚ್ಚಾಡಿ, ಬ್ರಹ್ಮಾವರ ಕರ್ದಾಡಿ ಮನೆ ವಿಠಲ ಶೆಟ್ಟಿ ಹಾಗೂ ಕಾಳಾವರ ಮೇಲ್ಮನೆ ಮುಕಾಂಬಿಕಾ ಶೆಟ್ಟಿ ಅವರ ಹಿರಿಯ ಮಗ. ಬಾಲ್ಯದಲ್ಲಿ ಬ್ರಹ್ಮ ಬೈದರ್ಕಳ ಸಾಂಪ್ರದಾಯಿಕ ಕಂಬಳ ಬನ್ನಾಡಿ ಇವರು ಕೊಡಮಾಡಿರುವಂತಹ ಅಭಿನಂದನಾ ಪತ್ರ. ಡಾಕ್ಟರ್ ರಮ್ಯಾ ಡಿ ಶೆಟ್ಟಿ ಅವರು, ಶ್ರೀಮತಿ ಜ್ಯೋತಿ ಚಿತ್ತರಂಜನ್ ಚೌಟ ಬನ್ನಾಡಿ ಕಂಬಳಗದ್ದೆ ಮನೆ ಅವರ ಪತಿ ಶ್ರೀ ದೀಪಕ್ ಶೆಟ್ಟಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಪರಮಹಂಸ ಪ್ರೌಢ ಪ್ರಾಥಮಿಕ ಶಾಲೆ ಬನ್ನಾಡಿಯಲ್ಲಿ ಪ್ರಾರಂಭಿಸಿ ನಂತರ ವಿವೇಕ ಜೂನಿಯರ್ ಕಾಲೇಜು ಕುಟ್ಟದಲ್ಲಿ ಹೈಸ್ಕೂಲ್ ಮತ್ತು PUC ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ತದನಂತರ ಅವರು ಬೆಂಗಳೂರು ನಗರದಲ್ಲಿರುವ NMIT ಮಹಾವಿಶ್ವವಿದ್ಯಾಲಯದಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ವಿಭಾಗದಲ್ಲಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ ಪಡೆದರು. ಮುಂದಾಗಿ ನಿಟ್ಟೆಯ NMA MTIT ನಲ್ಲಿ ಇದೇ ವಿಭಾಗದಲ್ಲಿ ಸ್ನಾತಕೋತ್ತರ MTech ಪೂರ್ಣಗೊಳಿಸಿ ತಮ್ಮ ತಾಂತ್ರಿಕ ಜ್ಞಾನವನ್ನು ಮತ್ತಷ್ಟು ವಿಸ್ತರಿಸಿದರು. ನಂತರ ಅವರು ಸುರತ್ಕಲ್ನ ರಾಷ್ಟ್ರೀಯ ತಾಂತ್ರಿಕ ಸಂಸ್ಥೆ NITK ನಲ್ಲಿ ಸಂಶೋಧನೆ ನಡೆಸಿ ಗ್ರಾಫ್ ಅನ್ವೇಷಣಾ ತತ್ವಗಳನ್ನು ಬಳಸಿ ವಿಭಿನ್ನ ಸಂಕೀರ್ಣ ಜಾಲಗಳಲ್ಲಿ ಪ್ರಭಾವಿ ನೋಡ್ ಗುರುತಿಸುವಿಕೆ ಎಂಬ ಶೀರ್ಷಿಕೆಯ ಪ್ರಬಂಧವನ್ನು ಯಶಸ್ವಿಯಾಗಿ ಮಂಡಿಸಿದರು. ಅವರ ಈ ಮಹತ್ತರವಾದ ಶೋಧನಾ ಕಾರ್ಯಕ್ಕೆ NITK ಇಂದ ಡಾಕ್ಟರ್ ಆಫ್ ಫಿಲಾಸಫಿ ಪದವಿ ಪ್ರದಾನ ಮಾಡಲಾಗಿದೆ. ಪ್ರಸ್ತುತ ಅವರು ಮಣಿಪಾಲ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಶಿಕ್ಷಣ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ ತಮ್ಮ ಕೊಡುಗೆಯನ್ನು ಮುಂದುವರಿಸುತ್ತಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿಶ್ರಾಂತ ಕುಂದಾಪುರ ವಕೀಲರ ಸಂಘದ ಅಧ್ಯಕ್ಷರು ಲಯನ್ ಸೋಮನಾಥ ಹೆಗಡೆ ಇವರನ್ನ ಗುರುತಿಸಿಕೊಂಡಿದ್ದೇವೆ. ಆಯೋಜಕರ ಪರವಾಗಿ ಗೌರವಿಸಿಕೊಳ್ತಾ ಇದ್ದೇವೆ. ವೆಲ್ಕಮ್ ಸರ್. ಶ್ರೀಯುತ ದಿನೇಶ್ ಹೆಗಡೆ ಅವರ ಅಮೃತ ಹಸ್ತದಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಯುವ ನಾಯಕರಾಗಿರುವಂತಹ ಶ್ರೀಯುತ ದಿನೇಶ್ ಹೆಗಡೆ ಸರ್ ಅವರು ತನ್ನ ಒತ್ತಡದ ಕಾರ್ಯಬಾಹುಳ್ಯದ ನಡುವೆಯೂ ಬನ್ನಾಡಿಯ ಮೇಲಿನ ಅದಮ್ಯ ಪ್ರೀತಿಯಿಂದ ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಆಭಾರಿಗಳು ನಾವು. ವಿಜಯ್ ಕುಮಾರ್ ಶೆಟ್ಟಿ, ಪ್ರಥಮ ದರ್ಜೆ ಲೋಕೋಪಯೋಗಿ ಗುತ್ತಿಗೆದಾರರು, ವಿಶ್ರಾಂತ ಪಂಚಾಯತ್ ಸದಸ್ಯರು ವಡ್ಡರ್ಸೆ, ಇವರನ್ನ ವೇದಿಕೆಯ ಮೇಲ್ಭಾಗಕ್ಕೆ ಪ್ರಾಯೋಜಕರು ಆಹ್ವಾನಿಸ್ತಾ ಇದ್ದಾರೆ. ಶ್ರೀಯುತ ಉಮೇಶ್ ಶೆಟ್ಟಿ ಅವರು ರಾಜ್ಯಪಾಲರನ್ನ ಸಂದರ್ಶಿಸಲಿಕ್ಕೆ ಹೋಗಿರುವಂತಹ ಕಾರಣ ಅವರ ಅನುಪಸ್ಥಿತಿಯಲ್ಲಿ ಪ್ರಶಸ್ತಿಯನ್ನು ತಾವು ಪಡೆಯಬೇಕು, ತಾವು ಪಡೆಯಲಿಕ್ಕೆ ಅರ್ಹರು ಅನ್ನುವ ನೆಲೆಯಲ್ಲಿ ಅವರು ನಿಮ್ಮನ್ನು ಕರೀತಾ ಇದ್ದಾರೆ. ದಯವಿಟ್ಟು ಬರಬೇಕಾಗಿ ವಿನಂತಿಸಿಕೊಳ್ತೇನೆ. ಅಭಿನಂದನೆಗಳು. ಸನ್ಮಾನವನ್ನ ಸ್ವೀಕರಿಸಿದವರೇ ಧನ್ಯವಾದಗಳು. ಪ್ರಶಸ್ತಿ ಪ್ರದಾನವನ್ನು ಮಾಡಿರುವಂತಹ ಶ್ರೀಯುತ ದಿನೇಶ್ ಹೆಗಡೆ ಅವರೇ, ಶಾಂತರಾಮ್ ಶೆಟ್ರೆ, ಹಿರಿಯರಾಗಿರುವಂತಹ ರಘುರಾಮ ಶೆಟ್ಟಿ ಅವರೇ, ಪ್ರಭಾಕರ್ ಶೆಟ್ಟಿ ಅವರೇ, ಶಿಕ್ಷಕರಾಗಿರುವಂತಹ ಶ್ರೀಯುತ ಪ್ರಭಾಕರ್ ಹೆಗಡೆ ಅವರೇ, ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ನಡೆಯಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಅಶೋಕ್ ಶೆಟ್ಟಿ ಅವರು, ಕಂಬಳದ ಅಭಿಮಾನಿಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಸರಿಸುಮಾರು 4-6 ತಿಂಗಳಿಂದ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಶ್ರೇಯ ಅವರಿಗೆ ಸಲ್ತದೆ. ಹಾಗೆ ಬನ್ನಾಡಿಯ 4 ಮನೆಯವರು, ಹಾಗೆ ಕಂಬಳ ಸಮಿತಿ, ಹಾಗೆ ಭಗವದ್ ಭಕ್ತರ ಬನ್ನಾಡಿ ಬ್ರಹ್ಮ ಬೈದರ್ಕಳನ ಅನುಗ್ರಹದಿಂದ ಈ ಒಂದು ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಮುಂದಿನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ
ಇನ್ನೇನು ಸಂಪನ್ನಗೊಳ್ಳಿಕ್ಕಿದೆ. ಈ ಒಂದು ಸಮಾರಂಭದಲ್ಲಿ ಅಧ್ಯಕ್ಷೀಯ ನೆಲೆಯಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಪ್ರಭಾಕರ್ ಶೆಟ್ಟಿ, ಅಧ್ಯಕ್ಷರು ಬನ್ನಾಡಿ ಬ್ರಹ್ಮ ಬೈದರ್ಕಳ ಕಂಬಳ ಸಮಿತಿ. ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಶ್ರೀಯುತ ಎಂ ದಿನೇಶ್ ಹೆಗಡೆ ಮೊಳಹಳ್ಳಿ, ಹಾಗೆಯೇ ಶ್ರೀಯುತ ಬಾರ್ಕೂರು ಶಾಂತಾರಾಮ್ ಶೆಟ್ಟಿ ಸರ್ ಅವರು, ಲಯನ್ ಜಿಲ್ಲಾ ಒತ್ತಡದ ಕಾರ್ಯ ಬಾಹುಳ್ಯದ ನಡುವೆಯೂ ಶ್ರೀಯುತ ಎಂ ದಿನೇಶ್ ಹೆಗಡೆ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮ್ಮ ಸಮಯವನ್ನ ನಮಗೆ ನೀಡಿದ್ದೀರಿ. ಮುಂದೆ ತಮ್ಮ ಭವಿಷ್ಯ ಉಜ್ವಲವಾಗಲಿ, ಬ್ರಹ್ಮ ಬೈದರ್ಕಳನ ಒಂದು ಸಾನ್ನಿಧ್ಯ ತಮಗೆ ಅವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ, ಹಗ್ಗದ ಓಟ ಕಿರಿಯ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿರ್ತಾರೆ. ಗಾಡಿ ಕೂಸ ಪೂಜಾರಿ, ಭೋಜ ಪೂಜಾರಿ, ಗಿರಿಜಾ ರೋಡ್ ಲೈನ್ಸ್ ಕೋಟ ಬಂಗಾರಕ್ಕೆ ತನ್ನ ಶಿರವನ್ನ ಭಾಗಿಸಿದ್ದಾರೆ. ಭೋಜ ಪೂಜಾರಿ ಈ ಭಾಗದ ಕಂಬಳದ ಐಕಾನ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಕಂಬಳಕ್ಕೆ ತನ್ನದೇ ಆದ ಯುವ ಕಂಬಳದ ನೇತಾರ ಬಾರ್ಕೂರು ಶಾಂತಾರಾಮ ಶೆಟ್ಟರ ಅನುಯಾಯಿಯಾಗಿರುವಂತಹ ಭೋಜ ಪೂಜಾರಿ ಈ ಊರಿನಲ್ಲಿ ಪರಿಚಿತರು. ಕಾವಡಿ ಅವರ ತಾಯಿಯ ಮನೆ. ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿ, ಭೋಜ ಪೂಜಾರಿ ಇವರಿಗೆ ಸಲ್ತದೆ. 10.42 ಓಟವನ್ನ ದಕ್ಕಿಸಿಕೊಂಡಿರುವಂತಹ ಕೋಣಗಳನ್ನ ಮಾಲಕರಾಗಿರುವಂತಹ ಶ್ರೀಯುತ ಭೋಜ ಪೂಜಾರಿ, ಗಿರಿಜಾ ರೋಡ್ ಲೈನ್ಸ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅಭಿನಂದನೆಗಳು ಭೋಜ ಪೂಜಾರಿ ಅವರೇ. ಪ್ರಶಸ್ತಿಯನ್ನು ನೀಡಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರೇ. ಹಾಗೆ ರಜತಕ್ಕೆ ಕೊರಳನ್ನು ಒಡ್ಡಿದ್ದಾರೆ ಕೋಟ ಹೊಸಕ್ಲು ಮನೆ ಬಾಬು ಪೂಜಾರಿ. ಅಭಿನಂದನೆಗಳು ಬಾಬು ಪೂಜಾರರೇ. ತಾವು ತಮ್ಮ ರಜತವನ್ನ ಪಡೆದುಕೊಂಡು ಹೋಗ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೋಟ ಹೊಸಕ್ಲು ಮನೆ ಬಾಬು ಪೂಜಾರಿ. ಸಬ್ ಜೂನಿಯರ್ ಕೋಟಪ್ಪ ಹಂಡಿಕೆರೆ ಗಿಳಿಯಾರ ಮನೆ ಅವ್ರು ಬಂದಾಯ್ತು. ಹಂಡಿಕೆರೆ ಮನೆ ಶ್ರೀಯುತ ರಾಘವೇಂದ್ರ ಶೆಟ್ಟಿ ಅವರನ್ನು ನಾವಿಲ್ಲಿ ನಿರೀಕ್ಷಿಸ್ತಾ ಇದ್ದೇವೆ. ಸ್ವಲ್ಪ ಸಮಸ್ಯೆ ಆಗಿ ಎಸ್ ಅವರು ಮತ್ತೆ ಸಿಗ್ತಾರಂತೆ. ಅವರನ್ನ ಅಶೋಕಣ್ಣ ಅವರನ್ನ ಸಂಪರ್ಕ ಮಾಡ್ತಾರೆ ಸರ್. ಅವ್ರು ಚೇಂಜ್ ಮಾಡ್ತಾರೆ. ದ್ವಿತೀಯ ಸ್ಥಾನ ಹಗ್ಗದ ಓಟ ಕಿರಿಯ ಕೋಟ ಹೊಸಕ್ಲು ಮನೆ ಬಾಬು ಪೂಜಾರಿ 10.68 ಕ್ರಮಿಸಿ ದ್ವಿತೀಯ ಬಹುಮಾನವನ್ನ ತನ್ನ ಕಡೆಗೆ ದ್ವಿತೀಯ ಬಹುಮಾನ ಬಾಬು ಪೂಜಾರಿ ಕೋಟ ಹೊಸಕ್ಲು ಮನೆ. ಮುಂದಿನ ವರ್ಷದ ಕಂಬಳಗೆದ್ದೆ ಮನೆಯ ಶ್ರೀಯುತ ಮಂಜುನಾಥ ಶೆಟ್ಟಿ ಅಡಿಕೆ ಕೊಡ್ಲು ಸಂಪನ್ನಗೊಳಿಸ್ತಾ ಇದ್ದಾರೆ. ಮುಂದಿನ ವರ್ಷ ನಭೂತೋ ನಭವಿಷ್ಯತಿ ರೀತಿಯಲ್ಲಿ ನಡೆಸಿಕೊಡ್ಲಿಕ್ಕೆ ಈಗಲೇ ಸಕಲ ಸಿದ್ಧತೆಯನ್ನು ಆರಂಭಿಸಿರುವಂತಹ ಮಂಜುನಾಥ ಶೆಟ್ಟಿ ಮತ್ತು ಪ್ರಭಾಕರ್ ಶೆಟ್ಟಿ ಅಂಡ್ ಟೀಮ್. ಎಸ್, ತೃತೀಯ ಸ್ಥಾನ ಕೋಟ ಪಡುಕೆರೆ ರಿಜ್ವಾನ್ ಬ್ಯಾರಿ 10.71 ಓಟವನ್ನು ಪೂರೈಸಿರುವಂತಹ ರಿಜ್ವಾನ್ ಬ್ಯಾರಿ ಅವರ ಮಾಲಕತ್ವದ ಕೋಟ ಪಡುಕೆರೆ ತಂಡಕ್ಕೆ 3ನೇ ಪ್ರಶಸ್ತಿಯನ್ನು ನಮ್ಮ ದೇವಣ್ಣ ಅವರು ಬಾರ್ಕೂರು ಪ್ರದಾನಿಸಬೇಕು. ಇಷ್ಟೊತ್ತಿನ ತನಕ ಅಂಕಿಅಂಶ ತಜ್ಞರಾಗಿ ನಮ್ಮೊಂದಿಗಿದ್ದು ಈ ಕಂಬಳಕ್ಕೆ ಸಂಪೂರ್ಣವಾದ ಸಹಕಾರ ನೀಡಿರುವಂತಹ ದೇವಣ್ಣನವರನ್ನು ನಾವಿಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅಂಕಿಅಂಶದಲ್ಲಿ ತಮ್ಮನ್ನ ಗುರುತಿಸಿಕೊಂಡವರು. ಎಸ್,
ಕೋಟೆ ಪಡುಕರೆ ರಿಜ್ವಾನ್ ಬ್ಯಾರಿ. ರಿಜ್ವಾನ್ ಬ್ಯಾರಿ, ಎಸ್. ಹಗ್ಗದ ಓಟ ಹಿರಿಯ ಪ್ರಥಮ ಬಹುಮಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಬಂಗಾರಕ್ಕೆ ಕೊರಳ ನೋಡಿದ್ದಾರೆ ಬೈಂದೂರು ಸಸಿ ಹಿತ್ಲು ವೆಂಕಟ ಪೂಜಾರಿ ಎ. ಹಾಗೆ ದ್ವಿತೀಯ ಬಹುಮಾನವನ್ನು ಸಹ ತಮ್ಮ ಸುಪರ್ದಿಗೆಯಲ್ಲೇ ಉಳಿಸಿಕೊಂಡಿದ್ದಾರೆ. ಬೆಳ್ಳಿಯನ್ನು ಭಾಜನಗೊಳಿಸಿದ್ದಾರೆ. ಬೈಂದೂರು ಸಸಿ ಹಿತ್ಲು ವೆಂಕಟ ಪೂಜಾರಿ ಬಿ. ಅಭಿನಂದನೆಗಳು, ಅಭಿವಂದನೆಗಳು ವಿಜೇತರೆ. ಯುವ ಪ್ರತಿಭೆ, ಯುವ ಮುಂದಾಳು, ಎರಡು ಪ್ರಶಸ್ತಿಗಳನ್ನ ಬಾಚಿಕೊಳ್ಳುವ ಮುಖೇನವಾಗಿ ಅಷ್ಟೇ ದೈನ್ಯತೆ, ಮಾನವೀಯ ಮೌಲ್ಯಗಳನ್ನ ಈ ಹುಡುಗನಲ್ಲಿ ನಾವು ನೋಡಬೇಕು. ಎಸ್, ನಿಮ್ಮ ಬಾಳು ಬಂಗಾರವಾಗಲಿ, ಭವಿಷ್ಯ ಉಜ್ವಲವಾಗಲಿ, ನಿಮ್ಮ ಬಾಳು ಬಯಸಿದಂತೆ ಆಗಲಿ, ಭಗವತಿ ಭಾಗ್ಯವನ್ನು ನೀಡಲಿ. ಎಸ್, ದ್ವಿತೀಯ ಬಹುಮಾನ ಎರಡು ದ್ವಿತೀಯ ಸ್ಥಾನ ಸಹ ಅವರಿಗೆ ಸಲ್ತದೆ. ತೃತೀಯ ಬಹುಮಾನ ಸಂಸ್ಥಾನ ಪಾಂಡೇಶ್ವರ ಗಣೇಶ ಪೂಜಾರಿ. ಅಂತಿಮ ಹಂತದಲ್ಲಿ ಬಂದು ತಮ್ಮ ಕೋಣಗಳ ಬಿರುಸನ್ನ ಚೆನ್ನಾಗಿ ಉಣಬಡಿಸಿರುವಂತಹ ಶ್ರೀಯುತ ಗಣೇಶ ಪೂಜಾರಿ ಕಂಬಳದ ಕೋಣದಲ್ಲಿ ತನ್ನದೇ ಆದ ವಿಶೇಷವಾದ ಝಲಕ್ಕನ್ನು ತೋರಿಸಿರುವಂತಹ ಗಣೇಶ ಪೂಜಾರಿ. ಅಭಿನಂದನೆಗಳು ಗಣೇಶ ಪೂಜಾರಿ ಅವರೇ. ತೃತೀಯ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದ್ದಾರೆ ಗಣೇಶ ಪೂಜಾರಿ ಅವರು. ಎಸ್, ಗಣೇಶ ಪೂಜಾರಿ. ಬೈಂದೂರು ಸತಿ ಹಿತ್ಲು ವೆಂಕಟ ಪೂಜಾರಿ ಹಾಗೆ ರಾಜು ಪೂಜಾರಿ ಅವರು ಸಹ ನಮ್ಮ ಹತ್ತಿರದವರು ಅನ್ನೋಕ್ಕೆ ಹೆಮ್ಮೆ ಆಗ್ತದೆ. ರಾಜು ಪೂಜಾರಿ. ತೃತೀಯ ಬಹುಮಾನ ಸಂಸ್ಥಾನ ಪಾಂಡೇಶ್ವರ ಗಣೇಶ ಪೂಜಾರಿ. ಎಸ್, ಗಣೇಶ ಪೂಜಾರಿ ಕಂಬಳದ ಕೋಣಗಳನ್ನ ಸಾಕುವಲ್ಲಿ ಎತ್ತಿದ ಕೈ. ಅಭಿನಂದನೆಗಳು ಗಣೇಶ್ ಪೂಜಾರಿ ಅವರೇ. ಕೊನೆಯಲ್ಲಿ ಬಂದರು, ವಿಜೃಂಭಿಸಿದಿರಿ, ವೈಭವೀಕರಿಸಿಕೊಂಡ್ರಿ. ಅಭಿನಂದನೆಗಳು. ಎಸ್, ಇನ್ನೇನು ಕೊನೆಯ ಕ್ಷಣಕ್ಕೆ ಕ್ಷಣಗಣನೆಯನ್ನು ಕಂಡುಕೊಳ್ತಾ ಇದೆ. ಹಲಗೆ ಓಟದಲ್ಲಿ ಬಂಗಾರಕ್ಕೆ ಅವಿರತವಾಗಿ ಕೊರಳನ್ನು ಒಡ್ತಾ ಇರುವಂತಹವರು ಬಾರ್ಕೂರು ಶಾಂತರಾಮ ಶೆಟ್ಟಿ ಅವರ ದಕ್ಷ ನಾಯಕತ್ವದ ಆತ್ಮ ನೀರಜ್ ಬಾರ್ಕೂರು ಪ್ರಥಮ ಸ್ಥಾನ. ಬಂಗಾರಕ್ಕೆ ಕೊರಳನ್ನು ಒಡ್ಡಿದ್ದಾರೆ. ಹೇಳಬೇಕಂದ್ರೆ ಹೇಳಿದ್ರೆ ಕುಂದಾಪುರ ಕನ್ನಡದಲ್ಲಿ ಕಂಬಳದ ರಾಜ, ಐಕಾನ್ ಆಫ್ ಕುಂದಾಪುರ ಕನ್ನಡ. ಕುಂದಾಪುರ ಕನ್ನಡದವರನ್ನ ಮೇಲಕ್ಕೆ ಏರಿಸುವಂತ ಶ್ರೇಯ ನಿಸ್ಸಂದೇಹವಾಗಿ ಅವರಿಗೆ ಸಲ್ತದೆ. ಧನ್ಯವಾದಗಳು ಸರ್. ದ್ವಿತೀಯ ಸ್ಥಾನವನ್ನ ಮುಡಿಗೇರಿಸಿಕೊಂಡಿದ್ದಾರೆ ಹಿರಿಯ ಪೂಜಾರಿ ಉಪ್ಲಾಡಿ ತೆಂಕಬೆಟ್ಟು. ಹಿರಿಯ ಪೂಜಾರಿ, ಸ್ಥಳೀಯ ಪ್ರತಿಭೆ. ದ್ವಿತೀಯ ಬಹುಮಾನ ರಜತಕ್ಕೆ ಕೊರಳೊಡ್ಡಿರುವಂತವರು ಹಿರಿಯ ಪೂಜಾರಿ ಉಪ್ಲಾಡಿ ತೆಂಕಬೆಟ್ಟು. ಎಸ್, 11.56 ಕಂಬಳದ ಗದ್ದೆಗೆ ಇಳಿದಿರುವಂತಹವರು ಅವರು. ಸನ್ಮಾನ್ಯ ಶಾಂತರಾಮ ಶೆಟ್ಟರ್ ಅವರಿಗೆ ಸಲಹೆ ಸೂಚನೆಗಳನ್ನು ನೀಡಿದ ನಂತರ ಮೇಲೆ ಬಂದವರು. ಎಸ್, ಅಭಿನಂದನೆಗಳು, ಅಭಿವಂದನೆಗಳು. ತೃತೀಯ ಸ್ಥಾನ ತೆಕ್ಕಟ್ಟೆ ಮೇಲ್ಗುಡ್ಡೆ ಮನೆ ದಿವಂಗತ ಆನಂದ ದೇವಾಡಿಗ ಕೋಟ. ತೆಕ್ಕಟ್ಟೆ ಮೇಲ್ಗುಡ್ಡೆ ಮನೆ ದಿವಂಗತ ಆನಂದ ದೇವಾಡಿಗ ಕೋಟ. ಎಸ್, ತೃತೀಯ ಬಹುಮಾನಕ್ಕೆ ಮೇಲ್ಗುಡ್ಡೆ ಮನೆ ಆನಂದ ದೇವಾಡಿಗರು ಅತ್ಯುತ್ತಮವಾದ ವಿಭಾಗವನ್ನು ಕಂಡುಕೊಂಡ್ರು, ಲಯವನ್ನು ಕಂಡುಕೊಂಡ್ರು, ದಿಕ್ಕನ್ನ ಕಂಡುಕೊಂಡ್ರು. ತಮ್ಮ ಕೋಣಗಳ ಮುಖೇನವಾಗಿ ತೃತೀಯ ಸ್ಥಾನಕ್ಕೆ ಕೊರಳನ್ನೊಡ್ಡಿದ್ರು. ಅಭಿನಂದನೆಗಳು ಆನಂದ ದೇವಾಡಿಗರೇ. ಪ್ರಶಸ್ತಿಯನ್ನು ನೀಡಿರುವಂತಹ ಶ್ರೀಯುತ ಎಂ ದಿನೇಶ್ ಹೆಗ್ಡೆ ಸರ್ ಅವರೇ, ಹಾಗೆ ಓಟಗಾರರಿಗೆ
ಓಡಿಸಿದವರು ಕವರ್ ತಗೊಳ್ಬೇಕು. ಸಾಹೇಬ್ ಹಲೋ, ಹಿರಿಯ ಪೂಜಾರಿ ಉಪ್ಪಟ್ಟಿ ಆಯ್ತಲ್ಲ. ತೆಕ್ಕಟ್ಟೆ ಮೇಲ್ಗುಡ್ಡೆ ಮನೆ ಆನಂದ ದೇವಡಿಗರು ಓಡಿಸಿದವರು ಯಾರಾದ್ರೂ ಇದ್ರೆ ಬರಬೇಕು, ಇಲ್ಲದಿದ್ರೆ ಬೇರೆಯವ್ರು ಬಂದು ತಗೊಂಡೋಗಿ. ನಿಮ್ದು ಯಾರ್ದು ಇದು? ತೆಕ್ಕಟ್ಟೆಯವರು. ಹಲೋ ಹಲೋ, ಅಲ್ಲ ಇವ್ರದ್ದೊಂದು ಕೊಡಲಿಲ್ಲ. ಯಾರ್ದು? ಕೋಟ ನೆಡೂರು ಖಂಡಿಕೆ ಸ್ವಸ್ತಿ ಸಂತೋಷನ್. ಯಾರ್ದದು? ಯಾರ್ದು ಯಾರ್ದು? ಹಾಂ ಹಾಂ, ಆಯ್ತು 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 ಆಯ್ತು, ಎಲ್ರಿಗೂ ಆದಾಗ ಆಯ್ತು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಿತ್ತೈಸಿದ್ದಾರೆ ಶ್ರೀಯುತ ಹೊರಲಾಳಿ ಕೇಚ ರಾಹುತ, ಕಂಬಳ ಸಮಿತಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯಾಗಿರುವಂತಹ ಸತೀಶ್ ಶೆಟ್ಟಿ ಮತ್ತು ಮಂದರ್ ಶೆಟ್ಟಿ. ಇವರು ವೇದಿಕೆ ಮೇಲೆ ಬಂದು ನಮ್ಮ ಗೌರವ ಶ್ರೀರಕ್ಷೆಯನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹೊರಲಾಳಿ ಸತೀಶ್ ಶೆಟ್ಟಿ ಮತ್ತು ಮಂದರ್ ಶೆಟ್ಟಿ ಕಂಬಳಾಭಿಮಾನಿಗಳು, ಇವ್ರನ್ನ ಗುರುತಿಸಿಕೊಂಡಿದ್ದೇವೆ, ಗೌರವಿಸಿಕೊಳ್ತಾ ಇದ್ದೇವೆ. ವೆಲ್ಕಮ್ ಸರ್. ಎಸ್. ಹಾಗೆ ಸೋಮನಾಥ ಹೆಗಡೆ, ನಮ್ಮ ಜಿಲ್ಲೆ ಕಂಡ ಶ್ರೇಷ್ಠ ನ್ಯಾಯವಾದಿ, ವಿಶ್ರಾಂತ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸೋಮನಾಥ ಹೆಗಡೆ ಬನ್ನಾಡಿ, ಲಯನೆಸ್ ಸೋಮನಾಥ್ ಲಯನ್ಸ್. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಡ್ಡರ್ಸೆ ಮಹಾಲಿಂಗೇಶ್ವರ ಕಲಾರಂಗದ ಪ್ರಾಕ್ತನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಚಿನ್ ಕುಮಾರ್ ಶೆಟ್ಟಿ ಯಾಳಕ್ಲು, ಇವನ್ನೂ ಸಹ ಗುರುತಿಸಿಕೊಂಡಿದ್ದೇವೆ. ಆಗಮಿಸಿರೋ ಎಲ್ಲರನ್ನ ಗುರುತಿಸಿಕೊಳ್ತೇವೆ, ಗೌರವಿಸಿಕೊಳ್ತಾ ಇದ್ದೇವೆ. ಹಿರಿಯರಾಗಿರುವಂತಹ ಬನ್ನಾಡಿ ಕಂಬಳ ಗೆದ್ದೆ ಮನೆ ದಿನಕರ್ ಶೆಟ್ಟಿ ಸರ್ ಅವರಿದ್ದಾರೆ, 3-4 ದಿವಸದಿಂದ ನಮ್ಮೊಂದಿಗಿದ್ದಾರೆ ಅವರು. ವಿಶ್ರಾಂತ ತಾಲೂಕ್ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಯುತ ಗುಂಡು ಶೆಟ್ಟಿ ಕಾವಡಿ ಮಾನಂಬಳ್ಳಿದ್ದಾರೆ, ಅವ್ರನ್ನೂ ಸಹ ನಾವಿಲ್ಲಿ ಗುರುತಿಸಿಕೊಂಡಿದ್ದೇವೆ. ಹಾಗೆ ಹಿರಿಯರಾಗಿರುವಂತಹ ವಡ್ಡರ್ಸೆ ರಘುರಾಮ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ, ಉದ್ದಿನ ಕೆರೆಮನೆ, ಅವ್ರನ್ನೂ ಸಹ ಗುರುತಿಸಿಕೊಳ್ತಾ ಇದ್ದೇವೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವಂತಹ ಎಲ್ಲರನ್ನ ಇಲ್ಲಿ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಇದು ನಿಮ್ಮ ಕಂಬಳ, ನಿಮ್ಮೂರಿನ ಕಂಬಳ, ನಿಮ್ಮ ಗರಡಿಯ ಬ್ರಹ್ಮ ಬೈದರ್ಕಳನ ಅನುಗ್ರಹದ ಕಂಬಳ. ಸುಧಾಕರ್ ಹೆಗಡೆ ಅವರು ಸಾಂಪ್ರದಾಯಿಕ ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷರು, ತಮ್ಮ ಕಾರ್ಯ ಬಾಹುಳ್ಯದ ನಡುವೆಯೂ ನಮ್ಮೊಂದಿಗೆ ಇದ್ದು ಈ ಕಾರ್ಯಕ್ರಮವನ್ನ ಚಿತ್ತೈಸಿ ಸಂಪನ್ನಗೊಳಿಸಿದ್ದಾರೆ, ಅವರನ್ನು ಸಹ ನಾವು ಗುರುತಿಸಿಕೊಂಡಿದ್ದೇವೆ. ಹಾಗೆ ಸೆನ್ಸಾರ್ನಲ್ಲಿ ತಮ್ಮೊಂದಿಗಿದ್ದಂತಹ ವೆಂಕಟೇಶ್ ಬಡಾಮನೆ, ಸೆನ್ಸಾರ್ನಲ್ಲಿ ಅತ್ಯುತ್ಕೃಷ್ಟವಾದ ನೇರ ನಿಖರ ವಸ್ತುನಿಷ್ಠವಾದ ತೀರ್ಪನ್ನು ನೀಡುವಲ್ಲಿ ಸಹಕರಿಸಿರುವಂತಹ ಇವರನ್ನ ಗೌರವಿಸ್ತಾ ಇದ್ದಾರೆ. ಎಸ್ ಸರ್. ಹಾಗೆ ಪ್ರಾಕ್ತನ ಉಪನ್ಯಾಸಕರಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಕಲ್ಕಟ್ಟೆ. ಹಾಗೆ ಗಣೇಶ್ ಶೆಟ್ಟಿ, ನಿತೀಶ್ ಶೆಟ್ಟಿ ನಾಗರಮಠ, ಇವರು ನಮ್ಮೊಂದಿಗಿದ್ದಾರೆ ಸರ್. ತಮ್ಮನ್ನು ಸಹ ಗುರುತಿಸಿಕೊಂಡಿದ್ದೇವೆ, ಗೌರವವನ್ನು ಕೊಡ್ತಾ ಇದ್ದೇವೆ ಸರ್. ಆಗಮಿಸಿರುವಂತಹ ಎಲ್ಲ ಕೋಣದ ಯಜಮಾನರಿಗೆ, ಪ್ರಶಸ್ತಿಯನ್ನು ಪಡೆದವರಿಗೆ ಅಭಿನಂದನೆಗಳು. ಕೋಣಗಳನ್ನು ತಂದಂತಹ ಎಲ್ಲ ಯಜಮಾನರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ, ನಮ್ಮೊಂದಿಗೆ 3 ಕಂಬಳದ
ನಮ್ಮ ಈ ಕಂಬಳದ ಬಗ್ಗೆ ಉತ್ತಮವಾಗಿ ನಿರೂಪಣೆಯನ್ನು ಮಾಡಿದಂಥ ನಮ್ಮವರೇ ಆದ ಕೊಟ್ಟಾಡಿ ಸಂತೋಷ್ ಕುಮಾರ್ ಶೆಟ್ಟಿ ಶಿಕ್ಷಕರು ಇವರು ನಿರ್ವಹಣೆ ಮಾಡಿರುತ್ತಾರೆ. ಇವರಿಗೆ ನಮ್ಮ ಕಂಬಳ ಗೆದ್ದೆ ಮನೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಅವರನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸುತ್ತೇವೆ. ದಯಮಾಡಿ ನೀವು ವೇದಿಕೆಗೆ ಬಂದು ನಮ್ಮ ಗೌರವ ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಈ ಒಂದು ಕಾರ್ಯಕ್ರಮದ ನೇರ ಪ್ರದರ್ಶನವನ್ನ ನೀಡಿರುವಂತಹ ತುಳುನಾಡು ಈ ಸಂಸ್ಥೆಯವರಿಗೂ ಸಹ ನಾವು ಆಭಾರಿಯಾಗಿದ್ದೇವೆ. ಹಾಗೆ ಕ್ಲಬ್ನ ಸಮಯದಲ್ಲಿ ಸೌಂಡ್ ಮತ್ತು ಲೈಟಿಂಗ್ಸ್ ಹಾಗೂ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿರುವಂತಹ ಸಚಿನ್ ಯುವ ಪ್ರತಿಭೆ ಇವರಿಗೂ ಸಹ ನಾವು ಆಭಾರಿಯಾಗಿದ್ದೇವೆ. ಹಾಗೆ ಈ ಒಂದು ಕಂಬಳದಲ್ಲಿ ಅತ್ಯಂತ ಹೆಚ್ಚು ಸಮಯವನ್ನು ವಹಿಸಿರುವಂತಹ ಕೊತ್ತಾಡಿ ಕೆಳಮನೆ ವಿಜಯ್ ಕುಮಾರ್ ಶೆಟ್ಟಿ ಪ್ರಥಮ ದರ್ಜೆ ಲೋಕೋಪಯೋಗಿ ಗುತ್ತಿಗೆದಾರರು ಇವರಿಗೂ ಸಹ ಆಭಾರಿಯಾಗಿದ್ದೇವೆ. ಹಾಗೆ ಗರಡಿ ರಾಮ ಪೂಜಾರಿ ಅವರು ಇಲ್ಲಿ ಬರಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಸಭಾಂಗಣದ ಮುಂದೆ ತಾವು ಚಿತ್ತೈಸಬೇಕು. ಕಂಬಳ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರಭಾಕರ್ ಶೆಟ್ಟಿ ಸರ್ ಅವರು ನಿಮ್ಮನ್ನ ನಿರೀಕ್ಷಿಸ್ತಾ ಇದ್ದಾರೆ. ಮುಂದಿನ ವರ್ಷದ ಕಂಬಳವನ್ನ ವಿಜೃಂಭಣೆಯಿಂದ ನಡೆಸಿಕೊಡ್ಲಿಕ್ಕಿದ್ದಾರೆ. ಸ್ಥಳವಂದಿಗರ ಪರವಾಗಿ ಮಂಜುನಾಥ ಶೆಟ್ಟಿ ಅಡಿಕೆ ಕೊಡ್ಲು ಬನ್ನಾಡಿ ಕಂಬಳ ಗೆದ್ದೆ ಮನೆ ಅಡ್ವಾನ್ಸ್ ಆಗಿ ಅವರಿಗೆ ನಾವು ಬುಕಿಂಗ್ ಮಾಡ್ತಾ ಇದ್ದೇವೆ. ನಿಮ್ಮ ಮುಂದಾಳತ್ವದಲ್ಲಿ ಮತ್ತೊಂದು ಅದ್ಧೂರಿ 2026-27 ಬನ್ನಾಡಿ ಬ್ರಹ್ಮ ಬೈದರ್ಕಳ ಕಂಬಳ ಸಂಪನ್ನಗೊಳ್ಳಿ ಅಂತ ಹೇಳಿ ಚೆಂಡೆಯಲ್ಲಿ ಸಹಕರಿಸಿರುವಂತಹ ಚೆನ್ನಯ್ಯ ಅಂಡ್ ಗ್ರೂಪ್ ಅವರು ವೇದಿಕೆಗೆ ಬರಬೇಕು. ಪ್ರಭಾಕರ್ ಶೆಟ್ಟಿ ಅವರಿಂದ ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ತೇವೆ. ಈ ಒಂದು ಕಂಬಳ ಸಮಿತಿಯ ದಕ್ಷ ಅಧ್ಯಕ್ಷರಾಗಿರುವಂತಹ ಪ್ರಭಾಕರ್ ಶೆಟ್ಟಿ ಅವರು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಸಂಪನ್ನಗೊಳಿಸಿರುವಂತಹ ಅಶೋಕ್ ಕುಮಾರ್ ಶೆಟ್ಟಿ ಅವರು ಹಾಗೆ ವಿಶ್ರಾಂತ ಸಹಕಾರಿ ವ್ಯವಸಾಯಿಕ ಸಂಘದ ಪ್ರಬಂಧಕರಾಗಿರುವಂತಹ ಶ್ರೀಯುತ ವೇಣುಗೋಪಾಲ್ ಶೆಟ್ಟಿ ಸರ್ ಅವರು ಹಾಗೆ ನಮ್ಮ ಅಂಕಿಅಂಶ ತಜ್ಞರಾಗಿ ಸಹಕರಿಸಿರುವಂತಹ ಚಂದ್ರಶೇಖರ್ ಶೆಟ್ಟಿ ಬನ್ನಾಡಿ ಕಂಬಳ ಗೆದ್ದೆ ಮನೆ ಹಾಗೆ ಬನ್ನಾಡಿ ಗರಡಿಯ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀಯುತ ರಾಮ ಪೂಜಾರಿ ಅವರು ಈ ಒಂದು ಕೈಕೇರ್ಯದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವಂತಹ ಶ್ರೇಯ ಅವರಿಗೆ ಸಲ್ತದೆ. ಹಾಗೆ ನಮ್ಮ ಗರಡಿಯ ಪಾತ್ರಿಗಳಾಗಿರುವಂತಹ ಸುಧೀರ್ ಪೂಜಾರಿ ಸರ್ ಅವರನ್ನು ಸಹ ನಾವು ಇಲ್ಲಿ ಗುರುತಿಸ್ತೇವೆ. ನಿಮ್ಮ ಕೊಡುಗೆ ಅಪಾರ. ಹಾಗೆ ದಿನೇಶ್ ಅವರನ್ನು ಸಹ ನಾವಿಲ್ಲಿ ನಿರೀಕ್ಷಿಸ್ತೇವೆ. ಈ ಒಂದು ಕಾರ್ಯಕ್ರಮವನ್ನ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವಂತಹ ವಿಜಯ್ ಕುಮಾರ್ ಉಡುಪಿ ಚಾನಲ್ ಇವರನ್ನು ಸಹ ನಾವಿಲ್ಲಿ ಗುರುತಿಸಿಕೊಂಡಿದ್ದೇವೆ. ಸರ್ ತಮ್ಮ ಸೇವೆ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಜಗದಗಲ ಹಬ್ಬಿಸುವಂತಹ ಕೀರ್ತಿ ವಿಜಯ್ ಕುಮಾರ್ ಉಡುಪಿ ಚಾನೆಲ್ ಇವರಿಗೂ ಸಹ ಸಲ್ತದೆ. ಈ ಕಾರ್ಯಕ್ರಮವನ್ನ ಮೊದಲಿನಿಂದ ಕೊನೆಯ ತನಕ ಇದ್ದ ಶ್ರೀಯುತ ಶಾಂತರಾಮ್ ಶೆಟ್ಟಿ ಸರ್ ಕಂಬಳದಲ್ಲಿ ದೊಡ್ಡ ಪ್ರತಿಭೆ ಅವರು. ಈ ಒಂದು
ಭಾಗದ ಕಂಬಳದ ಭೀಷ್ಮ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಶಾಂತರಾಮ್ ಶೆಟ್ಟಿ ಅವರನ್ನು ಎಷ್ಟು ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಕುಂದಾಪುರ ಕನ್ನಡಕ್ಕೆ ಗಟ್ಟಿಯಾದ ಭದ್ರವಾದ ಬುನಾದಿಯನ್ನ ಮಂಗಳೂರಿನಲ್ಲಿ ಕೊಟ್ಟಂತ ಶ್ರೇಯ ಅವರಿಗೆ ಸಲ್ತದೆ. ಡೋಲು ವಾದಕರಾಗಿರುವಂತಹ ಐತ ಮತ್ತು ವೆಂಕಟೇಶ್ ತಂಡ ಅವ್ರನ್ನ ನಾವು ಇಲ್ಲಿ ಗುರುತಿಸಿಕೊಳ್ತೇವೆ, ಗೌರವಿಸಿಕೊಳ್ತೇವೆ. ವೆಂಕಟೇಶ್ ಅತ್ಯದ್ಭುತವಾದ ಮಾಂತ್ರಿಕ, ನಾರಾಯಣ ದೇವಡಿಗ ಮತ್ತು ಬಳಗ. ವೆಂಕಟೇಶ್ ಅವರು ನಮ್ಮೊಂದಿಗೆ ಇರಬೇಕು. ಐತ ಮತ್ತು ವೆಂಕಟೇಶ್ ಅವರ ತಂಡ. ಎಸ್, ಹಾಗೆ ನಮ್ಮ ವೈಕುಂಠ ಅವರು ಸಹ ಬರ್ಬೇಕು. ವೈಕುಂಠ ಭಂಡಾರಿ ಒಡ್ಡರ್ಸೆ, ವೆಂಕಟೇಶ್, ನಾರಾಯಣ ದೇವಡಿಗ ಮತ್ತು ತಂಡ ಐತ. ಎಸ್, ಈ ಒಂದು ಕಂಬಳವನ್ನು ಸಂಪನ್ನಗೊಳಿಸಿಕೊಟ್ಟ ಗೋಲ್ಡನ್ ಗೋಪಾಲ್ ನಾಯ್ಕ್, ಮುದ್ದು ಮನೆ, ಶಿರೂರು ಮೂರ್ಕಾಯ್ ಈ ಕಂಬಳದ ಎಲ್ಲ ವಿಭಾಗದಲ್ಲಿ ತಮ್ಮ ಚಾಕಚಕ್ಯತೆಯನ್ನ ಕೋಣಗಳನ್ನು ನೀಡುವಲ್ಲಿ ಸಂಪೂರ್ಣ ಸಹಕಾರವನ್ನು ನೀಡಿರ್ತಾರೆ. ಅವರು ನಮ್ಮ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಸರ್, ತಮಗೆ ಸ್ವಾಗತ, ಸುಸ್ವಾಗತ. ಸತತ 3 ಕಂಬಳ ಗೆದ್ದೆಯ ಯಾಜಮಾನ್ಯಕೆಯ ಗೌರವ ಸಲ್ತದೆ ನಮ್ಮ ಬನ್ನಾಡಿ ಕಂಬಳ ಗದ್ದೆ ಮನೆ ಶರತ್ ಕುಮಾರ್ ಶೆಟ್ಟಿ ಅವರಿಗೆ. ಹೊರಲಾಳಿಯ ಖೇಚರಾಹುತ ಕಂಬಳ ಇರಬಹುದು, ಹೆಗ್ಗುಂಜೆ ನಡುಬೆಟ್ಟಿನ ಹೈಗುಳಿ ಕಲ್ಕುಡ್ಕ ಕಂಬಳ ಇರಬಹುದು, ಬನ್ನಾಡಿಯ ಬ್ರಹ್ಮ ಬೈದರ್ಕಳ ಕಂಬಳ. ಎಸ್, ಗೋಪಾಲ ನಾಯ್ಕ್ ಕಂಬಳದಲ್ಲಿ ಗೋಲ್ಡನ್ ಗೋಪಾಲ್ ನಾಯ್ಕ್ ಅಂತ ಬಿರುದನ್ನ ಎತ್ತಿರುವಂತಹ ಅವರಿಗೆ ಶುಭವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಚಂಡೆ ವಾದಕರು ಬರಬೇಕು. ಚೆನ್ನಯ್ಯ ಪೂಜಾರಿ ಅಂಡ್ ಕಂಪನಿ ಬಳಗ, ಚೆನ್ನಯ್ಯ ಪೂಜಾರಿ ಅಂಡ್ ಟೀಮ್ ಇಲ್ಲಿ ಮುಂದೆ ಬರಬೇಕು. ಹಾಗೆ ಮುಂದಿನ ಕಂಬಳದ ರೂಪುರೇಷೆಗಳ ಬಗ್ಗೆ ತಮ್ಮ ಹೇಳಿಕೆಗಳನ್ನ, ತಮ್ಮ ಮುಂದಿನ ಕಂಬಳ ಹೇಗಿರ್ತದೆ ಅನ್ನೋದನ್ನ ಶ್ರೀಯುತ ಪ್ರಭಾಕರ್ ಶೆಟ್ಟಿ ಸರ್ ಅವರು ನಮ್ಮ ಮುಂದೆ ಹೇಳಲಿಕ್ಕಿದ್ದಾರೆ. ಹಾಗೆ ಈ ಒಂದು ಕಂಬಳಕ್ಕೆ ಆಗಮಿಸಿ ಸಂಪೂರ್ಣವಾದ ಸಹಕಾರವನ್ನು ನೀಡಿರುವಂತಹವರು ನಮ್ಮ ಬನ್ನಾಡಿ ಗ್ರಾಮಸ್ಥರು. ಅವರಿಗೆ ಜೀಡ್ ಸಲಾಮನ್ನ ನೀಡ್ತೇವೆ. ಅವರಿಗೆ ಬ್ರಹ್ಮ ಬೈದರ್ಕಳನ್ನು ಎಲ್ಲವನ್ನ ಸಂಪನ್ನಗೊಳಿಸಿಕೊಡ್ಲಿ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ತನ್ನ ಅನಿಸಿಕೆಯನ್ನು ಹೇಳಲಿಕ್ಕಿದ್ದಾರೆ ಶ್ರೀಯುತ. ಹಾಗೆ ನಮ್ಮ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನವಾಗಿರುವಂತಹ ಜಾನಪದ ವಾಲ್ಗದ ಮಂಜಣ್ಣ ಅವರು ಬರಬೇಕಾಗಿ ಕೇಳಿಕೊಳ್ತೇನೆ. ಗ್ರಾಮೀಣ ಸೊಗಡನ್ನ ರಾಜ್ಯ ಮಟ್ಟಕ್ಕೆ ಪಸರಿಸಿರುವಂತಹ ಶ್ರೇಯ ನಮ್ಮ ಮಂಜಣ್ಣನಿಗೆ ಸಲ್ತದೆ, ಅವರು ಬರಬೇಕು. ಹಾಗೆ ಈ ಕಂಬಳದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿ ಪ್ರಭಾಕರ್ ಶೆಟ್ಟಿ ಅವರಿಗೆ ಕೊಡ್ತಾ ಇದ್ದೀನಿ. ಇದು ಕೊನೆಯ ಹಂತದ ಬನ್ನಾಡಿ ಬೈದರ್ಕಳ ಕಂಬಳದ ಒಂದು ಮರೆಯದಂತಹ ಶುಭ ದಿನ, ಶುಭಗಳಿಗೆ. ಇದನ್ನ ಊರ ಮಹನೀಯರು, ಬನ್ನಾಡಿ ಕಂಬಳ ಗೆದ್ದೆ ಕುಟುಂಬಸ್ಥರು, ಊರ ಮಹನೀಯರು ಎಲ್ಲ ಸೇರಿ ಹಾಗೆ ಈ ಒಂದು ಕಂಬಳದಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿದ್ದಾರೆ. ಸಾರಿ, ನಾನು ಪ್ರಭಾಕರ್ ಹೆಗ್ಡೆ ಅಂತ ಹೇಳಿದ್ದೆ. ವಿಶ್ವನಾಥ ಹೆಗ್ಡೆ ಸರ್ ಅವರು ಇಡೀ ಕಂಬಳದಲ್ಲಿ ಅತ್ಯಂತ ಪಾರದರ್ಶಕ ನಡೆನುಡಿಯ ಅವರು, ಅವರನ್ನು ಸಹ ಗುರುತಿಸಿಕೊಂಡಿದ್ದೇವೆ. ಹಾಗೆ ವಿಶ್ರಾಂತ ಮುಖ್ಯೋಪಾಧ್ಯಾಯರಾಗಿರುವಂತಹ ರಾಜೀವ್ ಶೆಟ್ಟಿ ಸರ್ ಅವರನ್ನು ಸಹ ನಾವು ಇಲ್ಲಿ ನೆನಪಿಸಿಕೊಳ್ತಿದ್ದೇವೆ. ಕಮಿಟಿಯ ಎಲ್ಲ ಸದಸ್ಯರು, ಕೊರ್ಗಿ ಸಂಜೀವ ಶೆಟ್ಟಿ ಸರ್ ಅವರನ್ನು ಸಹ, ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವಂತಹ ಎಲ್ಲರನ್ನ ನಾವಿಲ್ಲಿ ನೆನಪಿಸಿಕೊಳ್ತೇವೆ. ಮುಂದಿನ ವರ್ಷವೂ ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಲೋ, ಹಾ, ಈ ಬನ್ನಾಡಿ ಬೈದರ್ಕಳ ಕಂಬಳ ಒಂದು ಕಾಲದಲ್ಲಿ ವಿಜೃಂಭಿತವಾಗಿ ತನ್ನ ಹೆಸರನ್ನು, ತನ್ನ ಛಾಪುವನ್ನು ಮೂಡಿಸಿದಂತಹ ಕಂಬಳ. ಬರಬರುತ್ತಾ ಇದಕ್ಕೆ ಬರುವ ಕಂಬಳದ ಕೋಣಗಳು ವಿರಳವಾದಾಗ ನಾವು ಸಾಮಾನ್ಯ ಒಂದು ಮನಸ್ಸಿನಿಂದ
ಬನ್ನಾಡಿ ಕಂಬಳಗದ್ದೆ ಮನೆ ಮತ್ತುಳಿದ 3 ಮನೆ ಹಿರಿಯರು ಒಂದು ಸಮಾಲೋಚನೆ ನಡೆಸಿ ಇದಕ್ಕೆ ಈ ಕಂಬಳಕ್ಕೆ ನವೀಕೃತ ಎನ್ನುವ ಒಂದು ವಾಕ್ಯವನ್ನು ಸೇರಿಸಿ ಮತ್ತೆ ಇದರ ಬಗ್ಗೆ ದುಡಿದು ಈ ಕಂಬಳವನ್ನು ಯಥಾಸ್ಥಿತಿಗೊಳಿಸುವ ನಮ್ಮ ನಿರ್ಧಾರವನ್ನು ಕೈಗೊಂಡೆವು. ಹಾಗೂ ಈ ಕಂಬಳದ ವ್ಯವಸ್ಥೆಗೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇತ್ತು ನಮ್ಮ ಕುಟುಂಬಸ್ಥರ ಸಹಾಯಧನಗಳು ಹಾಗೂ ಅವರ ಹಿಂದೆ ಇರುವ ಯಥಾರ್ಥತೆ ಹಾಗೂ ಅವರ ಕೊಡುಗೆ ಎಲ್ಲ ರೀತಿ ಮತ್ತೆ ಅವರ ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಬರಲಿಕ್ಕೆ ನಮಗೆ ಒಂದು ಕೊಟ್ಟ ಕೊಡುಗೆ ಎಂದು ಹೇಳಬಹುದು. ಆದುದರಿಂದ ಇದು ನಮ್ಮ ನವೀಕೃತ ಕಂಬಳದ 4ನೇ ವರ್ಷವನ್ನು ಕಳೆದಿದ್ದೇವೆ. ಮುಂದೆ 26, 27ಕ್ಕೆ ನಾವು ಈ ನವೀಕೃತ ಕಂಬಳವನ್ನು ಇದೇ ಸ್ಪಿರಿಟ್ನಲ್ಲಿ ನಾವು ಮಾಡಲಿದ್ದೇವೆ. ಇದಕ್ಕೆ ನಮ್ಮ ಕುಟುಂಬಸ್ಥರು, ನಮ್ಮ 4 ಮನೆಯವರು, ಊರ ಮಹನೀಯರು ಹಾಗೂ ಅಕ್ಕಪಕ್ಕ ಊರಿನವರು, ಕಂಬಳಾಭಿಮಾನಿಗಳು ನಮ್ಮನ್ನು ಆಶೀರ್ವದಿಸುತ್ತೀರೆಂದು ನಾವು ಖಂಡಿತ ನಂಬಿದ್ದೇವೆ. ಬ್ರಹ್ಮ ಬೈದಕ್ಕಳರು, ಶಿವರಾಯ ಹಾಗೂ ನಮ್ಮ ಕುಟುಂಬ, ನಮ್ಮ ಜನತೆ ನಂಬಿದ ದೇವರು ಇದಕ್ಕೆ ಪೂರ್ಣ ಬೆಂಬಲವಿದೆ ಎಂದು ನಾವು ಆಶಿಸುತ್ತೇವೆ. ನಮ್ಮ ದೇವರನ್ನು ನಮಿಸುತ್ತೇವೆ. ಕರವನ್ನು ಜೋಡಿಸಿ ಶಿರವನ್ನು ತಗ್ಗಿಸಿ ಥ್ಯಾಂಕ್ ಯು.